ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶ್ರೀ ಈಶೋಪನಿಷತ್ ಇದರ ಮಂತ್ರ 9. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಇವತ್ತಿನ ದಿನ ನಾವು ಈಶೋಪನಿಷತ್ತಿನ 9ನೆಯ ಮಂತ್ರದಲ್ಲಿ 3ನೆಯ ಭಾಗವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಶೋಪನಿಷತ್ತಿನಲ್ಲಿ 4 ಭಾಗಗಳು. ಮೊದಲನೇ ಭಾಗ ನಾವು ನೋಡಿದ್ದೇವೆ, ಪ್ರಾರ್ಥನೆಯಿಂದ ಮಂತ್ರ 3ರವರೆಗೆ, ಅಂದರೆ ಭಗವಂತನೊಂದಿಗೆ ಸಾಮರಸ್ಯದಿಂದ ಬದುಕುವುದು, ಇದನ್ನ ಮಂತ್ರ 3ರವರೆಗೆ ನೋಡಿದ್ದೇವೆ. ಮತ್ತೆ ಮಂತ್ರ 4, 5, 6, 7, 8 ಇಲ್ಲಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ,
ಭಗವಂತನನ್ನು ನಮ್ಮ ಊಹಾಪೋಹೆಗಳಿಂದ ಅಥವಾ ಭೌತಿಕ ಇಂದ್ರಿಯಗಳಿಂದ ಅಥವಾ ನಮ್ಮ ವಿದ್ವತ್ತಿನಿಂದ ಭೌತಿಕ ಇದರಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನನ್ನು ಆಧ್ಯಾತ್ಮಿಕ ಕಣ್ಣಿನಿಂದ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ಮಂತ್ರ 4ರಿಂದ 8ರವರೆಗೆ ನೋಡಿದ್ದೇವೆ. ಇವತ್ತಿನಿಂದ 3ನೆಯ ವಿಭಾಗ ಈಶೋಪನಿಷತ್ತಿನಲ್ಲಿ ಅಲ್ಲಿ 9, 10 ಮತ್ತು 11 ಈ ಶ್ಲೋಕಗಳಲ್ಲಿ ನಾವು ವಿದ್ಯೆ, ಸರಿಯಾದ ವಿದ್ಯೆ ಯಾವುದು ಮತ್ತು ಯಾವುದು ತಪ್ಪು ವಿದ್ಯೆ ಅಥವಾ ಅವಿದ್ಯೆ ಯಾವುದು ಇದನ್ನ ತಿಳಿದುಕೊಳ್ತಾ ಇದ್ದೇವೆ. ಆಮೇಲೆ ಮಂತ್ರ 12, 13, 14 ಅದು ಸರಿಯಾದ ಉಪಾಸನ ಯಾವುದು, ತಪ್ಪು ಉಪಾಸನೆ ಯಾವುದು ಅಂತ. ಕೊನೆಯ ಮಂತ್ರಗಳಲ್ಲಿ ಈಶೋಪನಿಷತ್ತಿನ ಉಳಿದ ಕೊನೆಯ ಮಂತ್ರಗಳಲ್ಲಿ ಪ್ರಾರ್ಥನೆ ಬರುತ್ತದೆ. ಸೊ ಹಾಗಾಗಿ ಇವತ್ತು ಈ 9ನೆಯ ಮಂತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರ್ತಾರೋ ಅವರು ಅಜ್ಞಾನದ ಅಂಧಕಾರವನ್ನು ಪ್ರವೇಶ ಮಾಡ್ತಾರೆ. ಯಾರು ಜ್ಞಾನವೆನಿಸಿಕೊಂಡಿರುವುದರಲ್ಲಿ ತೊಡಗಿದರೆ ಅವರು ಇನ್ನೂ ಕೀಳು. ಆಮೇಲೆ ಮಂತ್ರ 10ರಲ್ಲಿ ಏನು ಹೇಳ್ತಾರೆ, ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆ. ಹೀಗಂತ ವಿವೇಕಿಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಮಂತ್ರ 11ರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಅಂದರೆ ವಿದ್ಯೆ ಇದನ್ನು ಒಟ್ಟಿಗೆ ತಿಳ್ಕೊಳ್ತಾರೆ ಅವರು ಜನನ ಮರಣಗಳ ಚಕ್ರವನ್ನು ಮೀರಿ ಅವರು ಪೂರ್ಣ ಅಮೃತತ್ವವನ್ನು ಹೊಂದಬಹುದು ಅಂತ ಹೇಳ್ತಾರೆ. ಹೀಗಾಗಿ ನಾವು ಇಲ್ಲಿ ಏನು ತಿಳ್ಕೋಬೇಕು, ಮಂತ್ರ 9ರ ಪ್ರಕಾರ ವಿದ್ಯೆ ಮತ್ತು ಅವಿದ್ಯೆ ಎರಡೂ ಕೆಟ್ಟದ್ದು ಅಂತ ಹೇಳ್ತಾರೆ. ಮಂತ್ರ 10ರಲ್ಲಿ ಏನು ಹೇಳ್ತಾರೆ, ಈ ಈಶೋಪನಿಷತ್ತಿನಲ್ಲಿ ವಿದ್ಯಾ ಮತ್ತು ಅವಿದ್ಯಾ ಇವು ಎರಡೂ ವಿರುದ್ಧ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಮಂತ್ರ 11ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಿದ್ಯಾ ಮತ್ತು ಅವಿದ್ಯಾ ಎರಡನ್ನೂ ಕೂಡ ಬೆಳೆಸ್ಕೊಳ್ಬೇಕು. ಈಗ ಈ ರೀತಿಯಾಗಿ ಹೀಗೆ ಹೇಳೋದ್ರಿಂದ ನಮಗೆ ಒಂದು ರೀತಿಯ ವಿರೋಧಾಭಾಸದಂತೆ ಕಾಣುತ್ತೆ ಅಲ್ಲವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಯಾಕೆ ಹೀಗೆ ಈ ರೀತಿ ಈ ಮಂತ್ರಗಳಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ? ಇದನ್ನ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ವಿಶದವಾಗಿ ತಿಳ್ಕೊಳ್ಬಹುದು. ಈ 3 ಮಂತ್ರಗಳಲ್ಲಿ ವಿದ್ಯಾ ಮತ್ತು ಅವಿದ್ಯಾ ಇದೇ 2 ಶಬ್ದಗಳನ್ನು ಬಳಸಿದ್ದಾರೆ. ಆದರೆ ಅವುಗಳ ಅರ್ಥಗಳು ಬೇರೆ ಬೇರೆ ಮಂತ್ರಗಳಲ್ಲಿ ಬೇರೆ ಬೇರೆಯಾಗಿ ಇರುತ್ತದೆ. ಅದು ಏನು ಅಂತ ಈಗ ತಿಳ್ಕೊಳ್ಳೋಣ. ಈಗ ಮಂತ್ರ 9ರಲ್ಲಿ ಅವಿದ್ಯಾ ಅಂದರೆ ಅದರ ಅರ್ಥ ಅಜ್ಞಾನದಿಂದ ಇಂದ್ರಿಯ ಭೋಗವನ್ನು ಮಾಡೋದು. ಮತ್ತೆ ಅದೇ ಮಂತ್ರದಲ್ಲಿ ವಿದ್ಯಾ ಅಂದರೆ ಇಂದ್ರಿಯ ಭೋಗ ಮಾಡಲಿಕ್ಕಾಗಿ ಜ್ಞಾನವನ್ನು ಪಡ್ಕೊಳ್ಳೋದು. ಹೀಗಾಗಿ ಈ 9ನೇ ಮಂತ್ರದಲ್ಲಿ ವಿದ್ಯಾ ಮತ್ತು ಅವಿದ್ಯಾ ಇವೆರಡೂ ಕೂಡ ಒಳ್ಳೆಯದಲ್ಲ. ಯಾಕೆಂತಂದರೆ ಅಜ್ಞಾನದಿಂದ ಇಂದ್ರಿಯ ಭೋಗ ಮಾಡೋದು ಒಳ್ಳೆಯದಲ್ಲ, ಅದು ಅವಿದ್ಯಾ. ಮತ್ತು ಇಂದ್ರಿಯ ಭೋಗಕ್ಕಾಗಿ ಜ್ಞಾನವನ್ನು ಪಡ್ಕೊಳ್ಳೋದು ಒಳ್ಳೆಯದಲ್ಲ. ಹೀಗೆ ಇದು ಈ ಅರ್ಥದಲ್ಲಿ ಮಂತ್ರ 9ರಲ್ಲಿ ವಿದ್ಯೆ ಮತ್ತು ಅವಿದ್ಯೆಯನ್ನು ಬಳಸಲಾಗಿದೆ. ಇನ್ನು 10ನೇ ಮಂತ್ರದಲ್ಲಿ ಏನಾಗುತ್ತೆ ಅಂತಂದರೆ, ವಿದ್ಯಾ ಮತ್ತು ಅವಿದ್ಯಾ 9ನೇ ಮಂತ್ರದಲ್ಲಿ ಇದೆ, ಅದನ್ನು ಒಟ್ಟುಗೂಡಿಸಿ ಅದು ಅವಿದ್ಯೆ ಆಗುತ್ತೆ. ಅಂದರೆ ಇಂದ್ರಿಯ ಭೋಗಕ್ಕಾಗಿ ಕಲಿತ ಜ್ಞಾನ ಅಥವಾ ಅಜ್ಞಾನದಿಂದ ಇಂದ್ರಿಯ ಭೋಗ ಮಾಡೋದು ಇವೆರಡೂ 10ನೇ ಮಂತ್ರದಲ್ಲಿ ಅವಿದ್ಯೆ ಆಗುತ್ತೆ. ಮತ್ತು ವಿದ್ಯಾ ಅಂತಂದರೆ ಅದು ಈ ಸೋಕಾಲ್ಡ್ ಜ್ಞಾನ ಅಂದರೆ ಸರಿಯಾದ ಜ್ಞಾನ ಅಲ್ಲ, ಅದನ್ನು ಪಡ್ಕೊಂಡು ನಾವು ಹೇಗೆ ಮಾಡೋದು ಅದು ಕೂಡ ಅವಿದ್ಯೆ ಆಗತ್ತೆ. ಸೊ ಹಾಗೆ 10ನೇ ಮಂತ್ರ ಪ್ರಕಾರ ವಿದ್ಯಾ ಅಂತಂದರೆ ಆಧ್ಯಾತ್ಮಿಕ ಜ್ಞಾನ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನವನ್ನು ಪಡೆಯುವುದು. ಆದ್ದರಿಂದ 10ನೇ ಮಂತ್ರದಲ್ಲಿ ಏನಾಗುತ್ತೆ, ಭೌತಿಕ ಜೀವನದಲ್ಲಿ ಇಂದ್ರಿಯ ಭೋಗಕ್ಕಾಗಿ ಪಡೆಯುವ ವಿದ್ಯೆ ಅಥವಾ ಅಜ್ಞಾನದಿಂದ ಇಂದ್ರಿಯ ಭೋಗ ಪಡೆದು ಎರಡೂ ಕೂಡ ಅವಿದ್ಯೆ. ಇವು ಒಂದು ರೀತಿಯ ಫಲ ಕೊಡುತ್ತವೆ. ಆದರೆ ಆಧ್ಯಾತ್ಮಿಕ ಜ್ಞಾನ ವಿದ್ಯೆಯನ್ನು ಪಡ್ಕೊಂಡ್ರೆ ಅದು ಒಂದು ರೀತಿಯ ಫಲ ಕೊಡುತ್ತದೆ. ಇದು 10ನೇ ಅಧ್ಯಾಯದಲ್ಲಿ ವಿದ್ಯಾ ಅವಿದ್ಯಾ ಇದನ್ನು ಅರ್ಥ ಮಾಡಿಕೊಳ್ಳುವ ಪರಿ. ಮಂತ್ರ 11ರಲ್ಲಿ ಅವಿದ್ಯಾ ಅಂತಂದರೆ ಈಗ ದೇಹವನ್ನು ಕಾಪಾಡಲಿಕ್ಕಾಗಿ ಮತ್ತು ಕುಟುಂಬ ನಿರ್ವಹಣೆಗಾಗಿ ನಾವು ಜ್ಞಾನವನ್ನು ಪಡ್ಕೊಳ್ಳೇಬೇಕು, ಅದನ್ನು ಅವಿದ್ಯಾ ಅಂತ ಕರೀತಾರೆ. ಯಾಕೆಂದರೆ ಅದು ಐಹಿಕವಾದ ಜ್ಞಾನ. ಮತ್ತು ಮಂತ್ರ 11ರಲ್ಲಿ ವಿದ್ಯಾ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪಡ್ಕೊಳ್ತಕ್ಕಂತಹ ಒಂದು ಆಧ್ಯಾತ್ಮಿಕ ಜ್ಞಾನ. ಸೊ ಹಾಗಾಗಿ ಇಲ್ಲಿ ನಾವು ಕೇವಲ ವಿದ್ಯಾ ಅವಿದ್ಯಾ ಅಂತ ಹೇಳೋ ಶಬ್ದಗಳನ್ನು ಒಂದು ಶಬ್ದಕೋಶದಲ್ಲಿ ನೋಡಿ ಈ ಮಂತ್ರಗಳ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಇದು ಹೇಗೆ ಅಂತಂದರೆ ಈ ಶಬ್ದಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಲಾಗುತ್ತೆ. ಸೊ ಬೇರೆ 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 ಅಂದರೆ ಬೇರೆ ಸಂದರ್ಭದಲ್ಲಿ ಬೇರೆ ಅರ್ಥ ಆಗುತ್ತೆ. ಯಾಕೆಂದರೆ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳು ಇರುತ್ತೆ. ಸೊ ಹಾಗಾಗಿ ಉಪನಿಷತ್ತಿನಲ್ಲಿ ಆ ರೀತಿಯಾಗಿ ಬೇರೆ ಬೇರೆ ಅರ್ಥಗಳಲ್ಲಿರುವ ಒಂದೇ ಶಬ್ದಗಳನ್ನು ಬಳಸಲಾಗುತ್ತದೆ. ಅದಕ್ಕಾಗಿ ಉಪನಿಷತ್ತಿನ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾನು ಡಿಕ್ಷನರಿ ತಗೊಂಡು ಓದಿ ಅದರ ಮೇಲೆ ಅರ್ಥ ಮಾಡ್ಕೊಳ್ತೇನೆ ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಉಪನಿಷತ್ತು ಇರೋದು ಜ್ಞಾನಿಗಳಿಗಾಗಿ. ಸೊ ಹಾಗಾಗಿ ಈ ಉಪನಿಷತ್ತುಗಳಂತಹ ವೈದಿಕ ಸಾಹಿತ್ಯಗಳನ್ನು ಹಾಗಾದರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಹರೇ ಕೃಷ್ಣ, ಯಾರಾದರೂ ಹೇಳ್ತೀರಾ? ಗುರುವಿನ ಮಾರ್ಗದರ್ಶನದಿಂದ. ಹರಿಬೋಲ್. ಗುರು, ಸಾಧು, ಶಾಸ್ತ್ರ ಮತ್ತು ಪರಂಪರೆಯಿಂದ ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಗುರುಗಳು, ಸಂಪ್ರದಾಯದ ಆಚಾರ್ಯರುಗಳು, ಅವರು ತಮ್ಮ ಹೃದಯದಲ್ಲಿ ಕೃಷ್ಣನನ್ನು ಇಟ್ಕೊಂಡಿರ್ತಾರೆ. ಸೊ ಆ ಹೃದಯದಲ್ಲಿ ಕೃಷ್ಣ ಇರೋದರಿಂದ ಅವರ ಹೃದಯದಲ್ಲಿ ಅವರು ಕೃಷ್ಣನ ಸಂಪರ್ಕದಲ್ಲಿ, ಭಗವಾನ್ ಕೃಷ್ಣನ ಸಂಪರ್ಕದಲ್ಲಿ ಆಚಾರ್ಯರುಗಳು ಇರುತ್ತಾರೆ. ಸೊ ಹಾಗಾಗಿ ಭಗವಂತನನ್ನು ಯಾರು ಸತತವಾಗಿ ಅವರನ್ನು ಒಂದು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ, ಅವರಿಗೆ ಅದನ್ನು ಈ ಎಲ್ಲ ಭಗವಂತನ ಬಗ್ಗೆ ಈ ವೈದಿಕ ಸಾಹಿತ್ಯ ಅದನ್ನು ತಿಳಿಯುವ ಒಂದು ಶಕ್ತಿಯನ್ನು ಭಗವಂತ ಕೊಡ್ತಾನೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಭಗವಂತ. 10.10 ಹೇಳಿದ್ದಾನೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಉಪಯಾಂತಿ ತೇ. ಯಾರು ಸತತವಾಗಿ ಭಗವಂತನ ಒಂದು ಭಕ್ತಿ ಸೇವೆ ತೊಡಗಿರ್ತಾರೆ ಅವರಿಗೆ ಎಲ್ಲವೂ ಅರ್ಥವಾಗುವ ಹಾಗೆ ಬುದ್ಧಿಯನ್ನು ಭಗವಂತ ಕೊಡ್ತಾನೆ. ಆದ್ದರಿಂದ ನಾವು ಸಂಪ್ರದಾಯದ ಆಚಾರ್ಯರಿಂದ, ಗುರುಗಳಿಂದ, ಸಾಧು ಮತ್ತು ಪರಂಪರೆಯಿಂದ ನಾವು ಈ ಜ್ಞಾನವನ್ನು ಪಡ್ಕೊಳ್ಬೇಕು. ಶ್ರೀಲ ಪ್ರಭುಪಾದರು ಇವರು ಸಂಪ್ರದಾಯದಿಂದ ಬಂದ ಆಚಾರ್ಯರುಗಳು. ಅವರು ಈ ಎಲ್ಲ ಮಂತ್ರಗಳಿಗೂ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಭಾವಾರ್ಥವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಮೂಲಕ ನಾವು ಈ ಮಂತ್ರಗಳ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಮಂತ್ರ 9. ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ ತತೋ ಭೂಯಾಯಿವ ತೇ ತಮೋ ಯಾವು ವಿದ್ಯಾಯಾಂ ರತಾಃ. ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ ತತೋ ಭೂಯಾಯಿವ ತೇ ತಮೋ ಯಾವು ವಿದ್ಯಾಯಾಂ ರತಾಃ. ಅಂಧಂ ತಮಃ ಪ್ರವಿಶಂತಿ, ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವರೋ ಅವರು ಅಜ್ಞಾನದ ಅಂಧಕಾರ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ತಥೋ ಭೂಯ ಇವತೆ ತಮಃ ಏವು ವಿದ್ಯಾಯಾಂ ರತಾಃ. ಜ್ಞಾನವೆನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೀಳು. ಅಂದರೆ ಅವಿದ್ಯೆಯಲ್ಲಿ ತೊಡಗಿರುವವರು ಅಜ್ಞಾನ ಅಂಧಕಾರವನ್ನು ಪ್ರವೇಶ ಮಾಡ್ತಾರೆ. ಅಂದರೆ ಅಜ್ಞಾನ ಅಂದರೆ ಇಲ್ಲಿ ನಾವು ತಿಳ್ಕೊಳ್ಳೋದು ಅಜ್ಞಾನದಿಂದ ಇಂದ್ರಿಯ ಭೋಗ ಮಾಡ್ತಕ್ಕಂಥವ್ರು. ಅವರು ಅಜ್ಞಾನದ ಅಂಧಕಾರದಿಂದ ಪ್ರದೇಶವನ್ನು ಪ್ರವೇಶ ಮಾಡ್ತಾರೆ. ಇನ್ನು ಜ್ಞಾನವೆನಿಸಿಕೊಂಡಿರುವವರು, ಇದರ ಅರ್ಥ ಏನು? ಜ್ಞಾನ, ಸೋಕಾಳ್ ಜ್ಞಾನ. ಜ್ಞಾನ ಅಂದರೆ ಇದು ನಿಜವಾದ ಜ್ಞಾನ ಅಲ್ಲ, ಸೋಕಾಳ್ ಜ್ಞಾನ ಅಂತ ಶ್ರೀಲ ಪ್ರಭುಪಾದರು ಮುಂದೆ ಭಾವಾರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜ್ಞಾನ ಮತ್ತು ಅಜ್ಞಾನ ಇವೆರಡೂ ಕೂಡ ಕೆಟ್ಟ ಪರಿಣಾಮವನ್ನೇ ಕೊಡ್ತದೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ. ಮೊದಲನೆಯ ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ಮಂತ್ರವು ವಿದ್ಯೆ ಮತ್ತು ಅವಿದ್ಯೆಗಳ ನಡುವಣ ತೌಲನಿಕ ಪಾರಮರ್ಶೆ ಮಾಡುತ್ತದೆ. ಅವಿದ್ಯೆ ಅಥವಾ ಅಜ್ಞಾನ ಅಪಾಯಕಾರಿ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ವಿದ್ಯೆ ಅಥವಾ ಜ್ಞಾನ ತಪ್ಪಾಗಿ ತಿಳಿದುಕೊಂಡಾಗ ಅದು ಇನ್ನೂ ಅಪಾಯಕಾರಿ. ಈ ಈಶೋಪನಿಷತ್ತಿನ ಈ ಮಂತ್ರವು ಎಂದಿಗಿಂತಲೂ ಹೆಚ್ಚು ಸಮಂಜಸವಾಗಿದೆ. ಹರೇ ಕೃಷ್ಣ. ಈ ಮಂತ್ರವು ಇಂದು ಎಂದಿಗಿಂತಲೂ ಹೆಚ್ಚು ಸಮಂಜಸವಾಗಿದೆ. ಈ ಮಂತ್ರವು ಇಂದು ಎಂದೆಂದಿಗಿಂತಲೂ ಹೆಚ್ಚು ಸಮಂಜಸವಾಗಿದೆ.
ಆಧುನಿಕ ನಾಗರಿಕತೆಯು ಸಾಮೂಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದುವರಿದಿದೆ. ಆದರೆ ಜನರು ಹಿಂದೆಂದಿಗಿಂತಲೂ ಹೆಚ್ಚು ಅತೃಪ್ತರಾಗಿದ್ದಾರೆ, ಏಕೆಂದರೆ ಅವರು ಜೀವನದ ಬಹುಮುಖ್ಯ ವಿಷಯವಾದ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಐಹಿಕ ಪ್ರಗತಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಇದನ್ನ ಜ್ಞಾನ ಅಥವಾ ವಿದ್ಯೆ ಹೇಳೋದು ಸೋಕಾಲ್ಡ್ ವಿದ್ಯೆ, ಸೋಕಾಲ್ಡ್ ಜ್ಞಾನ ಅಂತ ಹೇಳಿದ್ದಾರೆ. ಸೊ ಅವಿದ್ಯೆ ಹೇಳೋದು ಅಪಾಯಕಾರಿ. ಯಾರಿಗೆ ಜ್ಞಾನವೇ ಇಲ್ಲ, ಅಜ್ಞಾನಿಗಳಾಗಿದ್ದಾರೆ ಅಂದ್ರೆ ಅಪಾಯಕಾರಿ. ಇದು ಎಲ್ಲರಿಗೂ ಅರ್ಥ ಆಗತ್ತೆ. ಈಗ ನಾವು ರಸ್ತೆಯಲ್ಲಿ ಒಂದು ವಾಹನವನ್ನು ಚಲಾವಣೆ ಮಾಡಬೇಕು, ಡ್ರೈವಿಂಗ್ ಮಾಡಬೇಕು. ಆಗ ನಮಗೆ ವಾಹನದ ಒಂದು ಅಂದರೆ ಡ್ರೈವಿಂಗ್ ರೂಲ್ಸ್ ಎಲ್ಲ ಗೊತ್ತಿರಬೇಕು ಅಲ್ವಾ? ಮತ್ತೆ ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಅದಿಲ್ಲದಿದ್ದರೆ ನಾವು ಅಪಾಯಕ್ಕೆ ಒಳಗಾಗುತ್ತೇವೆ. ಅದೇ ರೀತಿ ಜೀವನದಲ್ಲೂ ಕೂಡ ಅಜ್ಞಾನ ಇದ್ದರೆ ಅಪಾಯಕಾರಿ. ಆದರೆ ವಿದ್ಯೆ ಇಲ್ಲಿ ಅಥವಾ ಜ್ಞಾನ ತಪ್ಪಾಗಿ ತಿಳಿದುಕೊಂಡಾಗ ಇದು ಇನ್ನೂ ಅಪಾಯಕಾರಿ. ಸೊ ಹಾಗಾಗಿ ಇಲ್ಲಿ ಅವಿದ್ಯೆ ಅಂದರೆ ಅಜ್ಞಾನ, ಅಜ್ಞಾನವೂ ಅಪಾಯಕಾರಿ. ಆಮೇಲೆ ಇದನ್ನ ತಪ್ಪು ತಿಳ್ಕೊಂಡ್ರೆ ಆ ತಪ್ಪಾದ ಜ್ಞಾನವು ಇನ್ನೂ ಅಪಾಯಕಾರಿ. ಹಾಗಾಗಿ ಜ್ಞಾನ ಯಾವತ್ತೂ ನಾವು ಸರಿಯಾಗಿ ತಿಳಿದುಕೊಂಡಾಗ, ಅದು ನಮಗೆ ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ತಿಳಿದುಕೊಂಡಾಗ ಅದು ಒಳ್ಳೆಯದಾಗುತ್ತದೆ. ಅದೇ ಜ್ಞಾನವನ್ನು ನಾವು ತಪ್ಪಾಗಿ ತಿಳಿದುಕೊಂಡರೆ ಅದು ಅಪಾಯಕಾರಿ. ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಈ ಈಶೋಪನಿಷತ್ತಿನ ಈ ಮಂತ್ರ ಹಿಂದಿನ ಕಾಲಕ್ಕಿಂತ ಈಗಿನ ಆಧುನಿಕ ಕಾಲಕ್ಕೆ ಇದು ಹೆಚ್ಚು ಸಮಂಜಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ನೋಡೋಣ, ಈ ಮಂತ್ರದಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಮುಂದೆ ಇಲ್ಲಿ ಜ್ಞಾನ, ಸೋಕಾಲ್ಡ್ ಜ್ಞಾನ ಅಂದರೆ ಜ್ಞಾನ ಎಂದು ತಪ್ಪಾಗಿ ತಿಳಿದುಕೊಂಡ ಜ್ಞಾನದಲ್ಲಿ 3 ಭಾಗಗಳನ್ನು ಮಾಡ್ತಾರೆ. ಒಂದು ದೇವರಿಲ್ಲದ ಆಧುನಿಕ ಶಿಕ್ಷಣ, 2ನೇದು ವೇದವಾದ ರತರು, ಮತ್ತು 3ನೇದು ಮಾಯಾ ಅಪಹೃತ ಜ್ಞಾನ. ಸೊ ಹಾಗಾಗಿ ವಿದ್ಯೆ ಅಥವಾ ತಪ್ಪಾಗಿ ತಿಳ್ಕೊಂಡ ಜ್ಞಾನ, ಈ ರೀತಿಯಾಗಿ 3 ಭಾಗ ಮಾಡಿ ನಮಗೆ ಭಾವಾರ್ಥ ವಿವರಿಸುತ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಆಧುನಿಕ ಶಿಕ್ಷಣದಲ್ಲಿ ನಮಗೆ ಸಾಮೂಹಿಕ ಶಿಕ್ಷಣ ಇದು ತುಂಬ ಮುಂದುವರಿದೆ. ಎಲ್ಲ ಕಡೆಗೂ ಕೂಡ ಅಂದರೆ ಒಂದು ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಈಗ ಬಂದಿದೆ. ಹಿಂದೆ ಏನಾಗಿತ್ತು ಅಂದರೆ ಗುರುಕುಲದಲ್ಲಿ ಅಲ್ಲೊಂದು ಇಲ್ಲೊಂದು ಗುರುಕುಲ ಇರ್ತಿತ್ತು. ಮತ್ತು ಈ ಗುರುಕುಲದ ಶಿಕ್ಷಣದಲ್ಲಿ ಏನಾಗ್ತಿತ್ತು ಅಂತಂದರೆ ಅಲ್ಲಿ ಆ ವರ್ಣಾಶ್ರಮ ಧರ್ಮ ಅದರ ಪ್ರಕಾರ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮತ್ತು ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ, ವಾನಪ್ರಸ್ಥ ಮತ್ತು ಸನ್ಯಾಸಿ, ಈ ಎಲ್ಲ ಆಶ್ರಮಗಳನ್ನು ಮಾಡಲಿಕ್ಕೆ ಆಗ್ತಿತ್ತು. ಯಾಕೆ ಅಂತಂದರೆ ಗುರುಗಳಾದವರು ಯಾವ ಗುಣ ಯಾವ ಕರ್ಮ ಮಾಡ್ತಾ ಇದ್ದಾರೆ, ಇವನು ಯಾವುದಕ್ಕೆ ಈ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಯಾವುದಕ್ಕೆ ಸರಿ ಹೊಂದುತ್ತಾನೆ ಆ ಪ್ರಕಾರ ಅವರು ಮಾಡ್ತಾ ಇದ್ರು. ಅಂದರೆ ಗುರುಗಳ ಹುಟ್ಟಿನಿಂದ ವರ್ಣ ಇರ್ತಿರ್ಲಿಲ್ಲ. ಅಂದರೆ ಜಾತಿಯಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಲ್ಲ. ಗುರುಗಳು ಆ ಶಿಷ್ಯನನ್ನು ಶಿಕ್ಷಣ ಕೊಟ್ಟು ಆಮೇಲೆ ಅವನಲ್ಲಿರುವ ಗುಣವನ್ನು ಕಂಡು ಅವನಿಗೆ ಯಾವ ಕರ್ಮ ಮಾಡ್ಲಿಕ್ಕಾಗತ್ತೆ ಅದರ ಪ್ರಕಾರ ಅವರಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದನ್ನು ಕೊಡ್ತಾ ಇದ್ದಿದ್ರು. ಮತ್ತೆ ಅಲ್ಲಿ ಒಳ್ಳೆಯ ಬ್ರಹ್ಮಚಾರಿ ಆದವನು ಒಳ್ಳೆಯ ಗೃಹಸ್ಥ ಆಗಲಿಕ್ಕೆ ಸಾಧ್ಯ, ಒಳ್ಳೆಯ ಗೃಹಸ್ಥವಾದವನು ಒಳ್ಳೆಯ ವಾನಪ್ರಸ್ಥ ಜೀವನ ಮಾಡಲಿಕ್ಕೆ ಸಾಧ್ಯ, ಮತ್ತು ಒಳ್ಳೆಯ ಸನ್ಯಾಸಿ ಆಗಲಿಕ್ಕೂ ಸಾಧ್ಯ. ಸೊ ಇದೆಲ್ಲ ಹಿಂದೆ ಗುರುಕುಲದಲ್ಲಿ ನಮಗೆ ಶಿಕ್ಷಣ ಸಿಗ್ತಾ ಇತ್ತು. ಆದರೆ ಈ ಗುರುಕುಲದ ಶಿಕ್ಷಣ ಈಗ ಇಲ್ಲ, ಅಂದರೆ ಬಹಳ ಕಡಿಮೆ, ಅಲ್ಲೊಂದು ಇಲ್ಲೊಂದು ಅಷ್ಟೇ. ಆಧುನಿಕ ಶಿಕ್ಷಣ ಇದು ಈಗ ಬ್ರಿಟಿಷರು ಬಂದ ಮೇಲೆ ಇದೆಲ್ಲ ಹೋಗಿಬಿಡ್ತು, ಆಧುನಿಕ ಶಿಕ್ಷಣ ಬಂತು. ಆಧುನಿಕ ಶಿಕ್ಷಣದಲ್ಲಿ ಏನಾಗುತ್ತೆ, ಈಗ ಜನ ಈ ಒಂದು ಭೌತಿಕ ಜ್ಞಾನವನ್ನು, ಐಹಿಕ ಜ್ಞಾನವನ್ನು ಅಷ್ಟೇ ಕೊಡ್ತಾರೆ. ಅಲ್ಲಿ ಆಧುನಿಕದಲ್ಲಿ ಬೇರೆ ಆಧ್ಯಾತ್ಮಿಕ ಜೀವನದ ಒಂದು ಮಾರ್ಗದ ಬಗ್ಗೆ ಯಾರಿಗೂ ಕೂಡ ಅದರ ಬಗ್ಗೆ ಜ್ಞಾನ ಇಲ್ಲ. ಅದು ಶಾಲಾ ಕಾಲೇಜುಗಳಲ್ಲಿ ಆ ಜ್ಞಾನವನ್ನೇ ಇಲ್ಲಿ ಅದನ್ನು ಕರಿಕ್ಯುಲಮಲ್ಲಿ ಹಾಕಿಲ್ಲ. ಹಾಗಾಗಿ ಈಗ ಆಧುನಿಕ ಶಿಕ್ಷಣ ಮಾಡೋದ್ರಿಂದ ಶ್ರೀಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಹಿಂದೆಂದಿಗಿಂತಲೂ ಹೆಚ್ಚು ಅತೃಪ್ತರಾಗಿದ್ದಾರೆ, ಅಸಂತೋಷಿಗಳಾಗಿದ್ದಾರೆ. ಆದರೆ ನಮಗೆ ಸಂತೋಷವನ್ನ ಅಳಿಲಿಕ್ಕೆ ಆಗೋದಿಲ್ಲ.
ಸಂತೋಷನೇ ಯಾರು ಒಂದು ಹೀಗೆ ಯಾರು ಹೆಚ್ಚು ಸಂತೋಷ ಇದನ್ನು ನಾವು ಅಳಿಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಈಗ ಹೆಚ್ಚಾಗಿ ನಾವು ಸಮಾಜದಲ್ಲಿ ಏನನ್ನು ನೋಡ್ತಾ ಇದ್ದೇವೆ, ಹೆಚ್ಚಿನ ಜನ ಅಂದರೆ ಒತ್ತಡದಲ್ಲಿ ಇದ್ದಾರೆ, ಸ್ಟ್ರೆಸ್ ಮತ್ತು ಡಿಪ್ರೆಷನ್ಸ್, ಖಿನ್ನತೆಗೆ ಒಳಗಾಗಿರ್ತಾರೆ, ಮತ್ತು ಅಡಿಕ್ಷನ್ಸ್, ಆ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇರ್ತಾರೆ, ಮತ್ತು ಸೂಯಿಸೈಡ್, ಆತ್ಮಹತ್ಯೆ, ಇವು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಇದೆ. ಮತ್ತು ಈಗ ವಿವಾಹ ವಿಚ್ಛೇದನ ಆಗ್ತಾ ಇರೋದು ಇದು ಕೂಡ ಸಾಮಾನ್ಯವಾಗಿ ಬಿಟ್ಟಿದೆ. ಹೌದಲ್ಲ? ಹರೇ ಕೃಷ್ಣ. ಹೌದು ಮಾತಾಜಿ. ಇದು ಆಧುನಿಕ ಶಿಕ್ಷಣವನ್ನ ಎಲ್ಲರೂ ಕೂಡ ಪಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಅದರ ಪರಿಣಾಮ ಏನಾಗ್ತಾ ಇದೆ ಅಂತ ಶ್ರೀಲ ಪ್ರಭುಪಾದ ನಮಗೆ ತಿಳಿಸ್ತಾ ಇದ್ದಾರೆ. ಅವರು ಹಿಂದೆಂದಿಗಿಂತಲೂ ಕೂಡ ಹೆಚ್ಚಿನ ಅಸಂತೋಷದಲ್ಲಿ ಇದ್ದಾರೆ. ದೈಹಿಕವಾಗಿ ಅವರು ತುಂಬ ಆರಾಮದಾಯಕ ಜೀವನ ಮಾಡ್ತಾ ಇದ್ದಾರೆ. ಹಿಂದಿನ ಒಂದು ಜನಾಂಗಕ್ಕೆ ನಮಗೆ ಹೋಲಿಸಿದರೆ ಈಗಿನ ಜನರಿಗೆ ತುಂಬ ಆರಾಮದಾಯಕ ಜೀವನ, ಆದರೆ ಮಾನಸಿಕವಾಗಿ ಬಳಲುತ್ತಾ ಇದ್ದಾರೆ ಅಲ್ವಾ? ಹಿಂದೆ ಜನ ಹೊಲದಲ್ಲಿ ಹೆಚ್ಚು ಕೆಲಸ ಮಾಡಿ ಮೈಯೆಲ್ಲ ಬೆವತ್ಕೊಳ್ತಾ ಇದ್ದಿದ್ರು ಅಲ್ವಾ? ಆದರೆ ಈಗ ಜನರಿಗೆ ಹೇಗೆ ಆಗಿದೆ ಅಂತಂದ್ರೆ AC ಆಫೀಸಲ್ಲಿ ಕುಳಿತುಕೊಂಡಿರ್ತಾರೆ, ಆದರೆ ಅವರ ಮೈ ಬೆವರುತ್ತದೆ. ಕಾರಣ ಏನು? ಕಾರಣ ಶಕೆಯಲ್ಲ. ಕಾರಣ ಏನು? ಹರೇ ಕೃಷ್ಣ. ಒತ್ತಡ, ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್. ಸೊ ಹಾಗಾಗಿ ಜನ ಆಧುನಿಕದಲ್ಲಿ ಶಿಕ್ಷಣ ಪಡೆದರೂ ಕೂಡ ಜನ ಹೆಚ್ಚಿನದಾಗಿ ಅಸಂತೋಷವಾಗಿದ್ದಾರೆ. ಯಾಕೆ ಅಸಂತೋಷವಾಗಿದ್ದಾರೆ ಅಂದರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅವರು ಜೀವನದ ಬಹುಮುಖ್ಯ ವಿಷಯವಾದ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಐಹಿಕ ಪ್ರಗತಿಯ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಜೀವನ ಅಂತಂದರೆ ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಂದರೆ ಮಾಂ ಅನುಸ್ಮರ ಯುಧ್ಯಚ, ನನ್ನನ್ನು ನೀನು ಅನುಸರಿಸು. ಅಂದರೆ ಆಧ್ಯಾತ್ಮಿಕತೆ, ಭಗವಂತನ ಬಗ್ಗೆ ನೀನು ಲಕ್ಷ್ಯ ಕೊಡು, ಅವರ ಬಗ್ಗೆ ಭಗವಂತನ ಒಂದು ಆಧ್ಯಾತ್ಮಿಕತೆಯ ಅದರಲ್ಲಿ ನಾವು ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು. ಅದರ ಜೊತೆಯಾಗಿ ಯುದ್ಧಚ ನಾವು ಒಂದು ಭೌತಿಕ ಜೀವನವನ್ನು ನಡೆಸ್ಕೊಂಡಿರಬೇಕು. ಯಾಕೆಂದರೆ ಭೌತಿಕ ಕೆಲಸ ಬಿಡುವಂತ ಭಗವದ್ಗೀತೆ ಹೇಳ್ತಾ ಇಲ್ಲ. ಸೊ ಮಾಂ ಅನುಸ್ಮರ ಯುದ್ಧಚ, ಸ್ಥಾನೇ ಸ್ಥಿತಃ, ಎಲ್ಲಿದ್ರೂ ಕೂಡ ಆಧ್ಯಾತ್ಮಿಕತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಇಲ್ಲಿ ಏನಾಗಿದೆ ಅಂತಂದ್ರೆ ಆಧ್ಯಾತ್ಮಿಕತೆ ತುಂಬ ಕಡಿಮೆಯಾಗಿದೆ, ಆದರೆ ಐಹಿಕತೆ ಐಹಿಕ ಮುನ್ನಡೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ದೇವರಿಗೆ ಸ್ಥಾನ ಇಲ್ಲ ಅಲ್ವಾ? ಹೌದು. ಇದಕ್ಕೆ ಶ್ರೀಲ ಪ್ರಭುಪಾದರು ಆಧುನಿಕ ಶಿಕ್ಷಣ, ಆಧುನಿಕ ಒಂದು ನಾಗರಿಕತೆಯನ್ನ ಗಾಡ್ಲೆಸ್ ಸಿವಿಲೈಸೇಷನ್ ಅಂತ ಕರೀತಾರೆ. ಗಾಡ್ಲೆಸ್ ಸಿವಿಲೈಸೇಷನ್ ಇದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಆಧ್ಯಾತ್ಮಿಕತೆ ಬಹಳ ಮುಖ್ಯ. ಮನುಷ್ಯ ಆಧ್ಯಾತ್ಮಿಕದಲ್ಲಿ ಕತೆ ಇಲ್ಲ ಅಂದ್ರೆ ತೀವ್ರವಾಗಿ ಭೌತಿಕದಲ್ಲಿ ತೊಡಗಿ ಬಿಡ್ತಾನೆ. ಇಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ಇದನ್ನ ಐಹಿಕ ಮುನ್ನಡೆಯನ್ನ ದೂಷಣೆ ಕೊಡ್ತಾ ಇಲ್ಲ, ಇಲ್ಲಿ ಶೋಚನೀಯವಾದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಶೋಚನೀಯವಾದ ವಿಚಾರ ಅಂದ್ರೆ ತೀವ್ರವಾಗಿ ಆಧ್ಯಾತ್ಮಿಕ ಜೀವನದ ತೀವ್ರ ಕೊರತೆ ಇದೆ ಈಗ ಹೀಗಾಗಿರೋದ್ರಿಂದ ಇಂದಿನ ಜನಾಂಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಂಬ್ಯಾಲೆನ್ಸ್ ಉಂಟಾಗಿದೆ. ಅಂದ್ರೆ ಆಧ್ಯಾತ್ಮಿಕ ಜೀವನ ಮತ್ತು ಭೌತಿಕ ಜೀವನ ಎರಡೂ ಒಟ್ಟೊಟ್ಟಿಗೆ ನಡೀಬೇಕು. ಇದು ಭೌತಿಕವೇ ಅತ್ಯಂತ ಪ್ರಾಮುಖ್ಯವಾಗಿಬಿಟ್ಟಿದೆ. ಐಹಿಕ ಮುನ್ನಡೆಯೇ ಪ್ರಾಮುಖ್ಯವಾಗಿ ಆದಾಗ ಭಗವಂತನನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಈಗ ನಾವು ಕ್ಷಿಪಣಿಗಳನ್ನ ಚೆನ್ನಾಗಿ ಗುರಿ ಇಟ್ಟು ಹಾರಿಸಬಲ್ಲರು, ಆದರೆ ಮಾನವನು ಸರಿಯಾದ ಮಾರ್ಗಕ್ಕೆ ಹೋಗ್ತಾ ಇಲ್ಲ, ದುರ್ಮಾರ್ಗಕ್ಕೆ ಹೋಗ್ತಾ ಇದ್ದಾನೆ. ಕ್ಷಿಪಣಿಗಳು ಕರೆಕ್ಟ್ ಮಾರ್ಗಕ್ಕೆ ಹೋಗಿ ಅವರ ಗುರಿ ತಲುಪಬಹುದು, ಆದರೆ ಮನುಷ್ಯ ಅಲ್ಲಿ ದುರ್ಮಾರ್ಗಕ್ಕೆ ಹೇಳಿದ್ದಾನೆ. ಸರಿಯಾದ ಮಾರ್ಗಕ್ಕೆ ಹೋಗಿದ್ರೆ ಭಗವಂತನನ್ನು ತಲುಪಬೇಕು. ಮನುಷ್ಯ ಜನ್ಮದಲ್ಲಿ ಮರಳಿ ದೇವತನ ಕಡೆಗೆ ಹೋಗ್ಬೇಕು, ಆದರೆ ಅದು ಮಾರ್ಗ ತಪ್ತಾ ಇದ್ದಾನೆ. ಸೊ ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಟೆಕ್ನಾಲಜಿ ಪವರು ತುಂಬಾ ಹೆಚ್ಚಾಗಿದೆ ಅಲ್ವಾ? ತುಂಬಾ ಮುಂದುವರೆದಿದೆ. ಆದರೆ ಈಗ ಎಷ್ಟು ಮುಂದುವರೆದಿದೆ ಟೆಕ್ನಾಲಜಿಯಲ್ಲಿ, ಆಮೇಲೆ ನಮ್ಮ ಈ ಆಧ್ಯಾತ್ಮಿಕ ಪವರು, ಸ್ಪಿರಿಚುವಲ್ ಪವರು ತುಂಬಾ ಕಡಿಮೆ ಆಗಿದೆ. ಹಾಗನ್ಸೋದಿಲ್ವಾ? ಹರೇ ಕೃಷ್ಣ.
ಹೌದು ಅನ್ಸುತ್ತೆ ಮಾತಾಜಿ. ಆ ನಾವು ಎಷ್ಟೋ ಮೆಷಿನ್ಸ್ ಯಂತ್ರಗಳನ್ನ ನಾವು ಕಂಟ್ರೋಲ್ ಮಾಡ್ತೇವೆ ಅಲ್ವಾ, ಆದರೆ ಹೌದು. ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಒಬ್ಬಿಬ್ಬರದ ಕಥೆಯಲ್ಲ, ಇದು ಇಡೀ ಆಧುನಿಕ ಸಮಾಜದ ದುರಂತ. ಸೊ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆಧ್ಯಾತ್ಮಿಕತೆಯನ್ನು ಬಿಟ್ಟು ಐಹಿಕ ಪ್ರಗತಿಯ ಕಡೆಗೆ ಹೆಚ್ಚು ಗಮನ ಕೊಡೋದರಿಂದ ಜನ ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅತೃಪ್ತರಾಗಿದ್ದಾರೆ. ಹರೇ ಕೃಷ್ಣ. ಓದ್ಲೆ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ವಿದ್ಯೆಯ ಬಗ್ಗೆ ಹೇಳುವುದಾದರೆ, ಪರಮಪ್ರಭುವೇ ಎಲ್ಲದರ ಒಡೆಯನೆಂದು ಈ ಅಂಶವನ್ನು ಮರೆಯುವುದು ಅಜ್ಞಾನವೆಂದು ಮೊದಲ ಮಂತ್ರ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಈ ಅಂಶವನ್ನು ಮಾನವನು ಬದುಕಿನಲ್ಲಿ ಮರೆತಷ್ಟು ಅವನು ಅಂಧಕಾರದಲ್ಲಿರುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ಐಹಿಕ ಪ್ರಗತಿ ಸಾಧಿಸದ ಜನಸಮೂಹವಿರುವ ನಾಗರಿಕತೆಗಿಂತ ಶೈಕ್ಷಣಿಕ ಪ್ರಗತಿ ಎಂಬ ಹೆಸರಿನಲ್ಲಿ ಆದ ಭಗವಂತ ರಹಿತ ನಾಗರಿಕತೆಯು ಹೆಚ್ಚು ಅಪಾಯಕಾರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಪ್ಯಾರಾದಿಂದ ಶ್ರೀಲ ಪ್ರಭುಪಾದರು ಅವಿದ್ಯಾಂ ಉಪಾಸತೆ ಈ ವಿಚಾರವನ್ನ ನಮಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅವಿದ್ಯಾಂ ಉಪಾಸತೆ ಅಂದ್ರೆ ಏನು? ಅವಿದ್ಯಾಂ ಉಪಾಸತೆ ಅಂತಂದ್ರೆ ಈಶಾವಾಸ್ಯ ತತ್ವವನ್ನ ನಾವು ಮರೆತಿರೋದು. ನಾವು ಮಂತ್ರ ಒಂದರಲ್ಲಿ ಇಲ್ಲಿ ಈಶೋಪನಿಷತ್ತಿನ ನೋಡಿದ್ದೇವೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಕಸ್ಯ ಸ್ವಿದ್ ಧನಂ ಮಾ ಗೃದಃ ಕಸ್ಯ ಸ್ವಿದ್ದನಂ. ಅಂದ್ರೆ ಈಶಾವಾಸ್ಯ ತತ್ವ ಅಂದ್ರೆ ಈ ಜಗತ್ತು, ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ಈ ಎಲ್ಲೆಲ್ಲೂ ಚರಾಚರ ವಸ್ತುಗಳಲ್ಲಿ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಭಗವಂತ ಅದರ ಒಡೆಯ. ಮತ್ತೆ ಭಗವಂತ ಅವನು ಸುಪ್ರೀಂ ಕಂಟ್ರೋಲರ್, ಅವನು ಎಲ್ಲದನ್ನೂ ಕೂಡ ನಿಯಂತ್ರಿಸುವವನು ಮತ್ತು ಅವನು ಎಲ್ಲದರ ಒಡೆಯ. ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇದು ಅವಿದ್ಯಾ, ಇದೇ ಈ ಎಲ್ಲದಕ್ಕೂ ಕಾರಣ. ಸೊ ಹಾಗಾಗಿ ಈಗ ಹಾಗಾದರೆ ಎಲ್ಲದರ ನಿಯಂತ್ರಕ ಭಗವಂತ, ಎಲ್ಲದರ ಒಡೆಯ ಭಗವಂತ ಅಂದಮೇಲೆ ಈ ನಮಗೆ ಕಣ್ಣಿಗೆ ಕಾಣಂಥ ವಸ್ತುಗಳು ನಮ್ಮ ಇಂದ್ರಿಯ ತೃಪ್ತಿಗೆ ಇಲ್ಲ. ಇದರ ಅರ್ಥ ಏನು? ಈಗ ನಮಗೆ ಏನು ದೃಗ್ಗೋಚರವಾಗಿದೆ ಅದು ಎಲ್ಲ ವಸ್ತುಗಳು ಅದು ನಮ್ಮ ಇಂದ್ರಿಯ ತೃಪ್ತಿಗಾಗಿ ಅಲ್ಲ. ಹಾಗಾದರೆ ಇದು ಏನಕ್ಕಿದೆ? ಇದು ಎಲ್ಲವೂ ಇರೋದು ಭಗವಂತನ ಆನಂದಕ್ಕಾಗಿ ಇರ್ತಕ್ಕಂಥದ್ದು. ಈಗ ಹಾಗಾದರೆ ನಮಗೇನು ಅಂತ ನಾವು ನೋಡಿದ್ದೇವೆ ಒಂದನೆಯ ಮಂತ್ರದಲ್ಲಿ. ಅದು ಭಗವಂತ ನಮಗೆ ನಮ್ಮ ಪಾಲು ಅಂತ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಪಡೆದುಕೊಂಡು ತೃಪ್ತರಾಗಿರಬೇಕು. ಆದರೆ ನಾವು ಹಾಗಿಲ್ಲ ಅಲ್ವಾ? ನಾವು ಹಾಗಿಲ್ಲ. ಭಗವಂತ ಒಡೆಯ ಹೇಳೋದನ್ನ ನಾವು ಮರೆತು ಬಿಟ್ಟಿದ್ದೇವೆ. ನಮಗೆ ಏನು ಕೈಗೆ ಸಿಕ್ಕುತ್ತೆ ಅದನ್ನ ಎಲ್ಲವೂ ನಮ್ಮದನ್ನಾಗಿಸಿಕೊಳ್ಳಿಕ್ಕೆ ನಾವು ನಮ್ಮ ಇಂದ್ರಿಯ ತೃಪ್ತಿಗೆ ಬಳಸಿಕೊಳ್ಳುತ್ತೇವೆ ಅಲ್ವಾ? ಇದು ಸಮಸ್ಯೆ. ಸೊ ಆದ್ದರಿಂದ ದೇವರನ್ನು ತಿರಸ್ಕರಿಸಿದ್ರೆ ಅಥವಾ ದೇವರನ್ನು ಮರೆತರೆ ಆಗುವ ತುಂಬಾ ಮುಖ್ಯವಾದ ಪರಿಣಾಮ ಏನು? ತತ್ಕ್ಷಣದ ಪರಿಣಾಮ ಅಂದ್ರೆ ಇಂದ್ರಿಯ ಭೋಗ. ಈಗ ದೇವರನ್ನು ಮರೆತುಕೊಳ್ಳೆ ನಮ್ಗೆ ಏನ್ ಅನ್ಸುತ್ತೆ? ಸೊ ಇಂದ್ರಿಯ ಭೋಗ ಮಾಡ್ಕೋಬೇಕು, ಎಂಜಾಯಿಂಗ್ ಮೆಂಟಾಲಿಟಿ ಬಂದ್ಬಿಡುತ್ತೆ. ಸೊ ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರ್ ಅನೀಶ್ವರಃ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಅನೀಶ್ವರ ಅಂದ್ರೆ ದೇವರಿಲ್ಲ ಅಂತ ಹೇಳೋ ಜನ. ಕಿಮನ್ಯತ್ ಕಾಮಹೇತುಕಂ, ಹಾಗಾದ್ರೆ ಬೇರೆ ಎಲ್ಲ ಏನಕ್ಕಿದೆ? ಅದು ಬರೇ ಕಾಮ ಅಂದ್ರೆ ಇಂದ್ರಿಯ ಭೋಗ. ಇದೆಲ್ಲ ಇರೋದು ನಮ್ಗೆ ಇಂದ್ರಿಯ ಭೋಗ ಬಿಟ್ಟು ಬೇರೆ ಉದ್ದೇಶವೇ ಇಲ್ಲ ಈ ಪ್ರಪಂಚ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಇದು ದೇವರನ್ನು ಮರೆತಾಗ ಆಗ್ತಕ್ಕಂತಹ ಪರಿಸ್ಥಿತಿ. ಸೊ ದೇವರನ್ನು ಯಾವಾಗ ತಿರಸ್ಕಾರ ಮಾಡ್ತಾರೆ ಆಗ ಇಂದ್ರಿಯ ಭೋಗ ಹೆಚ್ಚಾಗ್ತಾ ಹೋಗ್ತದೆ. ಸೊ ಇದು ಆಧುನಿಕ ಭಗವಂತ ರಹಿತ ನಾಗರಿಕತೆಯು ಹೆಚ್ಚು ಅಪಾಯಕಾರಿ, ವೆರಿ ಡೇಂಜರಸ್ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಭಗವಂತನನ್ನು ಮರೆತರೆ ನಮಗೆ ಏನು ಒಳ್ಳೇದಾಗುತ್ತಾ ಇಲ್ಲ, ಹೆಚ್ಚು ಅಪಾಯಕಾರಿ, ತುಂಬಾ ಜಾಸ್ತಿ ಅಪಾಯ ಆಗತ್ತೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆಯ 7.15 ಮಾತುಗಳಲ್ಲಿ ಹರೇ ಕೃಷ್ಣ ಮಾತಾಜಿ ಮೇಲ್ಗಡೆ ಒಂದು ಪ್ಯಾರ ಇದೆ.
ಜ್ಞಾನಿಗಳು ಮತ್ತು ಯೋಗಿಗಳೆಂಬ 3 ವರ್ಗದ ಜನರಲ್ಲಿ ಕರ್ಮಿಗಳು, ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ ತೊಡಗಿರುವವರು. ಆಧುನಿಕ ನಾಗರಿಕತೆಯ 99.9% ಜನರು ಕೈಗಾರಿಕಾ, ಆರ್ಥಿಕಾಭಿವೃದ್ಧಿ, ಪರೋಪಕಾರ, ರಾಜಕೀಯ ಚಟುವಟಿಕೆ ಮೊದಲಾದವುಗಳ ಹೆಸರಿನಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದ್ದಾರೆ. ಆದರೂ ಇವೆಲ್ಲ ಚಟುವಟಿಕೆಗಳು ಹೆಚ್ಚು ಕಡಿಮೆ ಇಂದ್ರಿಯ ಸುಖಕ್ಕೋಸ್ಕರ ನಡೆಸುವ ಚಟುವಟಿಕೆಗಳೇ. ಹರೇ ಕೃಷ್ಣ. ಹರೇ ಕೃಷ್ಣ. ಒಬ್ಬರು ಓದಿದ ಮೇಲೆ ಮತ್ತೆ ಬೇರೆಯವರಿಗೆ ಚಾನ್ಸ್ ಕೊಡಬೇಕು. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದ್ರೆ, ಜಗತ್ತಲ್ಲಿ 99.9 ಜನ ಅಷ್ಟು ಜನ ಕೂಡ ಎಲ್ಲರೂ ಕೂಡ ಇಂದ್ರಿಯ ತೃಪ್ತಿಗಾಗಿ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದರೆ ಕರ್ಮಿಗಳು ಅಂತಂದ್ರೆ ಅವರು ಎಲ್ಲ ಅಂದ್ರೆ ಅವರು ಹೆಚ್ಚಿನ ಜನ ಕರ್ಮಿಗಳಿರ್ತಾರೆ. ಇಂದ್ರಿಯ ಭೋಗಕ್ಕಾಗಿ ಅವರು ಮಾಡ್ತಕ್ಕಂಥ ಕೆಲಸಗಳು ತಮ್ಮ ಇಂದ್ರಿಯ ತೃಪ್ತಿಗಾಗಿ. ಆಮೇಲೆ ಜ್ಞಾನಿಗಳು ಅವರು ಏನ್ ಮಾಡ್ತಾರೆ, ಅವರು ಐಹಿಕ ಪ್ರಪಂಚದ ಬಿಡುಗಡೆ ಪಡ್ಕೊಂಡು ಮೋಕ್ಷ ಪಡಿಲಿಕ್ಕೆ ನೋಡ್ತಾರೆ. ಕರ್ಮಿಗಳು ಇಂದ್ರಿಯ ಭೋಗ ಮಾಡಲಿಕ್ಕೆ ನೋಡ್ತಾರೆ, ಸತ್ತ ಮೇಲೆ ಸ್ವರ್ಗ ಪಡಿಲಿಕ್ಕೆ ನೋಡ್ತಾರೆ. ಜ್ಞಾನಿಗಳು ಅವರು ಮೋಕ್ಷ ಪಡಿಲಿಕ್ಕೆ ನೋಡ್ತಾರೆ. ಯೋಗಿಗಳು ಅವರು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಜ್ಞಾನಿಗಳು ಯೋಗಿಗಳು ಇದ್ರೂ ಕೂಡ ಅವರ ಇಚ್ಛೆ ಭೌತಿಕವಾಗಿ ಬಿಡುತ್ತೆ. ಹೇಗೆ ಅಂತಾರೆ, ಯೋಗಿಗಳು ಸಿದ್ಧಿ ಪಡ್ಕೊಳ್ಳಕ್ಕೆ ನೋಡ್ತಾರೆ. ಇಲ್ಲಿ ಅದನ್ನೆಲ್ಲ ನಾವು ಹಿಂದೆ ಓದಿದ್ದೇವೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಭಕ್ತರನ್ನ ಇಲ್ಲಿ ಹೇಳಿಲ್ಲ, ಬೇರೆ ಎಲ್ಲರೂ ಕೂಡ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಅವರು ಎಲ್ಲರೂ ಕೂಡ ಇಂದ್ರಿಯ ಸುಖದ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಸೊ ಅಂದರೆ ಅವರು ಏನು ಒಂದು ಇಂಡಸ್ಟ್ರಿಯಲ್ ಕೆಲಸ ಮಾಡ್ಬೋದು, ಅಥವಾ ಬೇರೆ ಕೆಲಸ ಮಾಡ್ಬೋದು, ಜನರಿಗೆ ಪರೋಪಕಾರ ಮಾಡ್ಬೋದು, ರಾಜಕೀಯ ಚಟುವಟಿಕೆ ಮಾಡ್ಬೋದು. ಆದರೆ ಇವೆಲ್ಲವೂ ಕೂಡ ಇಂದ್ರಿಯ ಸುಖಕ್ಕೋಸ್ಕರ ನಡೆಸುವ ಚಟುವಟಿಕೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಇವರೆಲ್ಲರೂ ಕೂಡ ಇದನ್ನ ಅಂದ್ರೆ ಅವಿದ್ಯಾಂ ಉಪಾಸತೆ, ಅವಿದ್ಯೆಯನ್ನು ಅವರು ಉಪಾಸತೆ, ಅದನ್ನ ಅವಿದ್ಯೆಯ ಚಟುವಟಿಕೆಗಳನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆಯ 7.15 ಮಾತುಗಳಲ್ಲಿ ಹೇಳುವುದಾದರೆ, ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವ ಜನರು ಮೂಢರು, ಕತ್ತೆಗಳು, ಕೇವಲ ನಿರುಪಯುಕ್ತವಾದ ಇಂದ್ರಿಯ ಸುಖವನ್ನರಸಿ ಅದರಲ್ಲೇ. ಇಲ್ಲಿ ಒಂದು ಲೈನ್ ಬಿಟ್ಟಿದ್ದೀರಿ, ಕತ್ತೆಯು ಮೂರ್ಖತನದ ಕುರುಹು. ಅದನ್ನ ಹೇಳಿದ್ದೇನೆ, ಫಸ್ಟ್ ಹೇಳ್ಬಿಟ್ಟೆ ನಾನು. ಓದಿ ಮಾತಾಜಿ. ಕತ್ತೆಯ ಮೂರ್ಖತನದ ಕುರುಹು. ವಿಶ್ವೋಪತನ ಪ್ರಕಾರ ಯಾರು ಕೇವಲ ನಿರುಪಯುಕ್ತವಾದ ಇಂದ್ರಿಯ ಸುಖವನ್ನರಸಿ ಅದರಲ್ಲೇ ತೊಡಗಿರುತ್ತಾರೋ, ಈ ಬಗೆಯ ನಾಗರಿಕತೆಗೆ ನೆರವು ನೀಡುತ್ತಿದ್ದಾರೋ ಅವರು ಸೂಕ್ಷ್ಮವಲ್ಲದ ಇಂದ್ರಿಯ ಸುಖದ ನೆಲೆಯಲ್ಲಿರುವುದಕ್ಕಿಂತ ಹೆಚ್ಚು ತೊಂದರೆಯನ್ನುಂಟು ಮಾಡುತ್ತಿದ್ದಾರೆ. ದೇವರಿಲ್ಲವೆನ್ನುವ ಜನರ ಶೈಕ್ಷಣಿಕ ಪ್ರಗತಿಯು ಹಾವಿನ ಹೆಡೆಯಲ್ಲಿರುವ ಮಣಿಯಷ್ಟೇ ಅಪಾಯಕಾರಿಯಾದದ್ದು. ಮಣಿಭೂಷಿತವಾದ ಹಾವು ಮಣಿಭೂಷಿತರಹಿತವಾದ ಹಾವಿಗಿಂತ ಹೆಚ್ಚು ಅಪಾಯಕಾರಿ. ಹರಿಭಕ್ತಿ ಸಂಬೋಧನೆಯಲ್ಲಿ ದೇವರು ಇಲ್ಲವೆಂಬ ಜನರ ಶೈಕ್ಷಣಿಕ ಪ್ರಗತಿಯು ಹೆಣಕ್ಕೆ ಸಿಂಗರಿಸಿದಂತೆ ಎಂದು ಹೇಳಲಾಗಿದೆ. ಇತರ ಅನೇಕ ದೇಶಗಳಲ್ಲಿರುವಂತೆ ಭಾರತದಲ್ಲಿಯೂ ಕೆಲವು ಜನರು ಮೃತರ ಕುಟುಂಬದವರ ಸಮಾಧಾನಕ್ಕಾಗಿ ಸಿಂಗರಿಸಿದ ಹೆಣದ ಜೊತೆಗೆ ಮೆರವಣಿಗೆಯಲ್ಲಿ ಹೋಗುತ್ತಾರೆ. ಅದೇ ರೀತಿ ಆಧುನಿಕ ನಾಗರಿಕತೆಯು ಸಂಸಾರದ ಶಾಶ್ವತವಾದ ದುಃಖಗಳನ್ನು ಮುಚ್ಚುವ ಸಲುವಾಗಿ ಮಾಡಿಕೊಂಡಿರುವ ಕೆಲಸ. ಅಂತಹ ಕೆಲಸ ಕಾರ್ಯಗಳ ಉದ್ದೇಶ ಇಂದ್ರಿಯ ಸುಖ. ಮನಸ್ಸು ಇಂದ್ರಿಯಗಳಿಗಿಂತ ಮೇಲು, ಮನಸ್ಸಿಗಿಂತ ಬುದ್ಧಿಶಕ್ತಿ ಮೇಲು, ಬುದ್ಧಿಶಕ್ತಿಗಿಂತ ಆತ್ಮ ಮೇಲು. ಹೀಗಾಗಿ ನಿಜವಾದ ಶಿಕ್ಷಣದ ಉದ್ದೇಶ ಆತ್ಮ ಸಾಕ್ಷಾತ್ಕಾರವಾಗಿರಬೇಕು. ಅಂದರೆ ಆತ್ಮದ ಆಧ್ಯಾತ್ಮಿಕ ಮೌಲ್ಯಗಳ ಸಾಕ್ಷಾತ್ಕಾರವಾಗಿರಬೇಕು. ಅಂತಹ ಸಾಕ್ಷಾತ್ಕಾರವನ್ನು ಸಾಧಿಸಿದ ಯಾವುದೇ ಶಿಕ್ಷಣವನ್ನು ಅವಿದ್ಯೆ ಎಂದು ಪರಿಗಣಿಸಬೇಕು. ಅಂತಹ ಅವಿದ್ಯಾಪೂರ್ಣ ಸಂಸ್ಕೃತಿಯಿಂದ ಮಾನವ ಅಂಧತಮ ಲೋಕವನ್ನು ಪ್ರವೇಶಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ 7.15 ಏನ್ ಹೇಳ್ತಾರೆ ನೋಡೋಣ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ. ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಅಂದ್ರೆ ಇಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಯಾರು ತೊಡಗಿರ್ತಾರೆ ಅವರು ಮೂಢರು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಮೂಢರು ಅಂದ್ರೆ ಕತ್ತೆಗಳು. ಕತ್ತೆ ಮೂರ್ಖ, ಕತ್ತೆಗೆ ತಿಳುವಳಿಕೆ ಇಲ್ಲ. ಸೊ ಅದಕ್ಕೆ ರಸ್ತೆ ಅಕ್ಕಪಕ್ಕದಲ್ಲೇ ಹುಲ್ಲು ಸಿಕ್ಕತ್ತೆ, ಆದರೂ ಕೂಡ ಯಜಮಾನ ಸ್ವಲ್ಪ ಹುಲ್ಲು ಕೊಡ್ತಾನೆ ಅಂತ ಹೇಳಿ ಇಡೀ ದಿನ ಯಜಮಾನನ ಭಾರ ಹೊರೆಯುವ ಕೆಲಸವನ್ನು ಮಾಡ್ತದೆ. ಸೊ ಹಾಗಾಗಿ
ಅದೇ ತರಹ ಯಾರು ಈಗ ಇಂದ್ರಿಯ ಸುಖವನ್ನು ಅರಸಿ ಅದರಲ್ಲಿಯೇ ಒಂದು ಕೆಲಸ, ಆ ಇಂದ್ರಿಯ ಸುಖಕ್ಕಾಗಿ ಮಾಡುವ ಕೆಲಸವನ್ನ ಯಾರು ಮಾಡ್ತಾರೆ ಅಂದ್ರೆ ಅವರು ಅವಿದ್ಯೆಯನ್ನು ಪೂಜೆ ಮಾಡ್ತಾರೆ. ಅಂದರೆ ಅವಿದ್ಯೆಯನ್ನ ಪೂಜೆ ಮಾಡೋದು ಅಂತಂದ್ರೆ ಆ ಅವಿದ್ಯಾ ಮಾರ್ಗವನ್ನು ಅನುಸರಿಸುತ್ತಾರೆ. ಸೊ ಹಾಗಾಗಿ ಈಗ ಶೈಕ್ಷಣಿಕ ಪ್ರಗತಿಯ ಹೆಸರಿನಲ್ಲಿ ಈ ರೀತಿಯಾದ ನಾಗರಿಕತೆಗೆ ಅಂದರೆ ಯಾರು ನೆರವು ನೀಡುತ್ತಿದ್ದರೋ ಅವರು ಇಂದ್ರಿಯ ಸುಖದ ನೆಲೆಯಲ್ಲಿ ಇರುವವರಿಗಿಂತ ಹೆಚ್ಚು ತೊಂದರೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ಶೈಕ್ಷಣಿಕ ಪ್ರಗತಿ ಅಂತ ಮಾಡಿಕೊಂಡು ಆದರೆ ಇಲ್ಲಿ ಇಂದ್ರಿಯ ಸುಖದಲ್ಲಿ ಇದ್ದವ್ರಿಗಿಂತ ಹೆಚ್ಚಿನ ಒಂದು ತೊಂದರೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಯಾಕೆ ಅಂತ ನೋಡೋಣ. ಈಗ ನಾವು ಒಂದು ಸಾದಾ ಒಂದು ಹಾವನ್ನು ನೋಡಿದರೆ ಓಡಿ ಹೋಗ್ಬಿಡ್ತೇವೆ. ಆದರೆ ಆ ಮಣಿಯನ್ನು ಕಂಡ್ರೆ ಮಣಿಭೂಷಿತ ಸರ್ಪ, ಅಂದರೆ ಸರ್ಪಕ್ಕೆ ಮಣಿ ಇರುತ್ತೆ, ಆ ಮಣಿಭೂಷಿತ ಸರ್ಪ ಅದನ್ನು ಕಂಡ್ರೆ ನಾವು ಆ ಸರ್ಪವನ್ನ ನಾವು ಕಾಣೋದಿಲ್ಲ ರಾತ್ರಿ ಹೊತ್ತಿಗೆ, ಮಣಿ ಮಾತ್ರ ಹೊಳಿತಾ ಇರುತ್ತೆ. ಇದೇನು ಮಣಿ ಅಂತ ನಾವು ಆ ಥರ ಹೋಗ್ಲಿಕ್ಕೆ ಹೋಗ್ತೇವೆ. ಅವಾಗ ಏನಾಗುತ್ತೆ? ಹರೇ ಕೃಷ್ಣ, ಕಚ್ಚಿಬಿಡುತ್ತೆ. ಸೊ ಸರ್ಪ ಕಚ್ಚಿಬಿಡುತ್ತೆ. ಯಾಕೆಂದ್ರೆ ಕತ್ತಲಿನಲ್ಲಿ ಮಣಿ ಹೊಳೆಯುತ್ತೆ, ಅದನ್ನ ನಾವು ಆ ಮಣಿ ಹೊಳೆಯೋದ್ರಿಂದ ನಮ್ಗೆ ಏನಾಗುತ್ತೆ, ಅದು ಆಕರ್ಷಣೀಯವಾಗ್ಬಿಡುತ್ತೆ. ಇದೇನು ಅಂತ ನೋಡ್ಲಿಕ್ಕೆ ಹೋಗ್ಬಿಡ್ತೇವೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಣಿಭೂಷಿತವಾದ ಹಾವಿಗಿಂತ ಹೆಚ್ಚು ಅಪಾಯಕಾರಿ ಯಾರು? ಆಧುನಿಕ ಶಿಕ್ಷಣವನ್ನ ಪಡ್ಕೊಂಡಿರ್ತಕ್ಕಂಥವ್ರು. ಇದು ಯಾಕೆ ಈಗ ಶ್ರೀಲ ಪ್ರಭುಪಾದರು ಈ ತರ ಹೇಳ್ತಾರೆ ಅಂತ ನೋಡೋಣ. ಈಗ ನಮಗೆ ಆಧುನಿಕ ಜನಾಂಗ ಅವರು ನಮ್ಮನ್ನ ಬಾಹ್ಯ ನೋಟದಿಂದ ನಮಗೆ ಆಕರ್ಷಣೆ ಮಾಡ್ತಾರೆ. ಯಾಕೆ ಅಂದ್ರೆ ಒಳ್ಳೆಯ ವಿದ್ಯಾವಂತರ ತರ ತುಂಬಾ ಓದಿರ್ತಾರೆ, PhD ಓದಿರ್ಬೋದು, ಇಂಜಿನಿಯರ್ಸು, ಡಾಕ್ಟರ್ಸು ಅಥವಾ ಅಡ್ವೊಕೇಟ್ಸು, ಎಷ್ಟೋ ತರದ ಆಧುನಿಕ ವಿದ್ಯೆಗಳು. ಸೊ ಅವೆಲ್ಲ ಅವರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಒಳ್ಳೆಯ ವಿದ್ಯಾವಂತರು ದೊಡ್ಡ ದೊಡ್ಡ ಕಂಪನಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಒಳ್ಳೆಯ ಡ್ರೆಸ್ ಹಾಕಿರ್ತಾರೆ, ಚೆನ್ನಾಗಿ ಮಾತನಾಡುತ್ತಾರೆ. ಆದರೆ ಇವೆಲ್ಲ ಬಾಹ್ಯ ವಿಚಾರಗಳು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಎಲ್ಲರದ್ದು ಅಲ್ಲ ಇಲ್ಲಿ ಹೇಳ್ತಾ ಇಲ್ಲ, ಆದರೆ ಕೆಲವರ ಗುಣಗಳು, ಅವರು ನೋಡಲಿಕ್ಕೆ ತುಂಬಾ ವಿದ್ಯಾವಂತರಾಗಿರ್ತಾರೆ, ಚೆನ್ನಾಗಿ ಮಾತನಾಡ್ತಾರೆ, ಆಗಿದ್ದರೂ ಕೂಡ ಅವರ ಗುಣ ಅಥವಾ ಕ್ಯಾರೆಕ್ಟರು ಪ್ರಶ್ನಾರ್ಥಕವಾಗಿರುತ್ತದೆ ಅಲ್ವಾ? ಹೌದು ನೋಡಿ, ಅವರನ್ನ ನಾವೀಗ ಸರ್ಪ ಕಣ್ಣಿಗೆ ಕಾಣುವುದಿಲ್ಲ ರಾತ್ರಿ, ಅದರ ಕಣ್ಣು ಹೊಳೆಯುವುದು ಮಾತ್ರ ಕಾಣುತ್ತೆ. ಅದೇ ರೀತಿ ನಮಗೆ ಈ ಐಹಿಕ ವಿದ್ಯಾವಂತರು, ಅವರ ವಿದ್ಯೆ, ಅವರದ್ದು ಹೊರನೋಟ ನಮ್ಮ ಕಣ್ಣಿಗೆ ಆಕರ್ಷಣೀಯವಾಗಿ ಕಾಣುತ್ತೆ. ಆದರೆ ಒಳಗಿಂದು ಇದು ಕಣ್ಣಿಗೆ ಕಾಣುವುದಿಲ್ಲ, ಅವರ ಗುಣ, ಅದ ಕ್ಯಾರೆಕ್ಟರ್. ಸೊ ಐಹಿಕ ವಿದ್ಯೆ ಸರ್ಪದ ಮಣಿಯಂತೆ ಇರುತ್ತದೆ. ಸೊ ಆಭರಣ, ಐಹಿಕ ವಿದ್ಯೆ ಕೇವಲ ಆಭರಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಆ ಸರ್ಪ ನಮ್ಗೆ ಏನ್ ಮಾಡ್ಬಿಡುತ್ತೆ, ಆ ಮಣಿ ಹತ್ರ ಹೋದ್ರೆ ನಮ್ಮನ್ನ ಕಚ್ಚಿಬಿಡುತ್ತೆ. ಅದೇ ರೀತಿ ಇಲ್ಲಿ ಐಹಿಕ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಹೊಂದಿರತಕ್ಕಂಥ ಹೆಚ್ಚಿನ ಒಂದು ಜನರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹೇಳ್ತಾರೆ, ಅಂದ್ರೆ ಅದು ಆಧುನಿಕ ಐಹಿಕರ ಸಂಘ ಅಸತ್ ಸಂಘ ಅಂತ ಹೇಳ್ತಾರೆ. ಅಸತ್ ಸಂಘ ಅಂತಂದ್ರೆ ಅದು ಕೆಟ್ಟ ಸಂಘ. ಸೊ ಹಾಗಾಗಿ ಈ ರೀತಿಯ ಅರ್ಥ ಕೊಡ್ತಾರೆ. ಈಗ ಕೆಲವೊಮ್ಮೆ ಒಬ್ರು ತುಂಬಾ ಒಳ್ಳೆಯ ಭಜನೆ ಹಾಡು ಹೇಳ್ತಾರೆ, ಮತ್ತೆ ಅವರು ತುಂಬಾ ಒಳ್ಳೆ ರೀತಿಯಿಂದ ಹೊರಗಿಂದ ನೋಡ್ಲಿಕ್ಕೆ ಭಕ್ತರ ತರಹ ತುಂಬಾ ಡಿವೋಟೆಡ್ ಆಗಿ ಕಾಣ್ತಾರೆ. ಆದರೆ ಅವರ ಮನೆಯಲ್ಲಿ ಹೆಚ್ಚಿನದಾಗಿ ಅಂದರೆ ಪಾರ್ಟಿ, ಯಾವ ಥರ ಪಾರ್ಟಿ, ಈ ಎಲ್ಲ ಡ್ರಿಂಕ್ಸ್ ಪಾರ್ಟಿ ಇರ್ತದೆ. ಈ ಥರ ನೋಡುವುದಕ್ಕೆ ನಾವು ಹೊರನೋಟಕ್ಕೆ ಒಳ್ಳೆಯದಾಗಿ ಕಂಡರೂ ಅವರ ಕ್ಯಾರೆಕ್ಟರ್ ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ಆಧುನಿಕ ಶಿಕ್ಷಣ ಈ ರೀತಿ ಮಾಡ್ತಾ ಇದ್ದಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆಧುನಿಕ ಶಿಕ್ಷಣ. ಸೊ ಈ ಆಧುನಿಕ ಶಿಕ್ಷಣದಿಂದ ನಾವು ಏನು ಕಲಿತಾ ಇದ್ದೇವೆ ಅಂದರೆ ಒಂದು ರೀತಿ ಸ್ಕಿಲ್ಸ್ ಕಲಿತೇವೆ. ಅಂದರೆ ನಾವು ಇಂಜಿನಿಯರ್ ಆಗೋದು ಹೇಗೆ, ಡಾಕ್ಟರ್ ಆಗೋದು ಹೇಗೆ, ಲಾಯರ್ ಆಗೋದು ಹೇಗೆ, ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಆಗೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ, ಹಾಗೆ ಅನೇಕ ರೀತಿಯ MBA, ಎಷ್ಟೋ ರೀತಿಯಾದ ವಿಜ್ಞಾನಿಗಳಾಗೋದು ಹೇಗೆ, ಟೀಚರ್ ಆಗೋದು ಹೇಗೆ, ಹೀಗೆಲ್ಲ ಕಲಿತಾ ಇರ್ತೇವೆ ಅಲ್ವಾ? ಅದು ಸ್ಕಿಲ್ಸ್.
ಅಂದರೆ ಕಲಿ ಬದುಕಲಿಕ್ಕೆ ಒಂದು ಆ ವಿದ್ಯೆ ಸಹಾಯ ಮಾಡುತ್ತೆ. ಆ ಥರ ಸ್ಕಿಲ್ಸ್ ಕಲಿಸ್ಕೊಡುತ್ತೆ ನಮ್ಮ ಈ ಒಂದು ಇರ್ತಕ್ಕಂಥ ಆಧುನಿಕ ಶಿಕ್ಷಣ. ಆದರೆ ಏನಾಗುತ್ತೆ, ಇದು ಜೀವನದ ಮೌಲ್ಯಗಳನ್ನು ಆಧುನಿಕ ಶಿಕ್ಷಣದಲ್ಲಿ ಕಲಿಸುವುದಿಲ್ಲ. ಜೀವನದ ಮೌಲ್ಯಗಳನ್ನು ಕಲಿಸ್ತಾರ ಹರೇ ಕೃಷ್ಣ? ಇಲ್ಲ, ಕಳ್ಸೋದಿಲ್ಲ ಮಾತಾಜಿ. ಭಗವದ್ಗೀತೆ, ಶ್ರೀಮದ್ ಭಾಗವತಂ ಉಂಟಾ ಆ ಒಂದು ಆಧುನಿಕ ಶಿಕ್ಷಣದಲ್ಲಿ? ಇಲ್ಲ ಮಾತಾಜಿ. ಮಾರಲ್ ಎಜುಕೇಶನ್ ಹೆಚ್ಚೆಚ್ಚಂದ್ರೆ ಈ ನೀತಿ ಶಿಕ್ಷಣ ಇರ್ಬೋದು, ಆದರೆ ಆಧ್ಯಾತ್ಮಿಕ ಶಿಕ್ಷಣ ಇಲ್ಲ, ಜೀವನದ ಮೌಲ್ಯಗಳ ಬಗ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ಈ ಒಂದು ಶಾಲೆ ಕಾಲೇಜುಗಳಿಂದ ಗುಣವಂತರಾಗಿ ಹೊರಗೆ ಬರ್ತಾರೆ. ಹೆಚ್ಚಿನ ಜನ ಏನಾಗ್ಬಿಟ್ಟಿದ್ದಾರೆ ಅಂದರೆ ಕೆಲವರು ಅಂದರೆ ಮೋಸ ಮಾಡೋ ವಿದ್ಯೆಯನ್ನು ಕಲ್ತ್ಕೊಂಡ್ಬಿಡ್ತಾರೆ. ಅಂದರೆ ಮೋಸ ಮಾಡೋದು ಹೇಳೋದು ಈಗಿನ ಕಾಲದಲ್ಲಿ ಒಂದು ರೀತಿ ಸಾಮಾನ್ಯವಾಗ್ಬಿಟ್ಟಿದೆ ಅಲ್ವಾ? ಅದು ತಪ್ಪು ಅಂತಲೇ ಅನಿಸೋದಿಲ್ಲ. ಯಾರು ಹೆಚ್ಚು ಮೋಸ ಮಾಡ್ತಾರೆ ಅವರು ಹೆಚ್ಚು ಸ್ಮಾರ್ಟ್ ಆಗಿ ಕಾಣ್ತಾರೆ. ಸೊ ಹಾಗಾಗಿ ಈಗಿನ ಆಧುನಿಕ ಶಿಕ್ಷಣ ಏನು ಬ್ರಿಟಿಷರು ಹೇಗೆ ಅಂದ್ರೆ 1860ರಿಂದ ಪ್ರಾರಂಭ ಆಗಿದೆ ಕಾಣುತ್ತೆ ಹೆಚ್ಚಾಗಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಎಷ್ಟೊಂದು ವಿದ್ಯಾಭ್ಯಾಸ ನಡೆಸುವ ಶಿಕ್ಷಣ ಸಂಸ್ಥೆಗಳು ಎಲ್ಲವೂ ಕೂಡ ಇದರಲ್ಲಿಂದ ಹೊರಬಂದ ವಿದ್ಯಾರ್ಥಿಗಳು ಹೇಗಾಗ್ತಾ ಇದ್ದಾರೆ ಅಂದರೆ ಅದು ಈ ಒಂದು ಮಾದಕ ವಸ್ತು ಸೇವನೆ ಆಗಲಿ ಅಥವಾ ಈ ಒಂದು ಆಲ್ಕೋಹಾಲ್ ಅಡಿಕ್ಷನ್ ಆಗಲಿ, ಪಾರ್ಟಿಗಳಾಗಲಿ ತುಂಬ ನಡೀತಾ ಇದೆ. ಹಿಂದಿನ ಒಂದು ಕಾಲದಿಂದ ಹೋಲಿಸಿದರೆ ಈಗ ಹೆಚ್ಚಾಗ್ತಾ ಇದೆ. ಇದೆಲ್ಲ ಆಧುನಿಕ ಶಿಕ್ಷಣದ ಒಂದು ಅಡ್ಡ ಪರಿಣಾಮ. ಇದೆಲ್ಲ ದೇವರಿಲ್ಲದ ನಾಗರಿಕತೆ. ಸೊ ಇಲ್ಲಿ ದೇವರಿಲ್ಲದ ನಾಗರಿಕತೆ ಅಂತಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಶೀಲ ಪ್ರಭುಪಾದರು ಮೃತರ ಒಂದು ಹೆಣದ ಜೊತೆ ಶೃಂಗಾರ ಮಾಡಿದ ಹಾಗೆ. ಈಗ ಬದುಕಿದ್ದಾಗ ಏನು ಮಾಡಿದರೆ ಹೆಣಕ್ಕೆ ಶೃಂಗಾರ ಮಾಡ್ತಾರೆ, ಅದೇನು ಪ್ರಯೋಜನ? ಹಾಗೆ ಇಲ್ಲಿ ಈ ಒಂದು ಶೀಲ ಪ್ರಭುಪಾದ ಹೇಳ್ತಾರೆ ಅಂದರೆ ಇದು ಆಧುನಿಕ ದಲ್ಲಿ ಈ ಶಿಕ್ಷಣ ಅನ್ನತಕ್ಕಂಥದ್ದು ಹೆಣಕ್ಕೆ ಮಾಡಿದ ಶೃಂಗಾರ ಹೇಗೆ ಕೇಳಿದರೆ, ಈಗ ಕೃಷ್ಣ ಪ್ರಜ್ಞೆ ಅಥವಾ ಭಗವಂತನ ಬಗ್ಗೆ ಯಾರಿಗೆ ಅರಿವಿಲ್ಲ ಅಂದರೆ ಅವರು ಮೃತರಾದರಂತೆ ಅಂತ ಲೆಕ್ಕ. ಅವರು ಇದ್ದರೂ ಕೂಡ ಜೀವಂತ ನೋಡಲಿಕ್ಕೆ ಉಸಿರಾಡ್ತಾ ಇರ್ತಾರೆ, ಆದರೆ ಅವರು ಸತ್ತ ಹೆಣಗಳಿಗಿಂತ ಕಡಿಮೆ, ಆದರೆ ಒಳ್ಳೆಯದೇನಿಲ್ಲ. ಅವ್ರು ಯಾಕೆ ಅಂತಂದರೆ ಅವರಿಗೆ ಭಗವಂತನ ಬಗ್ಗೆ ಏನೂ ಇಲ್ಲ. ಸೊ ಇದು ಏನಾಗುತ್ತೆ ಅಂದರೆ ಮೃತ ಶರೀರಕ್ಕೆ ಹೊದಿಸಿದ ವಸ್ತ್ರ ಯಾವ ಪ್ರಯೋಜನವೂ ಇಲ್ಲ ಅಲ್ವಾ? ಹಾಗೆ ಈ ವಿಜ್ಞಾನ, ತಾತ್ವಿಕ ಇದು ತತ್ವಜ್ಞಾನ, ಆಮೇಲೆ ಈ ಒಂದು ಲಲಿತ ಕಲೆಗಳು, ಆಮೇಲೆ ರಾಜಕೀಯದ ಬಗ್ಗೆ ರಾಜಕೀಯತೆ ಇದೆಲ್ಲ ಕಲಿತುಕೊಂಡು ಇದೆಲ್ಲ ಭೌತಿಕವಾದ ಜ್ಞಾನ ಇದನ್ನೆಲ್ಲ ಅರ್ಜನೆ ಮಾಡಿಕೊಂಡಾಗ ಅದರಿಂದ ಪಡೆಯುವ ಒಂದು ಡಿಗ್ರಿಗಳು ಹಾಕೊಂಡ್ರೆ ಅದು ಶೃಂಗಾರ. ಯಾವಾಗ ಅಲ್ಲಿ ಕೃಷ್ಣ ಇಲ್ಲ, ಯಾವಾಗ ಭಗವಂತ ಇಲ್ಲ, ಸೊ ಅವೆಲ್ಲ ಅಂದರೆ ಮೃತರ ದೇಹಕ್ಕೆ ಶೃಂಗಾರ ಮಾಡ್ದಂಗೆ, ಹೆಣಕ್ಕೆ ಶೃಂಗಾರ ಮಾಡಿದ ಹಾಗೆ. ಸೊ ಅದೇ ರೀತಿ ಈಗ ನಮ್ಮ ಭೌತಿಕ ಈ ಒಂದು ಶಿಕ್ಷಣದಲ್ಲಿ ಏನಾಗ್ತಾ ಇದೆ ಅಂತಂದರೆ ಆಧುನಿಕ ಶಿಕ್ಷಣದಲ್ಲಿ ಉದ್ದೇಶ ಏನು ಅಂತಂದರೆ ಅಲ್ಲಿ ಶಾಶ್ವತವಾದ ದುಃಖಗಳ ಬಗ್ಗೆ ವಿಚಾರಣೆ ಇಲ್ಲ, ಅಥಾತೋ ಬ್ರಹ್ಮ ಜಿಜ್ಞಾಸ ಇಲ್ಲ. ಅಂದರೆ ಈಗ ನಮಗೆ ಈ ಒಂದು ಶಾಶ್ವತವಾದ ದುಃಖಗಳು ಅಂದರೆ ಹುಟ್ಟು, ಜನ್ಮ, ಮೃತ್ಯು, ಜರಾವ್ಯಾಧಿ, ಆಮೇಲೆ ತ್ರಿವಿಧ ತಾಪತ್ರಯಗಳು, ಇವೆಲ್ಲ ಶಾಶ್ವತವಾದ ದುಃಖಗಳು. ಇದನ್ನ ಕಣ್ಣಿಗೆ ಕಾಣದಂಗೆ ಮುಚ್ಚುವಂತ ತೇಪೆದಾರಿ ಕೆಲಸ. ಈಗ ಸ್ವಲ್ಪ ಏನಾದರೂ ತುಂಡಾದ್ರೆ ಬಟ್ಟೆ ಅದನ್ನ ನಾವು ಹೊಲಿದು ಬಿಡ್ತೇವೆ, ತೇಪೆ ಹಾಕ್ಬಿಡ್ತೇವೆ. ಅದೇ ರೀತಿ ಇದನ್ನೆಲ್ಲ ಮುಚ್ಚಿಟ್ಟು ಈಗ ನಾವು ಇಂದ್ರಿಯ ಭೋಗ ಪಡ್ಕೊಳ್ಳೋದು ಇದೇ ಮುಖ್ಯವಾದ ಉದ್ದೇಶ ಆಗಿದೆ. ಸೊ ಹೀಗಾಗಿ ಆಧುನಿಕ ಒಂದು ಶಿಕ್ಷಣದ ಮುಖ್ಯ ಉದ್ದೇಶ ಅಂದರೆ ಇಂದ್ರಿಯ ಸುಖ. ಆದರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅಂದರೆ ಹಿಂದೆ ನಮ್ಮ ಮನಸ್ಸು ಹೇಳೋದು ಇಂದ್ರಿಯಗಳಿಗಿಂತ ಮೇಲು, ಆಮೇಲೆ ಎಲ್ಲ ಇಂದ್ರಿಯಗಳಿಗಿಂತ ಮನಸ್ಸು ಮೇಲು, ಮನಸ್ಸಿಗಿಂತ ಬುದ್ಧಿಶಕ್ತಿ ಮೇಲು, ಬುದ್ಧಿಶಕ್ತಿಗಿಂತ ಆತ್ಮ ಮೇಲು. ಸೊ ಹಾಗಾಗಿ ಆತ್ಮದ ಶಿಕ್ಷಣ ನಿಜವಾದ ಶಿಕ್ಷಣ ಅಂದರೆ ಆತ್ಮ ಸಾಕ್ಷಾತ್ಕಾರ, ಅಂದರೆ ಆತ್ಮದ ಅರಿವಿರಬೇಕು, ಆಮೇಲೆ ಭಗವಂತನ ಅರಿವಿರಬೇಕು, ಅದು ನಿಜವಾದ ಶಿಕ್ಷಣ. ಸೊ ಹಾಗಾಗಿ ಇಲ್ಲಿ ನಿಜವಾದ ವಿದ್ಯೆ ಯಾವುದು ಅಂದರೆ ಆತ್ಮದ ಆಧ್ಯಾತ್ಮಿಕ ಮೌಲ್ಯಗಳನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಅದು ನಿಜವಾದ ಶಿಕ್ಷಣ. ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳದೆ ಬೇರೆ ಉಳಿದ ಶಿಕ್ಷಣವನ್ನ ಅವಿದ್ಯೆ ಅಂತ ಪರಿಗಣಿಸಬೇಕು ಅಂತ ಹೇಳ್ತಾರೆ. ಯಾರು ಈ ರೀತಿಯಾದ ಅವಿದ್ಯಾಪೂರ್ಣ ಸಂಸ್ಕೃತಿ ಇಟ್ಕೊಂಡಿರ್ತಾರೆ ಅವರು ಎಲ್ಲಿ ಹೋಗ್ತಾರೆ? ಅವರು ಅಂಧ ತಮ ಲೋಕವನ್ನ ಹೋಗ್ತಾರೆ, ಅಂಧ ತಮ ಲೋಕ.
ಸೊ ಹಾಗಾಗಿ ಇವರು ಈ ರೀತಿಯಾದ ಒಂದು ಅಂದ್ರೆ ವಿದ್ಯೆ ಮತ್ತು ಅವಿದ್ಯೆ ಇದೆಲ್ಲವೂ ಕೂಡ ಅವಿದ್ಯೆ. ಆತ್ಮ ಸಾಕ್ಷಾತ್ಕಾರದ ಜ್ಞಾನವಿಲ್ಲದ ಉಳಿದೆಲ್ಲವೂ ಅವಿದ್ಯೆ ಅಂತ ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. 8ನೇ ಅಧ್ಯಾಯದ 13ನೇ ಅಧ್ಯಾಯದ 8ರಿಂದ 13ನೇ ಶ್ಲೋಕಗಳು. ಅದು ಮುಂದಿನ ಮಂತ್ರದಲ್ಲಿ ಬರುತ್ತದೆ. ಸೊ ಅದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಆ ಅವಿದ್ಯಾಪೂರ್ಣ ಸಂಸ್ಕೃತಿಯಿಂದ ನಾವು ಮಾನವ ಅಂಧತಮ ಲೋಕವನ್ನು ಪ್ರವೇಶ ಮಾಡ್ತಾನೆ. ಹರೇ ಕೃಷ್ಣ. ಮಂತ್ರ 9. ಇದು ಮುಂದಿನ ಅಧ್ಯಾಯ, ಮುಂದಿನ ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವೇದಗಳ ಪ್ರಕಾರ ಹುಸಿ ಲೌಕಿಕ ಶಿಕ್ಷಕರನ್ನು 1 ವೇದವಾದ ರಥ, 2 ಮಾಯಾಯಾಪ ಹೃತಜ್ಞಾನ, 3 ಅಸುರಂಭಾವಂ ಆಶ್ರಿತ ಮತ್ತು ನರಾಧಮ ಎಂದು ಕರೆಯಲಾಗಿದೆ. ವೇದವಾದ ರಥರು ತಮಗೆ ವೈದಿಕ ಸಾಹಿತ್ಯವೆಲ್ಲ ಚೆನ್ನಾಗಿ ಗೊತ್ತಿದೆ ಎಂದು ತೋರಿಸಿಕೊಳ್ಳುತ್ತಾರೆ. ಆದರೆ ದುರದೃಷ್ಟಕರದ ಸಂಗತಿ ಎಂದರೆ ಅವರು ವೇದದ ಉದ್ದೇಶಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ. ವೇದದ ಗುರಿ ಎಂದರೆ ದೇವೋತ್ತಮ ಪರಮಪುರುಷನನ್ನು ಅರಿಯುವುದು ಎಂದು ಭಗವದ್ಗೀತೆಯಲ್ಲಿ 15, 18, 20ನೇ ಅಧ್ಯಾಯದಲ್ಲಿ ಹೇಳಿದೆ. 15ನೇ ಅಧ್ಯಾಯ 18, 19, 20 ಶ್ಲೋಕಗಳು ಶ್ಲೋಕದಲ್ಲಿ ಹೇಳಿದೆ. ಆದರೆ ಈ ವೇದವಾದ ರಥರಿಗೆ ದೇವೋತ್ತಮ ಪರಮಪುರುಷನಲ್ಲಿ ಆಸಕ್ತಿ ಇಲ್ಲ. ಬದಲಿಗೆ ಅವರಿಗೆ ಸ್ವರ್ಗ ಪ್ರಾಪ್ತಿಯೇ ಮೊದಲಾದ ಕಾಮ್ಯ ಕರ್ಮಗಳ ಬಗ್ಗೆ ಆಸಕ್ತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಈಗ ನಾವು ನೋಡಿದ್ದೇವೆ, ಆಧುನಿಕ ಸಮಾಜದಲ್ಲಿ ಇವನ್ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿಯೂ ಕೂಡ ವಿದ್ಯೆ ಎಂಬ ಹೆಸರಿನಲ್ಲಿ ಅವಿದ್ಯೆ ತುಂಬಿ ತುಳುಕಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಇಲ್ಲಿ ಅವಿದ್ಯೆಯನ್ನ ಅಂದ್ರೆ ಹುಸಿ ಲೌಕಿಕ ಶಿಕ್ಷಕರು ಅಂತ ಹೇಳ್ತಾರೆ. ವೇದಗಳ ಪ್ರಕಾರ ಇವರೆಲ್ಲರೂ ಕೂಡ ವೇದವಾದ ರಥರು, ಮಾಯಾಪಹೃತ ಜ್ಞಾನ, ಆಸುರಂಭಾವಮಾಶ್ರಿತ ನರಾಧಮರು, ಇವರೆಲ್ಲರೂ ಕೂಡ ಹುಸಿ ಲೌಕಿಕ ಶಿಕ್ಷಕರು. ಇವರು ಲೌಕಿಕವನ್ನೇ ಹೇಳ್ತಾರೆ, ಆದರೆ ಅದ್ರ ಸುಳ್ಳು ಹೇಳ್ತಾರೆ. ಹುಸಿ ಅಂದ್ರೆ ಹೇಗೆ ಅಂತ ನೋಡೋಣ. ಈಗ ಈ ಐಕ ಜಗತ್ತು ಅಂಧಕಾರ, ಅದರಲ್ಲಿ ಅಜ್ಞಾನ ಇದೆ ಅಲ್ವಾ. ಸೊ ಓಂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಇದನ್ನ ನಾವು ಕೇಳಿದ್ದೇವೆ ಮಂತ್ರವನ್ನ. ಸೊ ಇಲ್ಲಿ ತಮಸ್ಸು, ಭೌತಿಕ ಜಗತ್ತು ಇದು ತಮಸ್ಸು, ಅಂಧಕಾರದ ತಮಸ್ಸು. ಇದರಿಂದ ನಾವು ಜ್ಯೋತಿರ್ಗಮಯ ಅಂದ್ರೆ ಭಗವಂತನ ಲೋಕ, ಇಲ್ಲಿ ಯಾವಾಗಲೂ ಕತ್ತಲೆ ಇರೋದಿಲ್ಲ, ಅದಕ್ಕೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಈ ಹಿಂದಿನ ಈ ಶ್ಲೋಕದ ಅಲ್ಲಿ 2ನೇ ಭಾಗ, ಇದರಲ್ಲಿ ನಾವು ಶ್ರೀಲ ಪ್ರಭುಪಾದ ಹೇಳ್ತಾ ಇರೋದು, ತಥೋ ಭೂಯ ಇವತೆ ತಮೋ ಯಾವು ವಿದ್ಯಾಯಾಂ ರತಾಹ. ಸೊ ಇಲ್ಲಿ ಯಾರು ಸೋಕಾಲ್ಡ್ ಜ್ಞಾನದಲ್ಲಿ ಇದ್ದಾರೆ ಅಂತ ಕಾಣುತ್ತೆ ನೋಡ್ಲಿಕ್ಕೆ, ಆದರೆ ಅವರು ಸರಿಯಾದ ಜ್ಞಾನದಲ್ಲಿ ಇಲ್ಲ, ಅವರು ತಪ್ಪು ಜ್ಞಾನದಲ್ಲಿ ಇದ್ದಾರೆ. ಸೊ ಇದನ್ನ ನಾವು ಹಿಂದೆ ಈ ಒಂದು ಮಂತ್ರದ ಮೊದಲ ಪ್ರಾರಂಭದಲ್ಲಿ ನೋಡಿದ್ದೇವೆ. ಸೊ ಈಗ ಹಾಗಾಗಿ ಯಾರು ನಿಜ ಜ್ಞಾನದಲ್ಲಿ ಇದ್ದ ಹಾಗೆ ಕಾಣುತ್ತಾರೆ, ಆದರೆ ಅವರು ತಪ್ಪು ಜ್ಞಾನದಲ್ಲಿ ಇದ್ದಾರೆ. ಸೊ ಹಾಗಾಗಿ ನಮಗೆ ಗೊತ್ತಿದೆ ನಾವು ಅಜ್ಞಾನದಲ್ಲಿರುವುದು ತುಂಬಾ ಡೇಂಜರು. ಆದರೆ ಜ್ಞಾನವನ್ನು ತಪ್ಪು ತಿಳ್ಕೊಂಡ್ರೆ ಅದು ಇನ್ನೂ ಮತ್ತು ಹೆಚ್ಚು ಅಪಾಯಕಾರಿ. ಈಗ ನಾವು ಸೃಷ್ಟಿಯನ್ನು ನೋಡಿದರೆ, ನಾವು ಹೊರಗೆ ನಮ್ಮ ಒಂದು ಜೀವನದಲ್ಲಿ ನಮ್ಮ ಸುತ್ತಮುತ್ತಲೆಲ್ಲ ನೋಡಿದರೆ, ಪ್ರಪಂಚವನ್ನು ನೋಡಿದರೆ, ಇಡೀ ಸೃಷ್ಟಿ ನಮಗೆ ಗೊತ್ತಾಗುತ್ತೆ. ಇದು ಮೇಲೆ ಒಬ್ಬವನು ದೇವರಿದ್ದಾನೆ ಅಂತ ಅರಿವಾಗುತ್ತೆ. ಹೇಗೆ ಕೇಳಿದರೆ, ಬೆಳಗಾಗುತ್ತೆ, ಸಂಜೆ ಆಗತ್ತೆ, ಸಮಯಕ್ಕೆ ಸರಿಯಾಗಿ ಸೂರ್ಯ ಬರ್ತಾನೆ ಅಲ್ವಾ, ಕತ್ತಲೆ ಆಗತ್ತೆ, ಸೂರ್ಯ ಮುಳುಗ್ತಾನೆ, ಆಮೇಲೆ ಇದಾಗತ್ತೆ ಅಂದ್ರೆ ಋತುಗಳು, ಹವಾಮಾನಗಳು ಚೇಂಜ್ ಆಗ್ತಾ ಹೋಗುತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಕಾಲಕ್ಕೆ ಬರುತ್ತೆ, ಮಳೆ ಬರುತ್ತಾ ಇರುತ್ತೆ, ಬೆಳೆಗಳಾಗ್ತಾ ಇರುತ್ತೆ. ಇದೆಲ್ಲ ಅಂದ್ರೆ ಇದನ್ನೆಲ್ಲ ನಾವು ನೋಡಿದರೆ ನಮಗೇನು ಕಾಣುತ್ತೆ, ನಮಗೆ
ದೇವರು ಯಾರೋ ಮೇಲೆ ಕಂಟ್ರೋಲರ್ ಇದ್ದಾನೆ ಅಂತ ಈ ಪ್ರಪಂಚವನ್ನ, ಅಲ್ವಾ? ಈ ತರ ಹೌದು ಕಾಣಿಸೋದಿಲ್ಲ. ಮಾತಾಜಿ. ಆದರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಹುಸಿ ಲೌಕಿಕ ಶಿಕ್ಷಕರು ಅಂತಂದ್ರೆ ಅವರಿಗೆ ಅಂದ್ರೆ ಜ್ಞಾನ ಸರಿ ತಪ್ಪಾದ ಜ್ಞಾನ ಇದೆ, ಆದರೆ ಅವರು ಏನ್ ಮಾಡ್ತಾರೆ, ದಾರಿ ಗೊತ್ತಿಲ್ಲ, ಸರಿಯಾದ ದಾರಿ ಗೊತ್ತಿಲ್ಲ, ಸರಿಯಾದ ಜ್ಞಾನ ಇಲ್ಲ, ಆದರೆ ಜ್ಞಾನ ಇದ್ದ ತರ ಅವರು ತೋರಿಸ್ಕೊಳ್ತಾರೆ. ಅಂದರೆ ದಾರಿ ಗೊತ್ತಿಲ್ಲ, ಆದರೆ ದಾರಿ ತೋರಿಸ್ತೇನೆ ಅಂತ ಅವ್ರು ತಿಳ್ಕೊಳ್ತಾರೆ, ತೋರಿಸ್ಕೊಳ್ತಾರೆ ಅಂತ ಅವ್ರ ಜನರಿಗೆ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಈ ಪ್ರಪಂಚವನ್ನು ನೋಡಿದಾಗ ಈ ಪ್ರಪಂಚದಲ್ಲಿ ಇರುವ ಎಲ್ಲವೂ ಕೂಡ ಭಗವಂತನ ಸೇವೆಗಾಗೇ ಇರೋದು ಈ ಪ್ರಪಂಚದಲ್ಲಿ. ಯಾಕೆಂದರೆ ಇದೆಲ್ಲವೂ ಭಗವಂತನಿಗೆ ಸೇರಿದ್ದು ಈಶಾವಾಸ್ಯ ತತ್ವ. ಹಾಗಾಗಿ ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹುಸಿ ಲೌಕಿಕ ಶಿಕ್ಷಕರು ಅಂತಂದ್ರೆ ಇಲ್ಲಿ ಅದರಲ್ಲಿ ದೇವರಿಲ್ಲದ ಅಂದರೆ ದೇವರನ್ನು ಅಲ್ಲಗಳೆಯುವ ವಿಜ್ಞಾನಿಗಳು. ಸೊ ದೇವರನ್ನು ಅಲ್ಲಗಳೆಯುವ ವಿಜ್ಞಾನಿಗಳು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ದೇವರನ್ನ ದೂರ ಇಡಿಸುತ್ತಾರೆ, ಮತ್ತೆ ಎಲ್ಲವಕ್ಕೂ ಕೂಡ ಈ ಐಹಿಕ ಪ್ರಪಂಚವನ್ನು ಅವರು ಅಧ್ಯಯನ ಮಾಡ್ತಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಇದು ಜನರಿಗೆ ಅಂದರೆ ಮುಂದಿನ ಜನಾಂಗಕ್ಕೆ ವಿದ್ಯಾಭ್ಯಾಸದ ಈ ರೀತಿಯ ವಿದ್ಯಾಭ್ಯಾಸ ಆದ್ರಿಂದ ಆ ಒಂದು ಆಧ್ಯಾತ್ಮಿಕ ಮೌಲ್ಯಗಳು ಕುಸಿತಾ ಇದೆ. ಎಲ್ಲರೂ ಏನಾಗ್ತಾರೆ, ವಿದ್ಯಾಭ್ಯಾಸ ಮಾಡಿದ ಮೇಲೆ ಒಂದು 25 ವರ್ಷ ಆದ್ಮೇಲೆ ದೇವರ ಬಗ್ಗೆ ಇಲ್ಲ ಅಥವಾ ದೇವರು ಇಲ್ಲ ಅಥವಾ ನಾಸ್ತಿಕರಾಗ್ತಾ ಇದ್ದಾರೆ, ಅಥವಾ ಅವರು ದೇವರ ಬಗ್ಗೆ ಒಲವು ತೋರಿಸ್ತಾ ಇಲ್ಲ, ಅಲ್ವಾ? ಹರೇ ಕೃಷ್ಣ. ನೋಡಿ, ಟೆಕ್ನಾಲಜಿಗಳು ಸೈಂಟಿಸ್ಟ್ಗಳಿಂದ ಎಷ್ಟೋ ಮುಂದುವರಿದಿದೆ. ಇಲ್ಲಿ ಇದನ್ನ ದೂಷಣೆ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಆದರೆ ಇದು ಏನಾಗ್ತಾ ಇದೆ ಅಂದ್ರೆ ಇಂದ್ರಿಯ ಭೋಗಕ್ಕೆ ಇದೆಲ್ಲ ಬಳಸ್ತಾ ಇದ್ದಾರೆ. ಈಗ ನೀವು ಟಿವಿಯನ್ನು ನೋಡಿ ಅಥವಾ ಇಂಟರ್ನೆಟ್ ಒಂದು ಪ್ರತಿಯೊಂದು ವಸ್ತುವು ಮೊಬೈಲು, ಇಂಟರ್ನೆಟ್ಟು ಅಥವಾ ಟ್ವಿಟರು, ಫೇಸ್ಬುಕ್ ಎಷ್ಟು ಮುಂದುವರಿದಿದೆ ಅಲ್ವಾ? ವಾಟ್ಸಪ್, ಇದೆಲ್ಲ ಉಪಯೋಗಿಸೋದು ಇದೊಂದೇ ಅಲ್ಲ, ಎಲ್ಲ ರೀತಿಯ ಗ್ಯಾಜೆಟ್ಸು ಇದೆಲ್ಲ ಉಪಯೋಗಿಸೋದು. ನೀವು ಅಡಿಗೆ ಮನೆಗೆ ಹೋದ್ರೆ ಅನೇಕ ರೀತಿಯ ನಮಗೆ ಮಿಷಿನ್ ಯಂತ್ರಗಳು ಇರ್ತವೆ ಅಲ್ವಾ? ನೀವು ಎಲ್ಲದರಲ್ಲೂ ಹೋಗಿ ನೀವು ಒಂದು ಮನೆಯಲ್ಲಿ ನೋಡಿ ಎಷ್ಟು ರೀತಿಯ ಮಿಷಿನ್ಗಳಿರುತ್ತದೆ, ಎಷ್ಟು ರೀತಿಯ ವಿಚಾರಗಳನ್ನು ಬಳಸ್ತಾರೆ ಜನ ಅಂತಂದ್ರೆ ಇದೆಲ್ಲವೂ ಕೂಡ ಸೈಂಟಿಫಿಕ್ ಇನ್ವೆನ್ಷನ್ಸು. ಇದೆಲ್ಲ ಕೂಡ ಏನಾಗ್ತಾ ಇದೆ ಅಂದ್ರೆ ಇಂದ್ರಿಯ ಭೋಗವನ್ನ ಹೆಚ್ಚು ಮಾಡ್ತಾ ಇದೆ, ಮತ್ತೆ ನಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದೆ. ಹೀಗಂತ ಅನ್ಸೋದಿಲ್ವಾ? ಅನ್ಸುತ್ತೆ ಮಾತಾಜಿ. ಮಕ್ಕಳಿಗೂ ಕೂಡ ಈಗ ಇಂಟರ್ನೆಟ್ ಅಕ್ಸೆಸ್ ಇಷ್ಟು ಅನ್ಫಿಲ್ಟರ್ಡ್, ಆದರೆ ಇದು ಹೆಚ್ಚಿನ ಒಂದು ಫಿಲ್ಟರ್ಡ್ ಕೂಡ ಇರೋದಿಲ್ಲ. ಯುವಕರಿಗೆ ಅಂದ್ರೆ ಇನ್ನು ಬೇಡದ ವಿಚಾರಗಳು ಕೂಡ ಅವರಿಗೆ ಸಿಗ್ತಾ ಇದೆ, ಪೋರ್ನೋಗ್ರಫಿ ಅಂತ ವಿಚಾರಗಳು. ಸೊ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಅವಿದ್ಯಾಂ ಉಪಾಸತೆ. ಜನ ಐಹಿಕದ ವಿಜ್ಞಾನವನ್ನ, ಟೆಕ್ನಾಲಜಿಯನ್ನ, ಮತ್ತೆ ಐಹಿಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಇಂದ್ರಿಯ ಭೋಗಕ್ಕೆ ಬಳಸ್ತಾ ಇದ್ದಾರೆ. ಇದು ಅವಿದ್ಯಾಂ ಉಪಾಸತೆ. ಸೊ ಹಾಗಾಗಿ ಜನರಿಗೆ ಜೀವನ ಅಂದ್ರೆ ಏನು, ಸಂಪೂರ್ಣ ಜ್ಞಾನ ಇಲ್ಲ, ಜೀವನದ ಬಗ್ಗೆ ಒಂದು ಹೋಲಿಸ್ಟಿಕ್ ಲೈಫ್ ಅಂತ ಹೇಳ್ತೇವೆ, ಅಂದ್ರೆ ಒಂದು ಸಂಪೂರ್ಣವಾದ ಒಂದು ಇದಿಲ್ಲ. ಸೊ ಇದು ಹೇಗಾಗತ್ತೆ ಅಂದ್ರೆ, ಈ ಟೆಕ್ನಾಲಜಿಗಳು ಹೇಗಾಗತ್ತೆ ಅಂದ್ರೆ, ಈಗ ವ್ಯಾಕ್ಯೂಮ್ ಮಷಿನ್ ಇದೆ, ವ್ಯಾಕ್ಯೂಮ್ ಮಷಿನ್ನು ಅದೇನ್ ಮಾಡುತ್ತೆ, ಹೀರಿ ಬಿಡುತ್ತೆ ಕೊಳೆಯನ್ನ. ಅದೇ ರೀತಿ ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ವ್ಯಕ್ತಿಯ ಜೀವನವನ್ನೇ ಹೀರಿ ಬಿಡುತ್ತೆ. ಅಂದ್ರೆ ಜನರಿಗೆ ಆಲೋಚನೆ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಮೊಬೈಲ್ ಕೈಲಿ ಇಟ್ಕೊಂಡಿರ್ತಾರೆ, ನೋಡಿದ್ದೀರಾ ಅಲ್ವಾ? ಅಂದ್ರೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ, ಅಲ್ಲಿಂದ ಸ್ಟಾರ್ಟ್ ಟೆಕ್ನಾಲಜಿ. ಸೊ ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಮನುಷ್ಯನ ಒಂದು ಆಲೋಚನಾ ಶಕ್ತಿಯನ್ನೇ ಅದು ಹೀರಿ ಬಿಡುತ್ತದೆ. ಸೊ ಹಾಗಾಗಿ ಅದರಿಂದ ಹೊರಗೆ ಬರ್ಲಿಕ್ಕೆ ಜನರಿಗೆ ಆಗ್ತಾ ಇಲ್ಲ ಅಲ್ವಾ? ಹೈಯರ್ ಟೇಸ್ಟ್ ಕೊಡ್ತಾನೆ ಇಲ್ಲ. ಸೊ ಹೈಯರ್ ಟೇಸ್ಟ್ ಅಂದ್ರೆ ಭಕ್ತಿ ಜೀವನ. ಸೊ ಇದು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇದು ಗಾಡ್ಲೆಸ್ ಸಿವಿಲೈಸೇಷನ್. ಸೊ ಇಲ್ಲಿ ಏನಾಗ್ತಾರೆ ಅಂದ್ರೆ ವೇದವಾದ ರಥ ಅಂತಂದ್ರೆ ಅವರು ಕರ್ಮಕಾಂಡಿಗಳು. ಅಂದರೆ ವೇದಗಳು ನಮಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತದೆ. ವೇದಗಳಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ ಇದೆ. ಕರ್ಮಕಾಂಡ ಮೊಟ್ಟ ಮೊದಲು, ಯಾಕೆಂತಂದ್ರೆ ಕರ್ಮಕಾಂಡ ಯಾಕೆ ಕೊಟ್ರು ಅಂದ್ರೆ ಇಂದ್ರಿಯ ಭೋಗದಲ್ಲಿ ತೊಡಗಿದ ಜನರಿಗೆ ಒಮ್ಮೆಗೆ ಭಗವಂತನ ಕಡೆಗೆ ಬನ್ನಿ ನೀವು 16 ಸುತ್ತು ರೌಂಡ್ ಜಪ ಮಾಡಿ ದಿನನಿತ್ಯ ಭಗವದ್ಗೀತೆ ಭಾಗವತಂ ಓದಿ ಅಂದ್ರೆ ಅವರು ಮೊದಲು ಪ್ರಾರಂಭ ಮಾಡ್ತಾರ? ಹರೇ ಕೃಷ್ಣ. ಮಾಡೋದಿಲ್ಲ ಮಾತಾಜಿ, ಮಾಡೋದಿಲ್ಲ. ಅದಕ್ಕೆ ಜನರಿಗೆ ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಕರ್ಮಕಾಂಡ ಅಂತ ಮೊದಲ ಭಾಗ
ವೇದದಲ್ಲಿ ಮೊದಲ ಭಾಗ ಯಾವುದು? ಕರ್ಮಕಾಂಡ. ಕರ್ಮಕಾಂಡ. ಕರ್ಮಕಾಂಡ ಅಂದ್ರೆ ಕರ್ಮಕಾಂಡದಲ್ಲಿ ಏನು, ಇದನ್ನು ಮಾಡಿದರೆ ಇದು ನಿಮಗೆ ಸಿಕ್ಕುತ್ತೆ, ಈ ದೇವತೆಗಳ ಆರಾಧನೆ ಮಾಡಿದ್ರೆ ನಿಮಗೆ ಇದು ಸಿಕ್ಕುತ್ತೆ, ಆಯ್ತಾ? ಈ ತರ ಅಂದ್ರೆ ಈಗ ಒಂದು ಸೂರ್ಯ ದೇವರ ಆರಾಧನೆ, ಸೂರ್ಯನ ಆರಾಧನೆ, ದೇವಿಯ ಆರಾಧನೆ, ಇದೆಲ್ಲ ದೇವತೆಗಳು. ಸೊ ಅವರನ್ನ ಆರಾಧನೆ ಮಾಡಿ ದೇವತಾ ಆರಾಧನೆಯನ್ನ ಹೇಳಲಾಗಿರ್ತದೆ. ಮತ್ತೆ ಕೆಲವೊಂದು ಇದು ಯಜ್ಞ ಯಾಗಾದಿಗಳನ್ನ ಹೇಳಲಾಗಿರುತ್ತೆ. ಸೊ ಇದರಿಂದ ಮಾಡಿದರೆ ನಮಗೇನು ಸಿಕ್ಕುತ್ತೆ ಅಂದರೆ ಏನು ಹೇಳ್ತಾರೆ ಅಂದರೆ, ಈಗ ಮಗು ಔಷಧಿ ಕುಡಿಯುವುದಿಲ್ಲ, ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಕೊಡ್ತೇನೆ ನಿನಗೆ, ಔಷಧಿ ಕುಡಿದ ಮೇಲೆ ನಿನಗೆ ಒಂದು ಚಾಕ್ಲೇಟ್ ಕೊಡ್ತೇನೆ ಅಂದರೆ ಮಗು ಚಾಕ್ಲೇಟ್ ತಿನ್ನೋ ಆಸೆಯಿಂದ ಔಷಧಿ ಕುಡಿಯುತ್ತೆ ಅಲ್ವಾ? ಹೌದು. ಅದೇ ತರಹ ಇಂದ್ರಿಯ ಭೋಗದಲ್ಲಿ ತೊಡಗಿದ ಕರ್ಮಿಗಳಿಗೆ, ಅಂದರೆ ಕರ್ಮಿಗಳು ಅಂದರೆ ಇಂದ್ರಿಯ ಭೋಗದಲ್ಲಿ ತೊಡಗಿರ್ತಾರೆ, ಅವರಿಗೆ ಒಂದೇ ಒಟ್ಟಿಗೆ ನೀವು ಭಗವಂತನ ಬಗ್ಗೆ ತಿಳಿಸಿದರೆ ಅವರಿಗೆ ಅದು ಅಷ್ಟು ರುಚಿಸುವುದಿಲ್ಲ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಇಂದ್ರಿಯದ ಬಗ್ಗೆ, ಇಂದ್ರಿಯ ಭೋಗಕ್ಕೆ ಅನುಕೂಲವಾಗತಕ್ಕಂಥದ್ದು, ನನ್ನ ಜೀವನದಲ್ಲಿ ಇದು ಪಡಿಬೇಕು ಅದು ಪಡಿಬೇಕು ಅಂತೆಲ್ಲ ಇರುತ್ತೆ ಜನರಿಗೆ. ಸೊ ಹಾಗಾಗಿ ಅದನ್ನು ಪಡೀಲಿಕ್ಕಾಗಿ ಇದನ್ನು ನೀವು ಈ ದೇವತಾ ಕಾರ್ಯಗಳನ್ನು ನೀವು ಮಾಡಿದರೆ ದೇವರ ಬಗ್ಗೆ ಏನೋ ನನಗಿಂತ ಒಂದು ಶಕ್ತಿ ಇದೆ, ಅವರನ್ನು ನಾವು ಆರಾಧಿಸಬೇಕು, ಈ ಭಾವನೆ ಮೂಡಲಿ ಅಂತ ಕರ್ಮಕಾಂಡ ಇದೆ. ಆದರೆ ಈ ವೇದವಾದ ರಥರು ಏನು ಮಾಡ್ತಾರೆ ಅಂದರೆ, ವೇದಗಳ ಈ ಸೈಡ್ ಇಶ್ಯೂ, ಇದಕ್ಕೇನು ಹೇಳ್ತಾರೆ? ಸೈಡ್ ಇಶ್ಯೂ. ಸೊ ಅದನ್ನೇ ಕೊನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಅದನ್ನೇ ಶ್ರೀಲಾ ಪ್ರಭುಪಾದರು ಇಲ್ಲಿ ಹೇಳ್ತಾರೆ ಅಂದ್ರೆ ಇದನ್ನ ವೇದಗಳ ಗುರಿ ಅಂದ್ರೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ತಮಗೆ ವೈದಿಕ ಸಾಹಿತ್ಯವೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ತೋರಿಸ್ಕೊಳ್ತಾರೆ. ಆದರೆ ದುರದೃಷ್ಟದ ಸಂಗತಿ ಎಂದರೆ ಅವರು ವೇದದ ಉದ್ದೇಶಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ. ಅದಕ್ಕೆ 2.42 ಹೇಳ್ತಾರೆ, ಯಾಮಿ ಮಾಂ, ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಯಾಮಿ ಮಾಂ ಪುಷ್ಪಿತಾಂಬಾಚಃ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಅಂದರೆ ಏನಾಗುತ್ತೆ ಅಂತಂದರೆ, ವೇದಗಳಲ್ಲಿ ಇದು ಹೂವನ್ನಷ್ಟೇ, ಅಂದರೆ ಈ ಕರ್ಮಕಾಂಡದ ಭಾಗವನ್ನಷ್ಟೇ ಅವರು ಅದನ್ನೇ ಜನರಿಗೆ ಪ್ರಚಾರ ಮಾಡಿ ಇದನ್ನು ಮಾಡಿ ಅಂತ ಮಾಡಿಸಿದಾಗ ಜನರಿಗೆ ಅದಕ್ಕಿಂತ ಹೆಚ್ಚಿನದೇನು ಆಗ್ತಾ ಇಲ್ಲ. ಈಗ ಮರದಲ್ಲಿ ಹೂ ಬಿಡುತ್ತೆ, ವೈದಿಕ ಮರ ಅಂತ ಇಟ್ಕೊಂಡು ಹೂ ಬಿಟ್ರೆ, ಹೂವನ್ನು ಕೊಯ್ದರೆ ಹಣ್ಣು ಸಿಗಲಿಕ್ಕೆ ಸಾಧ್ಯವಾ? ಎಲ್ಲ ಹೂವನ್ನು ಕೊಯ್ದು ಬಿಟ್ರೆ ಸಿಗಲ್ಲ, ಸಿಗೋದಿಲ್ಲ. ಅಲ್ಲ, ಅದು ಹೂವನ್ನು ಕೊಯ್ದುಕೊಂಡು ಅಂದ್ರೆ ಕರ್ಮಕಾಂಡ ಅಷ್ಟನ್ನೇ ಮಾಡಿಕೊಂಡು ಅವರು ಮುಂದಿನ ಒಂದು ವೇದಗಳ ಗುರಿ ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಅವಿಪಶ್ಚಿತ ಅಂತ ಹೇಳ್ತಾರೆ. ಅವಿಪಶ್ಚಿತ ಅಂದರೆ ಅವರಿಗೆ ಡಿಸ್ಕ್ರಿಮಿನೇಟಿಂಗ್ ಪವರ್ ಬರೋದಿಲ್ಲ. ಡಿಸ್ಕ್ರಿಮಿನೇಟಿಂಗ್ ಪವರ್ ಅಂದರೆ ಯಾವುದು, ಇದನ್ನು ಏನು ಮಾಡಬೇಕು ಏನು ಬಿಡಬೇಕು ಇಷ್ಟನ್ನೇ ಅವರು ಅದ್ರ ಮುಂದೆ ಜನರಿಗೆ ತಿಳಿಸೋದಿಲ್ಲ. ಇದ್ರ ಮುಂದಿದೆ, ಇದರ ಉದ್ದೇಶ ಈ ಥರ ಇದೆ, ಇದರ ಉದ್ದೇಶ ಅಂದರೆ ವೇದಗಳ ಉದ್ದೇಶ ಭಗವಂತನನ್ನು ಅರ್ಥಕೊಳ್ಳೋದು, ಇದನ್ನು ಅವರು ಹೇಳೋದಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ಭಗವಂತ ಏನು ಹೇಳಿದ್ದಾನೆ 15.15 ಏನು ಹೇಳ್ತಾನೆ ಅಂತಂದರೆ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ. ಅಂದರೆ ವೇದಗಳ ಗುರಿ ಏನು? ಕೃಷ್ಣ. ಸೊ ವೇದಗಳನ್ನು ಹೇಳಿದವನು ಕೃಷ್ಣ, ವೇದಗಳ ಗುರಿಯೂ ಕೃಷ್ಣ. ಆದ್ರಿಂದ ಸರ್ವಸಚ ಅಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವ ಚ ಅಹಂ. ಸೊ ಹಾಗಾಗಿ ನಾನು ವೇದಾಂತದ ಕರ್ತೃ ನಾನು, ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಗಳನ್ನು ತಿಳಿದವನು ನಾನು ಅಂತ ಹೇಳ್ತಾನೆ. ಅಂದರೆ ಈ ಒಂದು ವೇದಗಳನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂದರೆ ಭಗವಂತನನ್ನು ಪಡ್ಕೊಳ್ಳೋದು ಉದ್ದೇಶ. ಈ ಉದ್ದೇಶವನ್ನ ಅವರು ವಿರುದ್ಧವಾಗಿ ಕೇವಲ ಕರ್ಮಕಾಂಡದ ಒಂದು ಇದನ್ನೇ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರು ಅವಿಪಶ್ಚಿತ, ಈ ವೇದವಾದ ಅರ್ಥ. ಸೊ ಅವಿಪಶ್ಚಿತ ಈ ರೀತಿಯಾದ ಒಂದು ಭೌತಿಕವಾದಿಗಳು ಇವರು. ಅಂದರೆ ಯಾಕೆಂದ್ರೆ ಧಾರ್ಮಿಕದಲ್ಲಿ ಇದ್ದುಕೊಂಡು ಭೌತಿಕವನ್ನೇ ಕೊಡಲಿಕ್ಕೆ, ಇಂದ್ರಿಯ ಭೋಗದ ವಿಚಾರಗಳನ್ನೇ ಕೊಡಲಿಕ್ಕೆ ಹೇಳ್ತಾರೆ. ಈಗ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ ಕೇಳಿದ್ದೇವೆ. ಇದು ಚತುರ್ವಿಧ ಪುರುಷಾರ್ಥ. ಇದು ಧರ್ಮದ ಉದ್ದೇಶ, ಅರ್ಥ, ಕಾಮ ಹೌದು, ಆದರೆ ಅದೇ ಪೂರ್ತಿಯಾದ ಉದ್ದೇಶ ಅಲ್ಲ, ಸಂಪೂರ್ಣ ಉದ್ದೇಶ ಅಲ್ಲ ಧರ್ಮದ ಉದ್ದೇಶ. ಸ್ವಲ್ಪ ಅರ್ಥ ಸಂಪಾದನೆ, ಸ್ವಲ್ಪ ಕಾಮ, ಅದೇ ಆ ಕಾಮದ ಬಯಕೆ ಅಥವಾ ಅರ್ಥ ಸಂಪಾದನೆ ಇದೇ ಒಂದು ಧರ್ಮದ ಮುಖ್ಯ ಉದ್ದೇಶ ಅಲ್ಲ. ಸೊ ಹಾಗಾಗಿ ಇದು ಧಾರ್ಮಿಕ ವಿಚಾರದಲ್ಲಿ ಇದ್ದುಕೊಂಡು
ಅದನ್ನ ಭೌತಿಕಕ್ಕೆ ಇಳಿಸಿ ಬಿಡುತ್ತಾರೆ. ಸೊ ಹಾಗಾಗಿ ಅವರು ಪೂರ್ಣವಾಗಿ ಭಗವಂತನ ಕಡೆಗೆ ಕೊಂಡೊಯ್ಯಲಿಕ್ಕೆ ಸಹಾಯ ಮಾಡೋದಿಲ್ಲ, ತಪ್ಪು ದಾರಿಗೆ ಇಳಿಸುತ್ತಾರೆ. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ, ಜನ ಭೌತಿಕದಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಲ್ವಾ, ಇಂದ್ರಿಯ ಭೋಗ ಮಾಡ್ತಾ. ಹೌದು ಮಾತಾಜಿ. ಹರೇ ಕೃಷ್ಣ ಅಲ್ವಾ. ಹೌದು ಮಾತಾಜಿ. ಇಲ್ಲಿ ಏನಾಗತ್ತೆ ಅಂತಂದ್ರೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಎಷ್ಟು ನಾವು ಭೌತಿಕದಲ್ಲಿ ಎಷ್ಟೇ ಒಂದು ಪುಣ್ಯ ಕೆಲಸಗಳನ್ನು ಮಾಡಿದರೂ ಕೂಡ ಈ ಕರ್ಮಕಾಂಡದಲ್ಲಿ ಏನಾಗುತ್ತೆ ಅಂದ್ರೆ ಪುಣ್ಯ ಕಾರ್ಯಗಳಾಗತ್ತೆ. ಸೊ ಪುಣ್ಯ ಕಾರ್ಯಗಳು, ಆ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಒಂದು ಐಹಿಕ ಸಮೃದ್ಧಿ ನಮ್ಗೆ ಏನ್ ಬೇಕಾಗುತ್ತೆ ಅದು ಐಹಿಕದಲ್ಲಿ ಸಿಕ್ಕಬಹುದು. ಆಮೇಲೆ ನಮಗೆ ಮರಣದ ನಂತರ, ಸಾವಿನ ನಂತರ ನಮಗೆ ಸ್ವರ್ಗಲೋಕವೂ ಸಿಕ್ಕಬಹುದು. ಆದರೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ, ಸ್ವರ್ಗಲೋಕಕ್ಕೆ ನೀನು ಹೋಗುವುದು ಭೌತಿಕ ಲೋಕವೇ, ಅಲ್ಲಿ ಹೆಚ್ಚಿನ ಒಂದು ಭೋಗಭಾಗ್ಯಗಳನ್ನು ಅನುಭವಿಸಬಹುದು. ಆದರೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಂತಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ತೇತಂ ಭುಕ್ತ್ವಾ. ಸೊ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಆ ಸ್ವರ್ಗಲೋಕ ಎಲ್ಲ ಅದನ್ನೆಲ್ಲ ನಮ್ಮ ಪುಣ್ಯ ತೀರಿದ ಮೇಲೆ ನಾವು ಭೌತಿಕ ಪ್ರಪಂಚಕ್ಕೆ ಬರಲೇಬೇಕು. ಈ ಒಂದು ಕರ್ಮಕಾಂಡದಿಂದ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಭಕ್ತಿಗೆ ಬರಲೇಬೇಕು. ಆದರೆ ಇವರು ಭಕ್ತಿಗೆ ಹೋಗುವ ದಾರಿಗೆ ಮುಂದೆ ಕರ್ಕೊಂಡು ಹೋಗೋದಿಲ್ಲ. ಸೊ ಹಾಗಾಗಿ ಧರ್ಮದ ಹೆಸರಿನಲ್ಲಿ ಅವರು ಐಹಿಕ ಲಾಭವನ್ನು ಗಳಿಸ್ಲಿಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಯಾರು ಈ ರೀತಿಯಾಗಿ ಅರ್ಧಂಬರ್ಧ ಅದನ್ನ ತಿಳುವಳಿಕೆ ಮಾಡಿಕೊಡ್ತಾರೆ ಅವರು ನಿಜವಾಗಿಯೂ ನತದೃಷ್ಟರು ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹೀಗೆ ಹೇಗಿರುತ್ತೆ ಕೇಳಿದ್ರೆ, ಕೆಲವೊಂದು ಎಷ್ಟು ಒಂದು ಈ ವಿಚಾರಗಳಿರುತ್ತೆ ಅಂದ್ರೆ, ಕೆಲವೊಬ್ರು ಅಮೆರಿಕಕ್ಕೆ ಹೋಗ್ಲಿಕ್ಕೆ ವೀಸಾ ಪಡೆದು ಕಷ್ಟ ಆಗ್ತದೆ ಅಲ್ವಾ. ವೀಸಾ ಪಡಿಲಿಕ್ಕೆ ಕಷ್ಟ ಅಂತ ಕೆಲವೊಂದು ಅಲ್ಲೊಂದು ಅಂದ್ರೆ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇದೆಯಂತೆ, ವೀಸಾ ಗಣೇಶ್ ದೇವಸ್ಥಾನ ಟೆಂಪಲ್. ಅಲ್ಲಿ ತುಂಬಾ ದೊಡ್ಡ ಕ್ಯೂ ಇರ್ತದೆಯಂತೆ. ಯಾಕೆ ವೀಸಾ ಸಿಕ್ಕೋದು ಕಷ್ಟ. ಸೊ ಹಾಗಾಗಿ ನನಗೆ ಅಡಚಣೆ, ಅದನ್ನ ನನಗೆ ಕೊಟ್ಬಿಡು ಅಂತ ಕೈ ಮುಕ್ಕೋತಾರೆ ಜನರು. ಸೊ ಹಾಗಾಗಿ ಇದರ ಉದ್ದೇಶ ಏನು, ಭೌತಿಕ ಅಲ್ವಾ. ಹೌದು. ಇದು ಎಲ್ಲ ಧರ್ಮದಲ್ಲೂ ಇದೆಯಂತೆ, ಈ ರೀತಿಯಾದ ಒಂದು ಭೌತಿಕವನ್ನ ಧರ್ಮದ ವಿಚಾರದಲ್ಲಿ ಭೌತಿಕವನ್ನ ಪಡ್ಕೊಳ್ಳೋದು, ಧಾರ್ಮಿಕ ವಿಚಾರವನ್ನೇ ಮಾಡೋದು. ಆದರೆ ಅದರ ಉದ್ದೇಶ ಇಂದ್ರಿಯ ಭೋಗ. ಈಗ ಇಸ್ಲಾಂ ಧರ್ಮದಲ್ಲಿ ಇದೆ. ಜಿಹಾದ್ ವಿಷಯದಲ್ಲಿ ಅವರು ಏನ್ ಮಾಡ್ತಾರೆ, ಅಮಾಯಕರಾದನ್ನೆಲ್ಲ ಅವರು ಜಿಹಾದ್ ಬಗ್ಗೆ ಎಲ್ಲ ಹೋರಾಟ ಮಾಡ್ತಾರೆ. ಆದರೆ ಅದರ ಉದ್ದೇಶ ಏನು ಅವರದ್ದು, ಅವರು ಆಮೇಲೆ ಸತ್ತ ಮೇಲೆ ಅವರಿಗೆ ಈ ಜಿಹಾದಿಗೆ ಹೋರಾಟ ಸತ್ತ ಮೇಲೆ ಅವರಿಗೆ 71 ಜನ ಅಂದರೆ ಸ್ತ್ರೀಯರನ್ನ ಅಂದರೆ ಕನ್ನಿಕೆಯರನ್ನ ಸಿಗ್ತಾರೆ. ಹೀಗೆಲ್ಲ ಅವರಿಗೆ ಒಂದು ತಪ್ಪು ಕುರಾನಿನ ಒಂದು ತಪ್ಪು ಇಂಟರ್ಪ್ರಿಟೇಷನ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇಂತಹ ರೀತಿಯಾದ ಕರ್ಮಕಾಂಡದ ವಿಚಾರ ಎಲ್ಲ ಒಂದು ರಿಲಿಜನ್ನಲ್ಲೂ ಇರ್ತದೆ. ಸೊ ಹಾಗಾಗಿ ಧರ್ಮವನ್ನ ಉಪಯೋಗಿಸಿಕೊಂಡು ಹೆಚ್ಚಿನ ಭೌತಿಕ ಸುಖವನ್ನ ಪಡೆಯೋದು ವೇದವಾದ ರಥ. ಸೊ ಅವರು ಹೀಗೆ ವೇದವಾದ ರಥರು ವೇದವನ್ನ ತಪ್ಪಾಗಿ ಅರ್ಥ ಮಾಡ್ತಾರೆ, ಜನರನ್ನ ತಪ್ಪು ದಾರಿಗೆ ಎಳಿತಾರೆ. ಅದಕ್ಕಾಗಿ ಅವರು ಹೆಚ್ಚಿನ ಅಂಧತಮ ಲೋಕಕ್ಕೆ ಹೋಗ್ತಾರೆ. ಯಾರು ಅಜ್ಞಾನಿಗಳಾದರೂ ಅಂಧತಮಕ್ಕೆ ಹೋಗ್ತಾರೆ, ಆದರೆ ಈ ವೇದವಾದ ರಥರು ಇನ್ನೂ ಹೆಚ್ಚಿನ ಅಂಧತಮಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಿ 9ನೇ ಮಂತ್ರದಲ್ಲಿ. ಸೊ ಹಾಗಾಗಿ ಅಜ್ಞಾನಿಗಳಾಗಿದ್ದರೂ ತನಗೆ ಜ್ಞಾನ ಇದೆ ಅಂತ ವರ್ತಿಸುವುದು ತುಂಬಾ ಕೆಟ್ಟದ್ದು. ಇದು ಅಜ್ಞಾನ ಅಲ್ವಾ, ಭಗವಂತನ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲ. ಸೊ ಹಾಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಫೋಕಸ್ ಏನೋ ಇಂದ್ರಿಯ ಭೋಗ ಮಾಡಲಿಕ್ಕೆ. ಸೊ ಹಾಗಾಗಿ ಇದನ್ನ ಹೇಳ್ತಾರೆ. ಆದರೆ ವೇದಗಳ ಉದ್ದೇಶ ಭಗವಂತನನ್ನು ಪಡ್ಕೊಳ್ಳೋದು. ಸೊ ಹಾಗಾಗಿ ಇಲ್ಲಿ ಒಂದು ಉತ್ತಮ ಉದಾಹರಣೆ ಕೂಡ ನಾವು ನೋಡ್ಬೋದು. ಯಾಜ್ಞಿಕ ಬ್ರಾಹ್ಮಣರು, ನೀವು ಕೃಷ್ಣ ಪುಸ್ತಕದಲ್ಲಿ ಓದಿದರೆ ಅಥವಾ ಭಾಗವತಂ 10ನೇ ಸ್ಕಂದದಲ್ಲಿ ಬರುತ್ತೆ. ಅಂದರೆ ಯಜ್ಞ ಮಾಡ್ತಾ ಇದ್ರು ಬ್ರಾಹ್ಮಣರು. ಸೊ ಆದರೆ ಅವರು ಯಜ್ಞ ಮಾಡುವಾಗ ಕೃಷ್ಣ ಮತ್ತು ಬಲರಾಮರು ಇದನ್ನು ಗೋಪ ಬಾಲಕರನ್ನ ಕಳಿಸಿದ್ರು. ಆ ಯಜ್ಞದಲ್ಲಿ ಮಾಡ್ತಾರ ಬ್ರಾಹ್ಮಣರ ಹತ್ರ ಸ್ವಲ್ಪ ನನಗೆ ಪ್ರಸಾದ ತಗೊಂಡು ಬನ್ನಿ ಅಂತ, ಯಾಕಂದ್ರೆ ಗೋಪಬಾಲಕರು ಹಸುವಾಗ್ತದೆ ಅಂತ ಹೇಳಿದ್ರು. ಅವರು ಯಜ್ಞ ಮಾಡ್ತಾ ಇದ್ದವರು ಅವ್ರು ಕೊಡ್ಲೇ ಇಲ್ಲ ಪ್ರಸಾದ, ಅಂದ್ರೆ ದೇವರಿಗೆ ನೈವೇದ್ಯ ಆಗ್ಲಿಲ್ಲ, ಕೊಡೋದಿಲ್ಲ ಅಂತ ಹೇಳಿದ್ರು. ಆಗ ಅಂದ್ರೆ ಕೃಷ್ಣನೇ ಸ್ವತಃ ಭಗವಂತನೇ ಕೇಳ್ತಾ ಇದ್ದಾನೆ, ಯಜ್ಞದ ಈಶ್ವರ ಕೃಷ್ಣನೇ, ವಿಷ್ಣುವೇ. ಸೊ ಅವರೇ ಸ್ವತಃ ಕೇಳಿದ್ರು ಕೂಡ ಅವರನ್ನ ತಿರಸ್ಕರಿಸಿದ್ರು. ಆದರೆ ಆ ಬ್ರಾಹ್ಮಣ ಪತ್ನಿಯರು ಅವರಿಗೆ ಕೊಟ್ರು. ಅವರ ಬ್ರಾಹ್ಮಣ ಪತ್ನಿಯರು ಕೃಷ್ಣ ಕೇಳ್ತಾ ಇದ್ದಾನ ಅಂತೇಳಿ ಓಡೋಡಿ ಬಂದು ಕೊಟ್ರು. ಸೊ ಹಾಗಾಗಿ ವೇದವಾದ ರಥರು ಏನಾಗುತ್ತೆ, ಅವರು ಈ ರೀತಿಯಾಗಿ ಅಂದರೆ ಅವರು ಭಗವಂತನನ್ನ ಒಂದು ವೇದಗಳ ಉದ್ದೇಶಕ್ಕೆ
ಅವರು ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ. ಕೇವಲ ಇಂದ್ರಿಯ ಭೋಗ ಮಾಡಲಿಕ್ಕಾಗಿ ಅವರು ಕರ್ಮಕಾಂಡೀಯವಾದ ಆಚರಣೆಯನ್ನು ಮಾಡ್ತಾರೆ. ಈಗ ಮತ್ತೊಂದು ಕ್ಯಾಟಗರಿ ಅಂದರೆ ಇಲ್ಲಿ ಮಾಯಾ ಅಪಹೃತ ಜ್ಞಾನ. ಸೊ ಮಾಯಾ ಅಪಹೃತ ಜ್ಞಾನ, ಇವರು ವೇದವಾದ ರೀತಿಗಿಂತ ಅವರು ತುಂಬ ತುಂಬ ಕೆಟ್ಟವರು ಇವರು. ಯಾಕೆ ಅಂತಂದರೆ ಅವರು ಅವರಿಗಿಂತ ಇವರು ಕೆಟ್ಟದ್ದು. ಯಾಕೆ ಅಂತಂದರೆ ಈ ವೇದವಾದರ ಬಗ್ಗೆ ಮಾಯಾ ಅಪಹೃತ ಜನರ ಬಗ್ಗೆ, ಅವರಿಗೆ ಮಾಯಾ ಅಪಹೃತ ಜ್ಞಾನ ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಶ್ಲೋಕ ಇದೆ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಅಂದರೆ ಇವರಿಗೆ ಮಾಯಾಪಹೃತ ಜ್ಞಾನ ಅಂದರೆ ಇಲ್ಲಿ ಮಾಯಾವಾದಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮಾಯಾವಾದಿಗಳ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಅವರಿಗೆ ಜ್ಞಾನ ಇದೆ, ಆದರೆ ಅವರ ಜ್ಞಾನ ಮಾಯೆಯಿಂದ ಅಪಹರಿಸಲ್ಪಟ್ಟಿದೆ. ಹೇಗೆ ಕೇಳಿದರೆ, ಇವರ ಜ್ಞಾನ ಮಾಯೆಯಿಂದ ಅಪಹರಿಸಲ್ಪಟ್ಟಿದೆ ಅಂದರೆ ಅವರು ಹೇಗೆ ಕೇಳಿದರೆ, ನಾವೀಗ ಅರ್ಥ ಮಾಡ್ಕೊಳ್ಬೇಕು ಮಾಯಾವಾದಿಗಳಂದ್ರೆ ಏನು, ಬ್ರಹ್ಮವಾದಿಗಳಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಬ್ರಹ್ಮವಾದಿಗಳು ಅಂತಂದರೆ ಅವರು ಬ್ರಹ್ಮನ್ ಅಂದರೆ ಬ್ರಹ್ಮಜ್ಯೋತಿಯ ಕಿರಣ, ಸೊ ಅದೇ ಕೊನೆ ಅಂತ ತಿಳ್ಕೊಳ್ತಾರೆ. ಸೊ ಅವರಿಗೆ ಇನ್ನೂ ಬ್ರಹ್ಮಜ್ಯೋತಿಯ ಅಂದರೆ ಭಗವಂತನ ದೇಹದಿಂದ ಸ್ಫುರಣವಾಗ್ತಕ್ಕಂಥ ಈ ಬ್ರಹ್ಮಜ್ಯೋತಿ ಅದೇ ಅವರಿಗೆ ಎಂಡ್ ಅಂತ, ಸೊ ಅದೇ ದೇವರು ಅಂತ ತಿಳ್ಕೊಳ್ತಾರೆ. ಸೊ ಅವರಿಗೆ ಭಗವಂತನ ಬಗ್ಗೆ ಆಕರ್ಷಣೆ ಇರೋದಿಲ್ಲ ಬ್ರಹ್ಮವಾದಿಗಳಿಗೆ ಬಗ್ಗೆ. ಅಂದರೆ ಉದಾಹರಣೆ ತಂದರೆ ಇಲ್ಲಿ 4 ಜನ ಕುಮಾರರು ಮತ್ತು ಶುಕದೇವ ಗೋಸ್ವಾಮಿ. ಆದರೆ ಏನಾಗುತ್ತೆ ಅಂತಂದರೆ ಅವರು ಆಮೇಲೆ ಒಂದು ಸಂಪರ್ಕಕ್ಕೆ ಬರ್ತಾರೆ. 4 ಕುಮಾರರು ವೈಕುಂಠ ಲೋಕಕ್ಕೆ ಹೋದಾಗ ನಾರಾಯಣನ ಪಾದಗಳಲ್ಲಿ ಇರತಕ್ಕಂಥ ತುಳಸಿಯನ್ನು ಆಘ್ರಾಣಿಸಿ ಮತ್ತು ಅಲ್ಲಿ ಇರತಕ್ಕಂತಹ ಆ ಒಂದು ಕಂಪು ಇದರದ್ದು ಅಂದರೆ ಆ ಊದುಬತ್ತಿ ಕಂಪು, ಅದರಿಂದ ಅವರು ಭಗವಂತನ ಆಕರ್ಷಿತರಾದರು. ಶುಕದೇವ ಗೋಸ್ವಾಮಿಗಳು ಭಾಗವತವನ್ನು ಕೇಳಿ, ಅವರು ತಂದೆಯಿಂದ ಭಾಗವತವನ್ನು ಕೇಳಿ ಅಂದರೆ ವ್ಯಾಸದೇವರಿಂದ ಭಾಗವತವನ್ನು ಕೇಳಿ ಅವರು ಆಕರ್ಷಿತರಾದರು ಭಗವಂತನ ಲೀಲೆ ಬಗ್ಗೆ. ಸೊ ಇದರಲ್ಲಿ ಇವರು ಹೆಚ್ಚಿನ ಒಂದು ಇದರಲ್ಲಿ ಬರೋದಿಲ್ಲ. ಆದರೆ ಈ ಮಾರ್ಗ ಅಂದರೆ ಅವರಿಗೆ ಕಷ್ಟದ್ದು, ಈ ಬ್ರಹ್ಮವಾದಿಗಳ ಮಾರ್ಗ. ಯಾಕೆ ಅಂತಂದರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ 12.4ರಲ್ಲಿ, ಕ್ಲೇಶೋ ಅಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಅವರು ಮಾಡ್ತಕ್ಕಂಥ ಕೆಲಸ ಅಂದರೆ ಅವರು ನಿರಾಕಾರ ಮಾರ್ಗ ಮಾಡಿರೋದು ತುಂಬ ಕಷ್ಟ ದೇಹಧಾರಿಗಳಿಗೆ. ನಮಗೆ ಒಂದು ಭಗವಂತನ ರೂಪ ಇದ್ದರೆ ಅಲ್ಲಿ ನಮಗೆ ಭಗವಂತನ ರೂಪದ ಮೇಲೆ ಧ್ಯಾನ ಮಾಡಲಿಕ್ಕೆ ಸುಲಭ. ಅದೇ ನಿರಾಕಾರದ ಮೇಲೆ ಧ್ಯಾನ ಮಾಡಿದ್ರೆ ಮನುಷ್ಯನಿಗೆ ದೇಹಧಾರಿಯಾಗಿರುವ ಮನುಷ್ಯನಿಗೆ ತುಂಬ ಕಷ್ಟ ಆಗತ್ತೆ. ಸೊ ಆದರೆ ಇಲ್ಲಿ ಬ್ರಹ್ಮವಾದಿಗಳಾದ್ರೂ ಓಕೆ, ಆದರೆ ಮಾಯಾವಾದಿಗಳು ಅವರು ತುಂಬ ಅವರದ್ದು ತುಂಬ ಕಠಿಣ. ಯಾಕೆ ಅಂತಂದರೆ ಇಲ್ಲಿ ಆ ಮಾಯಾವಾದಿಗಳು ಅಂದರೆ ಇಲ್ಲಿ 9ನೇ ಅಧ್ಯಾಯ 12ನೇ ಶ್ಲೋಕ, 11 ಮತ್ತು 12ನೇ ಶ್ಲೋಕ ಇದೆ. ಅದರಲ್ಲಿ ಮಾಯಾವಾದದ ಬಗ್ಗೆ ಹೇಳ್ತಾರೆ. ಅವಜಾನಂತಿ ಮಾ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಃ. ಇಲ್ಲಿ ಏನಾಗುತ್ತೆ ಅಂದರೆ ಈ ಮಾಯಾವಾದಿಗಳು ಅವರು ದೇವರನ್ನ ಕೃಷ್ಣನನ್ನ ದೇವರು ಅಂತ ಅವರು ಹೇಳೋದಿಲ್ಲ. ಅವರ ಲೆಕ್ಕದ ಪ್ರಕಾರ ದೇವರು ಅಂತಂದರೆ ಅಲ್ಲೇ ಬ್ರಹ್ಮನ್ ಇಷ್ಟೇ. ಅಂದರೆ ಇಲ್ಲಿ ಅವರೇನು ಹೇಳ್ತಾರೆ, ಮಾಯೆಯೇ ಎಲ್ಲವೂ, ಮಾಯೆ ಇಲ್ಲದೆ ಮತ್ತೇನೂ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಇಷ್ಟು ಮಿಥ್ಯ ಅಂದರೆ ಭಗವಂತ ಅವನ ರೂಪ, ಅವನ ಲೀಲೆಗಳು ಎಲ್ಲವೂ ಕೂಡ ಮಾಯಾ ಅಂತ ಹೇಳ್ತಾರೆ. ಅಂದರೆ ಈ ಪ್ರಪಂಚ ಅದು ಮಾಯ ಅಂತ ಹೇಳ್ತಾರೆ. ಮತ್ತೆ ಇದು ಈ ಜಗತ್ತು ಮಿಥ್ಯ, ಅದು ಮಿಥ್ಯಾ ಪ್ರಪಂಚ ಅಂತ ಹೇಳ್ತಾರೆ. ಮತ್ತೆ ಬ್ರಹ್ಮ ಸತ್ಯ ಅಂತ ಹೇಳ್ತಾರೆ. ಅದರಲ್ಲಿ ಅವರ ಲೆಕ್ಕದ ಪ್ರಕಾರ, ಅವರ ಒಂದು ವಾದದ ಪ್ರಕಾರ ದೇವರು ನಿರಾಕಾರ, ಮತ್ತೆ ದೇವರು ಇಲ್ಲಿ ಭಗವಂತ ಇಲ್ಲಿ ಬಂದರೂ ಅವರು ಈ ಮಾಯೆಯಿಂದ ದೇಹವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಮಾಡ್ತಕ್ಕಂಥ ತಪ್ಪೇನು ಅಂತಂದರೆ, ಅವರು ದೇಹ, ಭಗವಂತನ ರೂಪ ಮತ್ತು ಭಗವಂತನ ಲೀಲೆಗಳು ಅವೂ ಕೂಡ ಮಾಯೆ ಅಂತ ಹೇಳ್ತಾರೆ. ಹರೇ ಕೃಷ್ಣ.
ಸೊ ಇದು ಬರೋದು ತಪ್ಪು. ಅದು ಅವರು ಭಗವಂತನಿಗೆ ಅಪರಾಧ ಮಾಡ್ತಾ ಇದ್ದಾರೆ. ಈಗ ಜನ ಕೇಳ್ಬೋದು, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅದರ ಅರ್ಥ ಏನು? ಅಂದರೆ ಯಾಕೆ ಮಾಯಾವಾದಿಗಳನ್ನ ಇಷ್ಟು ತೀಕ್ಷ್ಣವಾಗಿ ಈ ರೀತಿಯಾಗಿ ಅವರು ಟೀಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಾಯಾವಾದದಲ್ಲಿ ಏನಾಗುತ್ತೆ, ಕೃಷ್ಣ ಅಪರಾಧಿ, ಮಾಯಾವಾದಿ ಕೃಷ್ಣ ಅಪರಾಧಿ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು. ಯಾಕೆ ಕೃಷ್ಣನ ಅಪರಾಧಿ ಅಂದ್ರೆ, ಕೃಷ್ಣನ ರೂಪ ಲೀಲೆಗಳನ್ನು ಅವರು ಅಲ್ಲಗಳಿದ್ದಾರೆ, ಅದು ಕೂಡ ಮಾಯೆ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಅವ್ರಿಗೇನಾಗುತ್ತೆ, ಅವರು ಈ ರೀತಿಯಾಗಿ ತಪ್ಪನ್ನ ಅವರು ಅರ್ಥ ಮಾಡ್ಕೊಂಡು, ಅವರದ್ದು ತಪ್ಪ ಅರ್ಥ. ಹಾಗಾಗಿ ಏನಾಗುತ್ತೆ ಅಂದರೆ, ಈ ಮಾಯಾವಾದಿಗಳ ಬಗ್ಗೆ ಇನ್ನೊಂದು ಶ್ಲೋಕ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ ಅಂತಂದ್ರೆ, ಇವರದ್ದು ಮಾಯಾವಾದಿಗಳದ್ದು ಅವರದ್ದು ಅವರ ಎಲ್ಲ ಜ್ಞಾನ, ಅವರ ಕರ್ಮ ಎಲ್ಲ ವೇಸ್ಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಕೃಷ್ಣನ ರೂಪಕ್ಕೆ ಅಪರಾಧ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಕೃಷ್ಣನ ರೂಪಕ್ಕೆ, ಕೃಷ್ಣನ ಲೀಲೆಗಳಿಗೆ ಅವರು ಅಪರಾಧ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮಾಯಾವಾದಿಗಳು ಅಂದ್ರೆ ಅವರದ್ದು ಏನು ತಪ್ಪು, ಯಾಕೆ ಹಾಗೆ ನಾವು ಹೇಳಬೇಕು, ಅವರ ಫಿಲಾಸಫಿ ಅವರಿಗೆ, ನಮ್ಮ ಫಿಲಾಸಫಿ ನಮಗೆ, ಯಾಕೆ ಶ್ರೀಲ ಪ್ರಭುಪಾದರು ಮಾಯಾವಾದಿಗಳನ್ನ ಅಷ್ಟು ಸ್ಟ್ರಾಂಗ್ ಆಗಿ ಟೀಕೆ ಮಾಡ್ತಾರೆ ಅಂತ ಅಂದ್ರೆ, ಅವರನ್ನು ನಾವು ತಾಳ್ಕೊಳ್ಬೋದಲ್ವಾ? ಈ ತರ ವಿಚಾರಗಳು ಬರುತ್ತದೆ ಅಲ್ವಾ? ಹೌದು ಮಾತಾಜಿ. ಅದರಲ್ಲಿ ತಿಳ್ಕೊಳ್ಬೇಕು, ಮಾಯಾವಾದದಲ್ಲಿ ಮೂಲಭೂತವಾದ ತಪ್ಪು ಅರ್ಥ ಇದೆ. ಮೂಲಭೂತವಾದ ತಪ್ಪು ಅರ್ಥ ಅಂದ್ರೆ ಬರೇ ಅದು ಮಾಯಾವಾದಿ ಹೇಳೋದು ಬೇರೆ ಫಿಲಾಸಫಿ ಅಂತ ಒಂದೇ ಅಲ್ಲ, ಅದು ಬರೇ ಬೇರೆ ಫಿಲಾಸಫಿ ಅಂತ ಅಲ್ಲ. ಸೊ ಹಾಗಾಗಿ ಇಲ್ಲಿ ಬೇರೆ ಫಿಲಾಸಫಿ ಅಂತಲ್ಲ, ಅದು ಸಂಪೂರ್ಣ ವೈದಿಕ ಸಾಹಿತ್ಯದ ಅರ್ಥವನ್ನೇ ತಪ್ಪು ಕೊಡ್ತದೆ. ಸೊ ಹಾಗಾಗಿ ಈಗ ಈ ಪ್ರಪಂಚದಲ್ಲಿ ಎಷ್ಟೋ ನಮಗೆ ವೈದಿಕ ಸಾಹಿತ್ಯಗಳಿವೆ ಅಲ್ವಾ? ಇಲ್ಲಿ ಭಗವಂತನ ವೈಯಕ್ತಿಕ ಲಕ್ಷಣಗಳನ್ನ ಇಲ್ಲಿ ನೀವು ಬೇಕಾದರೆ ಇಸ್ಲಾಂ ಧರ್ಮದಲ್ಲಿ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಿ ಅಲ್ಲಿ ಭಗವಂತನ ಅಷ್ಟೊಂದು ವಿವರಣೆ ಇಲ್ಲ, ಭಗವಂತನ ಧಾಮದ ಬಗ್ಗೆ ಅಥವಾ ಭಗವಂತನ ಲಕ್ಷಣಗಳ ಬಗ್ಗೆ ಇಲ್ಲ. ಆದರೆ ಈ ನಮ್ಮ ವೈದಿಕ ಸಾಹಿತ್ಯದಲ್ಲಿ, ಸನಾತನ ಧರ್ಮದ ಸಾಹಿತ್ಯಗಳಲ್ಲಿ ಭಗವಂತನ ಬಗ್ಗೆ ಅನೇಕ ವರ್ಣನೆಗಳು ಇದೆ. ಅವನ ಧಾಮ, ಭಗವಂತನ ಧಾಮ, ಭಗವಂತನ ರೂಪ, ಅವನ ಲೀಲೆಗಳು, ಚಟುವಟಿಕೆಗಳು ಇವೆಲ್ಲವೂ ನಮಗೆ ಒಂದು ವರ. ಯಾಕೆಂತಂದ್ರೆ ಇದೆಲ್ಲವನ್ನೂ ನಾವು ಭಗವಂತನ ಲೀಲೆಗಳನ್ನ ಕೇಳಿದರೆ ಶ್ರೀಮದ್ ಭಾಗವತ, ಭಗವದ್ಗೀತೆ ಇದರಲ್ಲೆಲ್ಲ ವರ್ಣನೆಗಳು ಇರ್ತದೆ. ಭಾಗವತಮಲ್ಲಿ ಚೆನ್ನಾಗಿ ವರ್ಣನೆ ಇದೆ. ಆಗ ನಮ್ಮ ಒಂದು ಇದು ಅಂದರೆ ನಮಗೆ ಪಾಪಗಳು ಕಳೆಯುತ್ತವೆ ಮತ್ತು ನಮಗೆ ಅದು ಒಂದು ವರ. ಆದರೆ ಈ ಮಾಯಾವಾದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮಾಯಾವಾದದಲ್ಲಿ ಇದು ಎಲ್ಲ ಅಂದರೆ ಇದೆಲ್ಲವೂ ಕೂಡ ಮಾಯೆ. ಭಗವಂತ ಬಂದಿರೋದು, ದೇವರು ಬಂದಿರೋದು ಈ ಮಾಯೆ, ಈ ಭೌತಿಕ ರೂಪ, ಭಗವಂತನ ಲೀಲೆಗಳು ಕೂಡ ಭೌತಿಕ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಮಾಯಾವಾದಿ, ಕೃಷ್ಣ ಅಪರಾಧಿ. ಸೊ ಹಾಗಾಗಿ ಇದು ನಾವು ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಅಂದರೆ ಈಗ ವೇದವಾದ ರತಿಗಳನ್ನ ಮತ್ತು ಮಾಯಾವಾದಿಗಳ ಬಗ್ಗೆ, ಅಂದರೆ ಪ್ರಾಪಂಚಿಕರು ಮತ್ತು ಮಾಯಾವಾದಿಗಳು ಇವ್ರ ಬಗ್ಗೆ ಇನ್ನೊಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ನೋಡಿ, ನಮಗೊಂದು 500 ರೂಪಾಯಿ ನೋಟ್ ಇದೆ ಅಂತ ಇಟ್ಕೊಳ್ಳೋಣ. ಈ ನೋಟು ಅದು ನಾವು ಒಂದು ಕಳ್ಳ ನೋಟ್ ಇದೆ ಅಂತ ಇಟ್ಕೊಳ್ಳಿ, ಸರಿಯಾದ ನೋಟ್ ಅಲ್ಲ. ಅದನ್ನ ತಗೊಂಡು ಹೋದ್ರೆ, ನಾವು ಬ್ಯಾಂಕಿಗೆ ತಗೊಂಡು ಹೋದ್ರೆ ಏನು ಹೇಳ್ತಾರೆ? ಇದು ಕಳ್ಳ ನೋಟು ಹೇಳ್ತಾರೆ ಅಲ್ವಾ? ಸೊ ಅದು ಸರಿಯಾದ ನೋಟು ಅಂದ್ರೆ ಅದು ಚಲಾವಣೆಗೆ ಇರತಕ್ಕಂತ ಬೆಲೆಯುಳ್ಳ ನೋಟ್ ಅಲ್ಲ. ಸೊ ಹಾಗಾಗಿ, ಆದರೆ ಇಲ್ಲಿ ಪ್ರಾಪಂಚಿಕರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಅವರ ಪ್ರಾಪಂಚಿಕರ ಒಂದು ಮಿಸ್ಟೇಕ್ ಏನು ಕೇಳಿದರೆ, ಅವರಿಗೆ ಇದು ನಿಜವಾದ ಅಂದರೆ ಅವರು ಮಿಸ್ಟೇಕ್ ಮಾಡ್ಕೊಳ್ತಾರೆ. ಅವರು ಈ ಕಳ್ಳ ನೋಟು, ಕೌಂಟರ್ಫೀಟ್ ನೋಟು ಅದನ್ನ ನಿಜವಾದ ನೋಟು ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾರು? ಪ್ರಾಪಂಚಿಕರು. ಅಂದ್ರೆ ಅದ ಅರ್ಥ ಏನು ಕೇಳಿದ್ರೆ, ಇಂದ್ರಿಯ ಭೋಗವೇ ಅದು ಕೊನೆಯದು ಅಂತ ತಿಳ್ಕೊಂಡ್ಬಿಡ್ತಾರೆ ಈ ಪ್ರಾಪಂಚಿಕರು ಅಲ್ವಾ? ಇದೆ ಅದು ಆ ತರ. ಅಂದ್ರೆ ಅದು ಇಂದ್ರಿಯ ಭೋಗ ಸರಿಯಾದ ಅಲ್ಲ. ಆದರೆ ಅಲ್ಲಿ ಆನಂದ ಇರೋದು ಎಲ್ಲಿ? ಆನಂದ ಇರೋದು ಭಗವಂತನ ಲೋಕದಲ್ಲಿ ಆನಂದದ ಭಂಡಾರ ಇದೆ. ಇಲ್ಲಿ
ಭೌತಿಕ ಪ್ರಪಂಚದಲ್ಲಿ ಸುಖ ಇಲ್ಲ, ನಿಜವಾದ ಸುಖ ಇಲ್ಲ. ಈಗ ಭೌತಿಕ ಪ್ರಪಂಚದಲ್ಲಿರೋದು ಇರತಕ್ಕಂಥದ್ದು ನಾವು ಸೋಕಾಲ್ಡ್ ಸುಖ ಅಂತಂದ್ರೆ ಏನು? ಅದು ಭೌತಿಕ ಪ್ರಪಂಚ ದುಃಖಾಲಯ ಅಂತ ಭಗವದ್ಗೀತೆಯಲ್ಲಿ ದುಃಖಾಲಯಂ ಅಶಾಶ್ವತಂ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಅದರ ಅರ್ಥ ಏನು? ಇದು ದುಃಖಗಳ ತವರೂರು, ಇಲ್ಲಿ ಸುಖ ಅಳೋದು ಇಲ್ಲ. ಜನ ನಾವು ಏನು ಸುಖ ಅಂತ ತಿಳ್ಕೊಳ್ತೇವೆ ಅಂದರೆ ದುಃಖಗಳಿಲ್ಲದ ಪರಿಸ್ಥಿತಿಯನ್ನು ನಾವು ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ. ಆದರೆ ಇಲ್ಲಿ ನಿಜವಾದ ಸುಖವೇ ಇಲ್ಲ. ಸೊ ಇಲ್ಲಿರೋದು ದುಃಖಗಳೇ, ಒಂದಾದ ಮೇಲೊಂದು ದುಃಖಗಳು ಬರ್ತಾ ಇರುತ್ತೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ, ಹುಟ್ಟು, ಸಾವು, ಮುಪ್ಪು, ರೋಗ ಇದೆಲ್ಲ ಬಂದ್ಕೋತಾ ಇರ್ತದ್ದು. ಇದು ಭೌತಿಕ ಲೋಕ. ಆದರೆ ಇಲ್ಲಿ ಸುಖ ಇಲ್ಲ. ನಿಜವಾದ ಸುಖ ಎಲ್ಲಿದೆ? ಭಗವಂತನ ಲೋಕದಲ್ಲಿ. ಆ ಭಗವಂತನ ಪಾದದಡಿಯಲ್ಲಿ ಆನಂದದ ಭಂಡಾರ. ಆನಂದ ಅಂದ್ರೆ ಬ್ಲಿಸ್. ಆನಂದ ಅಂದ್ರೆ ಅಲ್ಲಿ ದುಃಖಗಳೇ ಇಲ್ಲ. ಅಲ್ಲಿ ಏನು ದುಃಖಗಳೇ ಇಲ್ಲ. ವೈಕುಂಠ ಅಂದ್ರೆ, ಕುಂಠ ಅಂದ್ರೆ ದುಃಖ, ಅದು ಇಲ್ಲ. ವೈ ಅಂದ್ರೆ ಇಲ್ಲ, ದುಃಖಗಳು ಇಲ್ಲ, ಬರೇ ಆನಂದವೇ. ಆನಂದ ಹೇಗಿರುತ್ತೆ ಕೇಳಿದರೆ ಅಂಬುದಿ ವರ್ಧನಂ. ಆನಂದ ಅಂಬುದಿ ವರ್ಧನಂ. ಸಮುದ್ರದಲ್ಲಿ ಅದಕ್ಕೆ ಒಂದು ಆಳ, ಉದ್ದ, ಅಗಲ, ಅದಕ್ಕೆ ಯಾವುದಕ್ಕೂ ಲಿಮಿಟ್ ಇಲ್ಲ. ಅಂತಹದು ಸಮುದ್ರ, ಅದು ಹೆಚ್ಚಾಗ್ತಾ ಹೋಗ್ತದೆ ಅಂತ ಇಟ್ಕೊಳ್ಳಿ, ಅದು ಆನಂದ. ಹಾಗೆ ಭಗವಂತನ ಲೋಕದಲ್ಲಿ ಆನಂದ ಹೆಚ್ಚಾಗ್ತಾ ಬರುತ್ತೆ, ಅದಕ್ಕೆ ಮಿತಿ ಇಲ್ಲ. ಆನಂದ ಅಂಬುದಿ ವರ್ಧನಂ ಅಂದ್ರೆ ನಿಜವಾದ ಆನಂದ ಇದೆ, ಯಾಕೆಂದ್ರೆ ಅಲ್ಲಿ ದುಃಖ ಇಲ್ಲ. ಆದರೆ ಭೌತಿಕ ಪ್ರಪಂಚದಲ್ಲಿ ದುಃಖ ಮಿಶ್ರಿತ ಸುಖ ಅಂದ್ರೆ ದ್ವಂದ್ವ. ದುಃಖ ಸುಖ ಇದ್ದೇ ಇದೆ, ದ್ವಂದ್ವ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ. ಆದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಬೇಕು ಹರೇ ಕೃಷ್ಣ. ಆವಾಗ ಏನಾಗುತ್ತೆ ಅಂದರೆ ಭೌತಿಕ ಪ್ರಪಂಚದಲ್ಲಿ ನಮಗೆ ದುಃಖ ಮಿಶ್ರಿತ ಟೆಂಪರರಿ ಸುಖ, ಕ್ಷಣಿಕ ಸುಖ. ಸೊ ಯಾಕಂದರೆ ಮನುಷ್ಯನಿಗಿರ್ತಕ್ಕಂಥದ್ದು ಇಷ್ಟೇ, ಅದಕ್ಕಿಂತ ಹೆಚ್ಚಿನ ಅನುಭವಿಸ್ಲಿಕ್ಕೆ ಇರೋದಿಲ್ಲ. ಹಾಗಾಗಿ ಅದು ಸುಖ, ಕ್ಷಣಿಕ ಸುಖ, ಅದು ದುಃಖ ಮಿಶ್ರಿತವಾಗಿದ್ದು, ದುಃಖಗಳು ಇಲ್ಲದೇ ಇರದ ಸಮಯವನ್ನು ನಾವು ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ. ಆದರೆ ಆನಂದ ಇರುವುದು ಭಗವಂತನ ಲೋಕದಲ್ಲಿ. ಆದರೆ ಪ್ರಾಪಂಚಿಕರಾದವರಿಗೆ ಅಂದರೆ ಐಹಿಕದಲ್ಲಿ ಇರ್ತಕ್ಕಂಥವರಿಗೆ, ಇಂದ್ರಿಯ ಭೋಗ ಮಾಡೋರಿಗೆ ಏನನ್ನಿಸುತ್ತೆ? ಇದೇ ದೊಡ್ಡ ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಹೌದು ಅಲ್ವೋ? ಅಂದರೆ ಕಳ್ಳ ನೋಟನೇ ನಿಜವಾದ ನೋಟ ಅಂತ ತಿಳ್ಕೊಳ್ಳೋದು. ಅರ್ಥ ಆಯ್ತಾ? ಈಗ ಇದು ಒಂದು ಆಯ್ತು. ಆಮೇಲೆ ಈಗ ಮಾಯಾವಾದಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮಾಯಾವಾದಿಗಳು ನಿಜವಾದ ಒಂದು 500 ರೂಪಾಯಿ ನೋಟ್ ಇದ್ದರೆ ಅದನ್ನ ತಪ್ಪು, ಇದು ಕಳ್ಳ ನೋಟು ಅಂತ ಹೇಳುವುದು. ಇದು ಹೇಗೆ ಅಂತಂದ್ರೆ, ಅವರು ರೂಪ ಇದೆ, ಭಗವಂತನಿಗೆ ರೂಪ ಇದೆ. ಭಗವಂತನ ರೂಪ ಮತ್ತು ಭಗವಂತನ ಚಟುವಟಿಕೆಗಳು ವೈದಿಕ ಸಾಹಿತ್ಯದಲ್ಲಿ ಎಲ್ಲ ಕಡೆಗೂ ಚರ್ಚಿತವಾಗಿದೆ ಮತ್ತು ಅದು ಇದೆ, ಅದನ್ನು ಆಚಾರ್ಯರುಗಳು ಒಪ್ಕೊಂಡಿದ್ದಾರೆ. ಮತ್ತೆ ಇದನ್ನ ಅವರು ಅಲ್ಲಗಳಿರ್ತಾರೆ. ಅದನ್ನು ಅವರು ಏನು ಹೇಳ್ತಾನೆ, ಭಗವಂತನ ಅಂದರೆ ಅವರು ಏನು ಹೇಳ್ತಾರೆ, ಅವರು ಭಗವಂತನ ಲೀಲಾ ಚಟುವಟಿಕೆಗಳು ಭೌತಿಕ, ಭಗವಂತನಿಗೆ ರೂಪ ಕೂಡ ಮಾಯೆಯಿಂದ ಬಂದಿದ್ದು. ಹೀಗಾಗಿರೋದ್ರಿಂದ ನಿಜವಾದ ಭಗವಂತ ನಿಜವಾಗಿದ್ದಾನೆ, ಆದರೆ ಅವರನ್ನು ಅಲ್ಲಗಳೆಯುತ್ತಾರೆ, ಭಗವಂತನ ರೂಪವನ್ನು, ಚಟುವಟಿಕೆಗಳನ್ನು. ಸೊ ಹಾಗಾಗಿ ಅವರು ಮಾಯಾವಾದಿಗಳು ನಿಜವಾದ ನೋಟನ್ನೇ ಅದು ಕಳ್ಳ ನೋಟು ಅಂತ ಅಂದರೆ ಕೌಂಟರ್ಫಿಟ್ ಕರೆನ್ಸಿ ಅಂತ ತಿಳ್ಕೊಂಡು ಬಿಡ್ತಾರೆ. ಸೊ ಹಾಗಾಗಿ ಇದು ತಪ್ಪು. ಇದು ಏನು ಹೇಳ್ತಾರೆ, ಇದಕ್ಕೆ ಮಾಯಾವಾದಿ ಕೃಷ್ಣ ಅಪರಾಧಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಈ ಮಾಯಾವಾದಿಗಳು ಅಂದರೆ ಅಲ್ಲಿ ಮಾಯಾ ಅಪಹೃತ ಜ್ಞಾನ ಅಂತ ಹೇಳ್ತಾರೆ. ಇನ್ನು ಮುಂದೆ ಇರತಕ್ಕಂಥದ್ದು ನರಾಧಮರು. ಸೊ ನರಾಧಮರು ಆಸುರಂಭಾವ ಮಾಷತ, ತುಂಬ ಅವರು ಆಸುರಿ ಸ್ವಭಾವದವರು. ಸೊ ಹಾಗಾಗಿ ಅವರು ಕೂಡ ಅವರಿಗೆ ಜ್ಞಾನ ಇರೋದಿಲ್ಲ, ಆದರೆ ಜ್ಞಾನಿಗಳ ತರ ಇರ್ತಾರೆ. ಹರೇ ಕೃಷ್ಣ. ಮುಂದಿನ ಒಂದು ಪ್ಯಾರವನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಶೋಪನಿಷತ್ತಿನ ಮೊದಲನೇ ಮಂತ್ರದಲ್ಲಿ ಹೇಳಿರುವಂತೆ ದೇವೋತ್ತಮ ಪುರುಷನೇ ಎಲ್ಲದರ ಒಡೆಯ ಮತ್ತು ನಮಗೆ ದತ್ತವಾದ ಜೀವನಾವಶ್ಯಕ ವಸ್ತುಗಳಿಂದ ನಾವು ತೃಪ್ತರಾಗಿರಬೇಕು. ಎಲ್ಲಾ ವೈದಿಕ ಶಾಸ್ತ್ರಗಳ ಉದ್ದೇಶವೆಂದರೆ ವಿಸ್ಮೃತಿಶೀಲ ಜೀವಿಯು ಭಗವದ್ಗೀತೆಯನ್ನು ಜಾಗೃತಗೊಳಿಸುವುದು,
ಜೀವಿಯ ಮಾನವ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಮೂರ್ಖ ಮಾನವ ಕುಲಕ್ಕೆ ಇದನ್ನು ತಿಳಿಯಪಡಿಸುವುದೇ ಜಗತ್ತಿನ ನಾನಾ ಧರ್ಮ ಗ್ರಂಥಗಳ ಉದ್ದೇಶ. ಹೀಗಾಗಿ ಎಲ್ಲಾ ಧರ್ಮಗಳ ಪರಮ ಗುರಿ ಭಗವದ್ಧಾಮಕ್ಕೆ ಹಿಂತಿರುಗುವುದು. ಹರೇ ಕೃಷ್ಣ, ಆದರೆ ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಹಾಗಾಗಿ ಈಶೋಪನಿಷತ್ತಿನ ಮೊದಲ ಮಂತ್ರ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾ ಗೃತಃ ಕಸ್ಯ ಸ್ವಿಧನಂ. ಅದರ ಪ್ರಕಾರ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಭಗವಂತನೇ ಎಲ್ಲದರ ಒಡೆಯ. ಹಾಗಾಗಿ ನಮಗೇನು ಭಗವಂತ ನಮ್ಮ ಪಾಲಿಗೆ ಏನು ಕೊಡ್ತಾನೆ. ಸೊ ಹಾಗಾಗಿ ಅದನ್ನ ಆ ಜೀವನಾವಶ್ಯಕ ವಸ್ತುಗಳನ್ನ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ಅದರಿಂದ ನಾವು ತೃಪ್ತರ ಪ್ರತಿಯೊಬ್ಬನಿಗೂ ಕೂಡ ಜಗತ್ತಿನಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುವಷ್ಟು ಭಗವಂತ ಒದಗಿಸ್ತಾನೆ. ಆದರೆ ಇಲ್ಲಿ ನಮಗೆ ಇರೋದು ದೆರ್ ಈಸ್ ಎವ್ರಿಥಿಂಗ್, ದೆರ್ ಈಸ್ ಎ ನೀಡ್. ಯಾರಿಗೆ ಎಷ್ಟು ನೀಡ್ ಇದೆ ಅಷ್ಟು ಇದ್ದೇ ಇದೆ, ಭಗವಂತ ಕೊಡ್ತಾನೆ. ಆದರೆ ಯಾರಿಗೆ ಎಷ್ಟು ಗ್ರೀಡ್ ಇದೆ ಅದಕ್ಕೆ ಎಂಡೇ ಇಲ್ಲ ಅಲ್ವಾ, ಅದಕ್ಕೆ ಕೊನೆಯೇ ಇಲ್ಲ ಅಲ್ವಾ. ನಮಗೆ ಯಾಕೆ ತೃಪ್ತಿ ಆಗೋದಿಲ್ಲ ಅಂದ್ರೆ ನಮಗೆ ಗ್ರೀಡ್, ನಮಗೆ ಲೋಭ ಇದೆ, ಅದು ಬೇಕು ಮತ್ತೂ ಬೇಕು ಇನ್ನೂ ಬೇಕು, ಆದ್ರಿಂದ ನಮಗೆ ತೃಪ್ತಿ ಇಲ್ಲ. ಆದರೆ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಹೇಳ್ತಾ ಇದ್ದಾರೆ, ಈಶೋಪನಿಷತ್ತಿನಲ್ಲಿ ಹೇಳಿದೆ ಭಗವಂತನೇ ಒಡೆಯ, ನೀವು ಒಡೆಯರಲ್ಲ. ಭಗವಂತ ಏನೋ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರುದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ರುಚ್ಯತಿ. ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ 5ನೇ ಅಧ್ಯಾಯದಲ್ಲಿ. ಏನು ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಅವನು ಯಾರು? ಭಗವಂತ ಎಲ್ಲದರ ಭೋಕ್ತಾರ ಮತ್ತು ಎಲ್ಲದರ ಒಡೆಯ, ಸುಪ್ರೀಂ ಕಂಟ್ರೋಲರ್ ಅವನು. ಮತ್ತೆ ಸೂರ್ಯದಂ ಸರ್ವಭೂತಾನಾಂ, ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುವನು ಭಗವಂತ ಒಬ್ಬನೇ. ಇದನ್ನ ನಾವು ತಿಳ್ಕೊಳ್ಬೇಕು. ನಮಗೆ ಯಾಕೆ ಅತೃಪ್ತಿ ಉಂಟಾಗತ್ತೆ? ನಾವು ಒಡೆತನದ ಭಾವನೆಯಲ್ಲಿ ಇದ್ದೇವೆ. ನಾವು ಇಂದ್ರಿಯ ಭೋಗ, ನಮಗೆ ತಡೆಯಲಾರದ ಒಂದು ಬಯಕೆಗಳು ಜಾಸ್ತಿ ಇದೆ. ಸೊ ಅದು ಬೇಕು ಇದು ಬೇಕು, ಆದ್ದರಿಂದ ನಮಗೆ ತೃಪ್ತಿ ಇಲ್ಲ. ಸೊ ಹಾಗಾಗಿ ನಾವು ಯಾವಾಗ ಈ ಒಂದು ವೈದಿಕ ಸಾಹಿತ್ಯ ತಿಳ್ಕೊಳ್ತೇವೆ ಆಗ ನಮಗೆ ಅರ್ಥ ಆಗುತ್ತೆ. ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲಿ ನಾವು ತೃಪ್ತಿ ಕಂಡ್ಕೋಬೇಕು. ಅದು ಬಿಟ್ಟು ನಾವು ಅತೃಪ್ತ ಆಗೋದು ಯಾವಾಗ? ನಮಗೆ ಇನ್ನೂ ಆ ಬಯಕೆಗಳು ಹೆಚ್ಚಾಗಿ ಅದು ತೀರದಿದ್ದಾಗ ಅತೃಪ್ತಿ ಉಂಟಾಗುತ್ತದೆ. ಹಾಗಾಗಿ ಎಲ್ಲ ವೈದಿಕ ಶಾಸ್ತ್ರಗಳ ಉದ್ದೇಶ ಏನು? ವಿಸ್ಮೃತಿಶೀಲ ಜೀವಿಯ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಅಂದ್ರೆ ಏನಾಗಿದೆ, ಎಲ್ಲ ಜನ ಭಗವಂತನನ್ನು ಮರೆತಿದ್ದಾರೆ. ಯಾಕೆ ಬರೀಲಿಕ್ಕೆ ಕಾರಣ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಆಧುನಿಕ ಶಿಕ್ಷಣ. ಸೊ ಅದನ್ನ ಮನುಷ್ಯನಿಗೆ ಹೆಚ್ಚು ಹೆಚ್ಚು ದೇವರಿಂದ ದೂರ ಮಾಡಿಬಿಡುತ್ತೆ, ಇಂದ್ರಿಯ ಭೋಗಕ್ಕೆ ಹೆಚ್ಚು ಹೆಚ್ಚು ದಾರಿ ಮಾಡಿಕೊಡುತ್ತದೆ. ಸೊ ಆದ್ದರಿಂದ ಭಗವತ್ ಪ್ರಜ್ಞೆಯನ್ನ ವಿಸ್ಮೃತಶೀಲ ಜೀವಿ ಮರೆತು ಬಿಟ್ಟಿದ್ದಾನೆ. ಆದರೆ ಎಲ್ಲ ತತ್ವಗಳು, ಎಲ್ಲ ವೈದಿಕ ಸಾಹಿತ್ಯಗಳು ಏನು ತತ್ವ ಕೊಡುತ್ತೆ ಅಂದರೆ, ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತುಚಿತ್. ಯಾವಾಗಲೂ ಕೃಷ್ಣನನ್ನು ಮರೆಯಬಾರದು, ಯಾವತ್ತೂ ಕೃಷ್ಣನನ್ನು ನೆನಪಿಟ್ಟುಕೊಳ್ಳಬೇಕು. ಇದು ಎಲ್ಲ ವೈದಿಕ ಸಾಹಿತ್ಯಗಳ ಸಾರ, ತತ್ವದ ಸಾರ. ಸೊ ಅದಕ್ಕೆ ನಾವೇನು ಮಾಡಬೇಕು? ಮರೆತು ಹೋಗಿಬಿಟ್ರೆ ಹಾಗಾದ್ರೆ ಅದೇ ಕೊನೆನಾ? ಮರೆತು ಹೋದವರಿಗೆ ನಾವು ಅವರಿಗೆ ಮತ್ತೆ ಹಿಂದೆ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು. ಸೊ ಹಾಗಾಗಿ ಯಾರು ಭಗವಂತನನ್ನು ಮರೆತಿದ್ದಾರೆ ಅವರಿಗೆ ಮತ್ತೆ ನೆನಪು ಮಾಡಿಕೊಡ್ಬೇಕು ಭಗವಂತನ ಬಗ್ಗೆ ಜ್ಞಾನವನ್ನ ಮತ್ತೆ ನಾವು ಬಳಸಬೇಕು. ಭಗವಂತನ ಸಂಬಂಧ ಕಳೆದು ಹೋಗಿದೆ, ಅದನ್ನ ಮರುಕಳಿಸಬೇಕು ಆ ಸಂಬಂಧವನ್ನ. ಇದು ಉದ್ದೇಶ, ಯಾವುದು ವೈದಿಕ ಶಾಸ್ತ್ರಗಳ ಉದ್ದೇಶ. ಸೊ ಹಾಗಾಗಿ ಈ ಮೂರ್ಖ ಮಾನವ ಕುಲಕ್ಕೆ ಶ್ರೀಲ ಪ್ರಭುಪಾದರು ತುಂಬಾ ಸ್ಟ್ರಾಂಗ್ ವರ್ಡ್ ಯೂಸ್ ಮಾಡ್ತಾರೆ. ಮೂರ್ಖ ಮಾನವರು ಇಷ್ಟು ದೊಡ್ಡ ಒಳ್ಳೆಯ ಇದಿದೆ ಅಂದ್ರೆ ಕಾನ್ಶಿಯಸ್ನೆಸ್, ಪ್ರಜ್ಞೆ ಕೊಟ್ಟಿದ್ದಾರೆ. ಎಲ್ಲ ಜೀವಾತ್ಮರುಗಳಿಗಿಂತ ಹೆಚ್ಚಿನ ಒಂದು ಪ್ರಜ್ಞೆಯನ್ನು ಭಗವಂತ ಕೊಟ್ಟಿದ್ದಾನೆ, ಹೆಚ್ಚಿನ ಒಂದು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ಆದರೂ ಮಾನವರು ಮೂರ್ಖರಾಗಿ ಬಿಟ್ಟಿದ್ದಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈ ಮಾನವ ಕುಲ ಮೂರ್ಖ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಆ ಮಾನವ ಕುಲಕ್ಕೆ ತಿಳಿಸಬೇಕಾಗಿದ್ದು ಜಗತ್ತಿನ ಎಲ್ಲಾ ಧರ್ಮ ಗ್ರಂಥಗಳ ಉದ್ದೇಶ. ಎಷ್ಟು ಧರ್ಮ ಗ್ರಂಥಗಳಿದೆ, ಅದು ಎಲ್ಲ ಉದ್ದೇಶ ಏನು? ಮನುಷ್ಯನಿಗೆ ನೀನು ಮತ್ತೆ ಭಗವತ್ ಪ್ರಜ್ಞೆಯನ್ನು ಬಳಸ್ಕೋ. ಸೊ ಹೀಗಾಗಿ ಎಲ್ಲ ಧರ್ಮಗಳ ಪರಮ ಗುರಿ ಭಗವದ್ಧಾಮಕ್ಕೆ ಹಿಂತಿರುಗೋದು. ನೀವು ಯಾವುದೇ ಒಂದು ಧರ್ಮ ತಗೊಳ್ಳಿ, ಅವರ ಗುರಿ ಏನು? ಭಗವಂತನ ಲೋಕಕ್ಕೆ ಹೋಗೋದು, ಭಗವಂತನ ಧಾಮವನ್ನು ಪಡ್ಕೊಳ್ಳೋದು. ಯಾಕೆಂದ್ರೆ ಅದು ನಮ್ಮದು, ಅದು ಮೂಲ ಮನೆ ನಮ್ಮದು. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದು ಸುಮ್ಮನೆ, ನಾವು ಇಲ್ಲಿ ಸುಮ್ಮನೆ ಬಂದಿದ್ದೇವೆ. ಹಾಗಾಗಿ ಇದು ಜಗತ್ತು, ಭೌತಿಕ ಪ್ರಪಂಚ ಅಶಾಶ್ವತವಾದದ್ದು. ಸೊ ಹಾಗಾಗಿ ನಾವು ಶಾಶ್ವತವಾದ ಒಂದು ಭಗವಂತನ ಲೋಕಕ್ಕೆ ಹೋಗಬೇಕು. ಇದು ದುಃಖಾಲಯ, ದುಃಖದಲ್ಲಿ ಇರ್ಲಿಕ್ಕೆ ಇಷ್ಟ ಉಂಟಾ? ಹರೇ ಕೃಷ್ಣ.
ಇಲ್ಲ ಮಾತಾಜಿ. ಇಲ್ಲ. ಸೊ ಹಾಗಾಗಿ ನಮಗೆ ಈ ಅಶಾಶ್ವತವಾದ ಪ್ರಪಂಚ ಬೇಡ, ನಮಗೆ ಶಾಶ್ವತವಾದ ಬೇಕು. ಸೊ ಎಲ್ಲರೂ ಹೇಳ್ತಾರೆ ನಮಗೆ ಒಂದು ಟೆಂಪರರಿ ಬಾಡಿಗೆ ಮನೆ ಬೇಡ, ನಮಗೆ ಸ್ವಂತ ಮನೆ ಬೇಕು ಅಂತ. ಆ ಸ್ವಂತ ಮನೆ ಭಗವಂತನ ಲೋಕ, ಈ ಬಾಡಿಗೆ ಮನೆ ಈ ಭೌತಿಕ ಪ್ರಪಂಚ. ಸೊ ಹಾಗಾಗಿ ಬೇಡ, ನಮಗೆ ಭಗವಂತನ ಲೋಕಕ್ಕೆ ಹಿಂದಿರುಗಬೇಕು. ಇದು ಎಲ್ಲ ಧರ್ಮಗಳು ಇದನ್ನೇ ಹೇಳುತ್ತೆ. ಅದರ ಪರಮ ಗುರಿ, ಸುಪ್ರೀಂ ಪರಮ ಗುರಿ, ಅದರ ಏನು ಎಲ್ಲಾ ಧರ್ಮ ಗ್ರಂಥಗಳು ಎಲ್ಲ ವಿಚಾರವನ್ನು ಹೇಳೋದೇ ಒಂದೇ ಒಂದು, ಮತ್ತೆ ಭಗವಂತನನ್ನು ಪಡ್ಕೊಳ್ಬೇಕು. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಈಶೋಪನಿಷತ್ತು ಇದನ್ನೇ ಹೇಳುತ್ತದೆ. ಈಶೋಪನಿಷತ್ತಿನಲ್ಲಿ ಮೊದಲನೇ ಮಂತ್ರ ಏನ್ ಹೇಳುತ್ತೆ ಅದನ್ನೇ ನಮಗೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಇದು ಗೊತ್ತಾದ್ರೆ ನೋಡಿ, ಕಂಟ್ರೋಲರ್ ಎಲ್ಲರ ಭೋಕ್ತಾರ ಕೃಷ್ಣ, ನಾವು ಇಂದ್ರಿಯ ಭೋಗ ಮಾಡೋದಲ್ಲ. ಹಾಗಾದ್ರೆ ನಮ್ಮದು ಏನು? ನಮ್ಮದು ಭಗವಂತ ಭೋಗ ಮಾಡ್ತಾನೆ, ಅವನು ಆನಂದಿಸುತ್ತಾನೆ, ಅವನ ಆನಂದದಲ್ಲಿ ನಾವು ಭಾಗ್ಯದಾರಿ ಆಗಬೇಕು, ಅದು ನಮ್ಮದು. ಆದರೆ ಅದು ಆ ಸ್ಥಿತಿ ನಮ್ಮದು. ಆದರೆ ಅದನ್ನು ನಾವು ದುರುಪಯೋಗ, ನಮಗೆ ಕೊಟ್ಟ ಅಲ್ಪ ಸ್ವತಂತ್ರವನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಾವು ಎಂಜಾಯ್ ಮಾಡಲಿಕ್ಕೆ ನೋಡ್ತೇವೆ, ನಾವು ಭಗವಂತನ ಆನಂದದಲ್ಲಿ ಯಾಕೆ ನಾವು ಭಾಗವಹಿಸಬೇಕು, ನಾವು ಸ್ವತಂತ್ರವಾಗಿ ಆನಂದಿಸಬೇಕು. ಇದು ಜೀವಿಯ ಇಚ್ಛೆ ಆಗಿರೋದ್ರಿಂದ ನಾವು ಭೌತಿಕ ಪ್ರಪಂಚಕ್ಕೆ ನಮಗೆ ಮಾಡಿಕೊಟ್ಟಿದ್ದಾನೆ ಭಗವಂತ. ಇಲ್ಲಿ ನೀವು ಮಾಯೆಯ ಹತೋಟಿಯಲ್ಲಿರಿ ಮತ್ತು ಇಲ್ಲಿ ಭೌತಿಕ ಪ್ರಪಂಚವನ್ನು ಅನುಭವಿಸಿ ಅಂತ. ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ವಿಚಾರಗಳು ಅಂತಂದ್ರೆ, ನಮಗೆ ಭಗವಂತನ ಅವನು ಭೋಕ್ತಾರ, ಭಗವಂತ ಅವನು ಕಂಟ್ರೋಲರ್. ಸೊ ಅವನೇ ನಿಯಂತ್ರಕ, ನಾವು ಕಂಟ್ರೋಲರ್ ಅಲ್ಲ. ನಮಗೆ ಯಾವಾಗ ಕಂಟ್ರೋಲರ್ ಭಾವನೆ ಬರುತ್ತೆ, ನಮಗೆ ಒಡೆತನದ ಭಾವನೆ ಬಂದ್ಬಿಡುತ್ತೆ, ನಮಗೂ ಅದು ಪಡ್ಕೋಬೇಕು ಇದು ಪಡಬೇಕು, ಅದು ಯಾವುದೂ ಅಲ್ಲ. ಸೊ ಹಾಗಾಗಿ ಅವನು ಎಲ್ಲ ಜೀವಿಗಳಿಗೆ ಅವನೇ ಒಳ್ಳೆಯ ಪರಮ ಹಿತೈಷಿ ಅಂದರೆ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡಾಗ ನಮಗೇನಾಗುತ್ತೆ, ನಮಗೆ ಮತ್ತೆ ಅತೃಪ್ತಿ ಇರೋದಿಲ್ಲ. ಇದ್ದುದರಲ್ಲಿಯೇ ಭಗವಂತ ಕೊಟ್ಟಿದ್ರಲ್ಲಿಯೇ ನಾವು ತೃಪ್ತಿ ಹೊಂದಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಎಲ್ಲ ವೈದಿಕ ಸಾಹಿತ್ಯಗಳ ಶಾಸ್ತ್ರಗಳ ಉದ್ದೇಶ ಏನು ಅಂದ್ರೆ, ನಮಗೆ ಮತ್ತೆ ಮರಳಿ ನಮಗೆ ಭಗವಂತನ ಬಗ್ಗೆ ಪ್ರಜ್ಞೆ ಮೂಡಿಸುವುದು, ನಮಗೆ ಅರಿವನ್ನು ಮೂಡಿಸುವುದು. ಸೊ ಎಲ್ಲ ಧರ್ಮಶಾಸ್ತ್ರಗಳು ನಮಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ನಿರ್ದೇಶನವನ್ನ ಕೊಡುತ್ತವೆ. ಹರೇ ಕೃಷ್ಣ. ಓದ್ಲಾ? ಓದಿ ಮಾತಾಜಿ. ಆದರೆ ವೇದವಾದರತರು ವೇದಗಳ ಈ ಸಾರಾಂಶವನ್ನು ಅರಿಯುವ ಬದಲು ಇಂದ್ರಿಯ ತೃಪ್ತಿಗಾಗಿ ಸ್ವರ್ಗ ಪ್ರಾಪ್ತಿಯಾಗಬೇಕೆಂಬ ಗೌಣ ವಿಷಯಗಳನ್ನು, ಇದರ ಬಯಕೆ ಅವರಿಗೆ ಐಹಿಕ ಬಂಧನವನ್ನುಂಟು ಮಾಡುತ್ತದೆ, ವೇದದ ಪರಮ ಧ್ಯೇಯವೆಂದು ಭಾವಿಸುತ್ತಾರೆ. ಅಂಥ ಜನರು ವೈದಿಕ ಸಾಹಿತ್ಯಕ್ಕೆ ತಪ್ಪು ವ್ಯಾಖ್ಯಾನ ನೀಡಿ ಇತರರನ್ನು ತಪ್ಪು ದಾರಿಗೆಳೆಯುತ್ತಾರೆ. ಕೆಲವು ವೇಳೆ ಅವರು ಪುರಾಣಗಳನ್ನು ಇವು ಜನಸಾಮಾನ್ಯರಿಗೆ ವೈದಿಕ ವಿವರಗಳನ್ನು ನೀಡುವಂತಹವು ಎಂದು ಖಂಡಿಸುತ್ತಾರೆ. ವೇದವಾದರತರು ಶ್ರೇಷ್ಠ ಆಚಾರ್ಯರ ಪ್ರಮಾಣಬದ್ಧ ವ್ಯಾಖ್ಯಾನಗಳನ್ನು ಕಡೆಗಣಿಸಿ ತಮ್ಮದೇ ವ್ಯಾಖ್ಯಾನಗಳನ್ನು ಕೊಡುತ್ತಾರೆ. ಅವರು ತಮ್ಮಲ್ಲೇ ಯಾವನೋ ಒಬ್ಬ ನೀಚನನ್ನು ವೈದಿಕ ಜ್ಞಾನದ ಪಂಡಿತನೆಂದು ಹೇಳುತ್ತಾರೆ. ಅಂತಹವರನ್ನು ಈ ಮಂತ್ರದಲ್ಲಿ ವಿದ್ಯಾರಥ ಎಂಬ ಸಂಸ್ಕೃತ ಪದದಿಂದ ವಿಶೇಷವಾಗಿ ಖಂಡಿಸಲಾಗಿದೆ. ವಿದ್ಯಾ ಎಂದರೆ ವೇದ, ಏಕೆಂದರೆ ವೇದವೇ ಜ್ಞಾನದ ಮೂಲ, ಮತ್ತು ರಥ ಎಂದರೆ ನಿರತನಾದವನು ಎಂದರ್ಥ. ಹೀಗಾಗಿ ವಿದ್ಯಾರಥ ಎಂದರೆ ವೇದಾಧ್ಯಯನದಲ್ಲಿ ನಿರತನಾದವನು ಎಂದರ್ಥ. ವಿದ್ಯಾರಥ ಎಂದು ಕರೆದುಕೊಳ್ಳುವವರನ್ನು ಇಲ್ಲಿ ಖಂಡಿಸಲಾಗಿದೆ, ಏಕೆಂದರೆ ಆಚಾರ್ಯರ ಮಾತಿನಂತೆ ಅವರು ನಡೆದುಕೊಳ್ಳದೆ ಇರುವುದರಿಂದ ಅವರಿಗೆ ವೇದಗಳ ನಿಜವಾದ ಗುರಿಯೇ ಗೊತ್ತಿಲ್ಲ. ಅಂಥ ವೇದವಾದರತರಿಗೆ ತಮ್ಮ ಉದ್ದೇಶಗಳಿಗೆ ತಕ್ಕಂತೆ ವೇದಗಳ ಪ್ರತಿಯೊಂದು ಪದಕ್ಕೂ ಅರ್ಥ ಕಂಡುಹಿಡಿಯುವುದೇ ಕೆಲಸ. ವೇದಶಾಸ್ತ್ರಗಳು ಸಾಧಾರಣ ಪುಸ್ತಕಗಳ ಸಂಗ್ರಹವಲ್ಲ. ಗುರು ಶಿಷ್ಯ ಪರಂಪರೆಯಿಂದಲ್ಲದೆ ಅವನ್ನು ಬೇರಾವ ರೀತಿಯಲ್ಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೆಂದು ಅವರಿಗೆ ಗೊತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ನಮಗೆ ವೇದವಾದರತರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ವೇದವಾದರತರು ಅವರು ಕರ್ಮಕಾಂಡಿಯರು ಅಂತ ತಿಳ್ಕೊಂಡ್ವಿ. ಅವರು ಇಡೀ ವೇದಗಳ ಸಾರಾಂಶವನ್ನು ತಿಳ್ಕೊಳ್ಳಿಕ್ಕೆ ಹೋಗುವುದೇ ಇಲ್ಲ. ಅವರು ಕರ್ಮಕಾಂಡಿ ವಿಚಾರಗಳನ್ನೇ
ಅದರಲ್ಲಿ ಕರ್ಮಕಾಂಡಿ ವಿಚಾರದಲ್ಲಿ ಏನಿರುತ್ತೆ, ಸ್ವರ್ಗ ಪ್ರಾಪ್ತಿ ಆಗಬೇಕು. ಇದು ಗೌಣ ವಿಷಯ. ಬದುಕಿದ್ದಾಗ ಇಂದ್ರಿಯ ಭೋಗ ಸಿಕ್ಕಬೇಕು, ನಮಗೆ ಬೇಕಾದ ಭೌತಿಕ ಸುಖ ಸಂಪತ್ತು ಸಿಕ್ಕಬೇಕು. ಆಮೇಲೆ ಶರೀರ ಹೋದ ಮೇಲೆ ಸ್ವರ್ಗಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಏನು ಮಾಡೋದು, ಅಲ್ಲಿ ಕೂಡ ಸ್ವರ್ಗವನ್ನು ಭೋಗಿಸುವುದು. ಸೊ ಇದೇ ಇಂದ್ರಿಯ ಭೋಗ. ಈ ಗೌಣ ವಿಷಯ ಇದು ನಿಜವಾಗಿ ಆ ವೇದದಲ್ಲಿ ಕರ್ಮಕಾಂಡ ವಿಚಾರಗಳು ಗೌಣ ವಿಚಾರ, ಅಂದರೆ ಅದಕ್ಕೆ ಹೆಚ್ಚು ಲಕ್ಷ್ಯವೇ ಇಲ್ಲ. ವೇದದ ವಿಚಾರ ಮುಖ್ಯವಾಗಿದ್ದು, ಈಗ ನಾವು ಒಂದು ತಂದೆ ಔಷಧಿ ಕೊಡೋ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಮಗುವಿಗೆ ಔಷಧಿ ಕೊಡ್ತಾರೆ, ಆದರೆ ಶುಗರ್ ಕೊಟ್ಟೇಟು, ಅದರ ಮೇಲ್ಗಡೆ ನೀನು ಒಳಗಡೆ ಔಷಧಿ ಇರುತ್ತೆ, ಹೊರಗಡೆ ಸ್ವಲ್ಪ ಸಿಹಿ ಇರುತ್ತೆ, ಅಂಥದ್ದು ಕೊಡ್ತಾರೆ. ಯಾಕೆ ಅಂದರೆ ಮಗು ತಿನ್ನಲಿ ಅಂತ. ಸೊ ಹಾಗಾಗಿ ಅಥವಾ ಒಂದು ಚಾಕ್ಲೇಟ್ ಕೊಡ್ತಾರೆ, ಆಮೇಲೆ ಔಷಧಿ ಕೊಡ್ತೇನೆ, ಆಮೇಲೆ ಚಾಕ್ಲೇಟ್ ಕೊಡ್ತಾರೆ. ಚಾಕ್ಲೇಟ್ ಕೊಡೋದು ತಿನ್ನೋದೇ ಮುಖ್ಯ ಉದ್ದೇಶ ಅಲ್ಲ, ಔಷಧಿ ಕೊಡೋದು ಮುಖ್ಯ ಉದ್ದೇಶ. ಅದೇ ತರಹ ಇಲ್ಲಿ ವೇದಗಳ ಉದ್ದೇಶ ಭಗವಂತನನ್ನು ಅರಿತುಕೊಳ್ಳೋದು, ಭಗವಂತನ ಬಗ್ಗೆ ನಾವು ಭಗವತ್ ಪ್ರಜ್ಞೆ ಉಂಟಾಗೋದು, ಮತ್ತು ಭಗವಂತನಲ್ಲಿ ನಾವು ಆಸಕ್ತಿಯನ್ನು ತೋರಿಸೋದು. ನಾವು ಭಗವತ್ ಪ್ರಜ್ಞೆ ಅಂತಂದರೆ ನಾವು ಭಕ್ತಿಗೆ ಬರೋದು, ಇದರ ಉದ್ದೇಶ. ಭಗವಂತನ ಪಡ್ಕೊಳ್ಳೋದನ್ನ ಭಕ್ತಿಗೆ ಬರಬೇಕು. ಸೊ ಇದು ಅವರು ಇದನ್ನ ತಪ್ಪು ವ್ಯಾಖ್ಯಾನ ಕೊಡ್ತಾರೆ. ಇದರಿಂದ ಜನರನ್ನು ತಪ್ಪು ದಾರಿಗೆಳಿತಾರೆ. ಜನರನ್ನು ತಪ್ಪು ದಾರಿಗೆ ಎಳೋದ್ರಿಂದ ಇವರು ಇನ್ನೂ ಅಂಧತಮಕ್ಕೆ ಹೋಗ್ತಾರೆ ಅಂತ ಸೊ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದೆ. ಸೊ ಹಾಗಾಗಿ ಇವರಿಗೆ ಜನರಿಗೆ ಇನ್ನೂ ಐಹಿಕ ಬಯಕೆ ಉಂಟಾಗುವಂತೆ, ಐಹಿಕ ಬಂಧನ ಉಂಟಾಗುವಂತೆ ಅವರು ತಪ್ಪು ದಾರಿಗೆ ಎಳಿತಾರೆ. ಸೊ ಹಾಗಾಗಿ ಅವರು ಏನ್ ಮಾಡ್ತಾರೆ, ವೇದವಾದ ರಥರು ಶ್ರೇಷ್ಠ ಆಚಾರ್ಯರ ಪ್ರಮಾಣಬದ್ಧವಾದ ವ್ಯಾಖ್ಯಾನವನ್ನು ಕಡೆಗಣಿಸ್ತಾರೆ. ಮತ್ತೆ ಶ್ರೇಷ್ಠ ಆಚಾರ್ಯರು, ಸಂಪ್ರದಾಯದಿಂದ ಬಂದ ಆಚಾರ್ಯ, ಸಂಪ್ರದಾಯ ಅಂದ್ರೆ ಭಗವಂತನೇ ಮೂಲ ಆಕಾರ ಆಗಿರಬೇಕು. ಆ ಭಗವಂತನೇ ಮೂಲ ಆಕಾರ ಆದ ಸಂಪ್ರದಾಯದಿಂದ ಬಂದಿರಬೇಕು ಅಂದ್ರೆ ಅವರು ಭಗವಂತ ಏನ್ ಹೇಳಿರ್ತಾರೆ ಅದನ್ನೇ ಯಥಾಪ್ರಕಾರವಾಗಿ ಅದನ್ನ ಬೇರೆಯವರಿಗೆ, ತಮ್ಮ ಮುಂದಿನ ಆಚಾರ್ಯರುಗಳಿಗೆ ತಿಳಿಸ್ತಾರೆ, ಗುರುಗಳಿಗೆ. ಆದರೆ ಇದನ್ನು ಬಿಟ್ಟು ಆ ಭಗವಂತ ಮೂಲ ಆಕಾರವಾಗಿರ್ತಕ್ಕಂಥ ಸಂಪ್ರದಾಯದ ಆಚಾರ್ಯರುಗಳು ಹೇಳಿದ್ದ ವ್ಯಾಖ್ಯಾನವನ್ನು ಅವರು ಕಡೆಗಣಿಸಿ ಬಿಡ್ತಾರೆ, ತಮ್ಮದೇ ವ್ಯಾಖ್ಯಾನ ಕೊಡ್ತಾರೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಒಬ್ಬ ನೀಚರನ್ನು ವೈದಿಕ ಜ್ಞಾನದ ಪಂಡಿತ ಎಂದು ಹೇಳ್ತಾರೆ, ಅಂದ್ರೆ ಅವರನ್ನ ಗುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅಂಥವರನ್ನ ವಿದ್ಯಾರಥರು ಅಂತ ಕರೀತಾರೆ. ವಿದ್ಯಾರಥರಂದ್ರೆ ಸುಮ್ಮನೆ ವಿದ್ಯೆ ಇದೆ ಅಂತ ಹೇಳಿಕೊಳ್ಳೋದು, ಆದರೆ ನಿಜವಾದ ಒಂದು ವೇದಗಳ ಜ್ಞಾನ ಅರ್ಥ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ವಿದ್ಯಾರಥ ಅಂದ್ರೆ ವೇದದ ಅಧ್ಯಯನದಲ್ಲಿ ನಿರತನಾಗಿದ್ದಾನೆ, ಆದರೆ ಅದರಲ್ಲಿ ಏನು ಅವರು ಆಚಾರ್ಯರ ಮಾತಿನಂತೆ ನಡ್ಕೊಳ್ಳೋದೇ ಇರುವುದಿಲ್ಲ, ಅವರು ನಡ್ಕೊಳ್ಳೋದಿಲ್ಲ. ಅವರಿಗೆ ವೇದಗಳ ನಿಜವಾದ ಗುರಿ ಭಗವಂತ ಅಂತ ಗೊತ್ತಿಲ್ಲ. ವೇದೇಶ ಸರ್ವೈರ್ ಅಹಮೇವ ವೇದ್ಯ, ಕೃಷ್ಣನೇ ಗುರಿ ಇದು ಗೊತ್ತಿಲ್ಲ. ಸೊ ಹಾಗಾಗಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ವೇದಗಳ ಪದಕ್ಕೆ ಅರ್ಥ ಕಂಡುಕೊಳ್ತಾರೆ. ಅಂದ್ರೆ ಕರ್ಮಕಾಂಡೀಯ ತಮ್ಮ ಒಂದು ಕೆಲಸ ಜನರಿಗೆ ಅದಕ್ಕೆ ತಕ್ಕಂತೆ ಅವರು ಅರ್ಥ ಕಂಡುಕೊಂಡು ಅವರು ಈ ರೀತಿಯಾದ ಜನರನ್ನು ತಪ್ಪು ದಾರಿಗೆಳಿತಾರೆ. ಆದರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವೇದಶಾಸ್ತ್ರಗಳು ಸಾಧಾರಣ ಪುಸ್ತಕಗಳಲ್ಲ, ಅವು ನೇರ ಭಗವಂತನಿಂದ ಬಂದಿರೋದು. ವೇದವನ್ನ ಭಗವಂತ ಮೊಟ್ಟ ಮೊದಲು ಬ್ರಹ್ಮನಿಗೆ ಹೃದಯದಲ್ಲಿ ಹೇಳಿದ, ಆಮೇಲೆ ಬ್ರಹ್ಮನಿಂದ ಅದು ಬಂತು ಸಂಪ್ರದಾಯದಲ್ಲಿ. ಯಾಕೆಂದ್ರೆ ಬ್ರಹ್ಮನಿಂದ ನಾರದನಿಗೆ, ನಾರದನಿಂದ ವೇದವ್ಯಾಸನಿಗೆ, ವೇದವ್ಯಾಸರಿಂದ ಶುಕಮುನಿಗಳಿಗೆ, ಹೀಗೆ ಸಂಪ್ರದಾಯದಿಂದ ಬಂದಿದೆ. ಹಾಗಾಗಿ ಗುರು ಶಿಷ್ಯ ಪರಂಪರೆ ಇಲ್ಲದೆ ಅವನ್ನು ಬೇರಾವ ರೀತಿಯಲ್ಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಸೊ ಯಾವುದು ಸಂಪ್ರದಾಯದಿಂದ ಬಂದ ಗುರುವಿನಿಂದ ಮಾತ್ರ ವೇದಗಳ ನಿಜವಾದ ಅರ್ಥ, ಗುರಿ ಇದು ಗೊತ್ತಾಗತ್ತೆ. ಆದರೆ ಅವರು ಈ ತರ ಮಾಡೋದಿಲ್ಲ, ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಾರೆ. ಅದಕ್ಕೆ ಅವರು ಇನ್ನೂ ಅಂಧತಮವಾದ ಪ್ರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಯಾರು ಓದಿಲ್ಲ ಅವರು ಓದ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇಲ್ಲಿ ಮಾಯಾ ಪೌರತ ಜ್ಞಾನ ಹರೇ ಕೃಷ್ಣ, ಇಲ್ಲಿ ಮೇಲೊಂದಿದೆ ನೋಡಿ. ಮಾತಾಜಿ. ಹರೇ ಕೃಷ್ಣ. ಶಿಲಪ್ರಭುಪಾದರ ಜಯವಾಗಲಿ. ವೇದಗಳ ದಿವ್ಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮನುಷ್ಯನು ಸದ್ಗುರುವಿನ ಬಳಿ ಹೋಗಬೇಕು. ಹೀಗೆ ಮಾಡಬೇಕೆಂದು ಉಪನಿಷತ್ತಿನಲ್ಲಿ ಹೇಳಿದೆ. ಆದರೆ ವಾದರತರಾದವರಿಗೆ ತಮ್ಮದೇ ಆದ ಆಚಾರ್ಯರಿರುತ್ತಾರೆ. ಆ ಆಚಾರ್ಯರು ಗುರು ಪರಂಪರೆಯಿಂದ ಬಂದವರಲ್ಲ. ಅವರು ವೇದಶಾಸ್ತ್ರಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಅಂಧತಮ ಪ್ರದೇಶಕ್ಕೆ ಹೋಗುತ್ತಾರೆ. ವೇದಗಳು ಗಂಧಗಾಳಿಯೇ ಗೊತ್ತಿಲ್ಲದವರಿಗಿಂತಲೂ ಅಜ್ಞಾನಕ್ಕೆ ಅವರು ಬೀಳುತ್ತಾರೆ. ಹರೇ ಕೃಷ್ಣ. ಸೊ ಹಾಗಾಗಿ ವೇದಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸದ್ಗುರು, ಸಂಪ್ರದಾಯದ ಗುರುವಿನ ಹತ್ರ ಹೋಗ್ಬೇಕು. ಸೊ ಗುರುಮೇವ ಅಭಿಗಚ್ಚೇತ್ ಅಂತ ಹೇಳ್ತಾರೆ.
ಗುರುವಿನ ಹತ್ರ ಹೋಗ್ಬೇಕು. ಗುರು ಅಂದ್ರೆ ಯಾರು? ಸಂಪ್ರದಾಯದಿಂದ ಬಂದವರು. ಗುರು ಅಂದ್ರೆ ಅವರು ಬ್ರಹ್ಮನಿಷ್ಠರಾಗಿರಬೇಕು, ಅಂದ್ರೆ ಅವರು ಮತ್ತೆ ಶಾಸ್ತ್ರೀಯರಾಗಿರಬೇಕು. ಶಾಸ್ತ್ರೀಯಂ ಬ್ರಹ್ಮನಿಷ್ಠಂ ಅಂದ್ರೆ ಶಾಸ್ತ್ರೀಯ ಅಂದ್ರೆ ಅವರಿಗೆ ವೇದದಲ್ಲಿ ಅವರು ಸಂಪೂರ್ಣವಾಗಿ ಕರಗತ ಆಗಿರಬೇಕು. ಸಂಪ್ರದಾಯದಿಂದ ಬಂದ ಸದ್ಗುರುವಿನಿಂದ ಅವರು ವೇದವನ್ನು ಕಲ್ತಿರಬೇಕು. ಮತ್ತೆ ಅವರು ಬ್ರಹ್ಮನಿಷ್ಠ ಅಂದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ 100% ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು. ಅಂಥವ್ರ ಹತ್ರ ಹೋಗ್ಬೇಕು, ವೇದಗಳನ್ನು ತಿಳ್ಕೊಳ್ಬೇಕು. ಅವರಿಗೆ ಅದೇ ಈ ಸೋಕಾಲ್ಡ್ ವೇದವಾದರತರಿಗೆ ಸೋಕಾಲ್ಡ್ ಆಚಾರ್ಯರು ಇರ್ತಾರೆ. ಅವರಿಗೆ ಏನಂತ ಅವರ ಆಚಾರ್ಯರು ಗುರು ಪರಂಪರೆಯಿಂದ ಬಂದಿರೋದಿಲ್ಲ. ಅವರು ಎಲ್ಲಿರ್ತಾರೆ? ಅವರು ಅವರದ್ದೇ ಆದ ಪರಂಪರೆ ಇರುತ್ತೆ. ಅದು ಆ ಪರಂಪರೆ ನಿಜವಾದ ಪರಂಪರೆ ಅಲ್ಲ, ಯಾಕೆಂದ್ರೆ ಕೃಷ್ಣ ಮೂಲ ಆಕಾರ ಅಲ್ಲ ಆ ಪರಂಪರೆಗೆ. ಸೊ ಹಾಗಾಗಿ ಅವರು ವೇದಶಾಸ್ತ್ರಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಮಾಡಿ ಜನರನ್ನು ಕೂಡ ಅವರು ತಪ್ಪುದಾರಿಯಲ್ಲಿ ಎಳೀತಾರೆ. ಸೊ ಹಾಗಾಗಿ ಅವರು ವೇದಗಳ ಗಂಧಗಾಳಿಯೇ ಗೊತ್ತಿಲ್ಲದವರಿಗಿಂತಲೂ ಅಜ್ಞಾನಕ್ಕೆ ಹೋಗುತ್ತಾರೆ. ಅಜ್ಞಾನಿಗಳಿಗಿಂತ ಅವರು ಅಜ್ಞಾನಿಗಳು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ, ಅವರಿಗಿಂತ ಕೀಳು ಪ್ರದೇಶಕ್ಕೆ ಇವರು ಹೋಗ್ತಾರೆ. ಯಾಕಂದ್ರೆ ಅವರು ಜನರನ್ನು ತಪ್ಪು ದಾರಿಗೆ ಎಳಿತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದದಿದ್ದವರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾಯಾಯ ಅಪಾವೃತ ಜ್ಞಾನದ ವರ್ಗದ ಜನರು ಸ್ವಯಂಕೃತ ಭಗವಾನರು ಅಂತವರು ತಾವೇ ದೇವರು ಎಂದು ಭಾವಿಸುತ್ತಾರೆ ಮತ್ತು ಬೇರ್ಯಾವುದೇ ದೇವರನ್ನು ಆರಾಧಿಸುವ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಾರೆ. ಅವರು ಶ್ರೀಮಂತನಾದ ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಪೂಜಿಸಲು ಒಪ್ಪುತ್ತಾರೆ, ಆದರೆ ಎಂದಿಗೂ ದೇವೋತ್ತಮ ಪರಮ ಪುರುಷನು ಆರಾಧಿಸರು. ಅಂತವರು ತಮ್ಮ ದಡ್ಡತನವನ್ನು ತಿಳಿದುಕೊಳ್ಳಲಾರದೆ ಭಗವಂತನು ಮಾಯೆಯ ಪಾಶಕ್ಕೆ ಒಳಗಾಗನು ಎಂಬುದನ್ನು ತಿಳಿಯರು. ಭಗವಂತನು ಎಂದಾದರೂ ಮಾಯಾಪಾಶಕ್ಕೆ ಒಳಗಾಗಿದ್ದರೆ ಮಾಯೆಯೇ ಭಗವಂತನಿಗಿಂತ ಪ್ರಬಲವಾಗಿರುತ್ತಿತ್ತು. ಅಂತ ಜನರು ಭಗವಂತನು ಸರ್ವಶಕ್ತನೆಂದು ಹೇಳುವರು. ಆದರೆ ಭಗವಂತನು ಸರ್ವಶಕ್ತನಾದರೆ ಅವನು ಮಾಯೆಯ ಪ್ರಭಾವಕ್ಕೆ ಒಳಗಾಗಲು ಸಾಧ್ಯವಿಲ್ಲವೆಂದು ಅವರು ಭಾವಿಸುವುದಿಲ್ಲ. ಈ ಸ್ವಯಂ ಘೋಷಿತ ದೇವರುಗಳು ಈ ಪ್ರಶ್ನೆಗಳೆಲ್ಲ ಸ್ಪಷ್ಟವಾಗಿ ವಿವರಿಸಲಾರರು. ಅವರಿಗೆ ತಾವೇ ದೇವರಾದರೆ ಸಾಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಯಾವಾದಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಅಂದ್ರೆ ಮಾಯಾ ಅಪಹೃತ ಜ್ಞಾನ. ಸೊ ಅವರು ತಾವೇ ದೇವರು ಅಂತ ಹೇಳ್ಕೊಂಡ್ಬಿಡ್ತಾರೆ. ಸೊ ಅವರಿಗೆ ಅಂದ್ರೆ ಅವರು ಅಂದ್ರೆ ಅದ್ವೈತ ಅಂದ್ರೆ ಆತ್ಮ ಪರಮಾತ್ಮನಿಗೆ ವ್ಯತ್ಯಾಸ ಇಲ್ಲ. ಅಂದ್ರೆ ದೇವರು ಅಂತಂದ್ರೆ ಇಲ್ಲಿ ಬಂದಾಗ ಅವರು ದೇಹವನ್ನು ಪಡ್ಕೊಳ್ತಾರೆ ಮಾಯೆಯಿಂದ. ಮತ್ತೆ ಅವರು ಮಾಯೆಯಿಂದ ದೇಹವನ್ನು ಪಡ್ಕೊಂಡಿರೋದ್ರಿಂದ ಅವರು ಮತ್ತೆ ಅವರು ಹಿಂದೆ ಹೋದಾಗ ಮತ್ತೆ ಒಂದು ದೇವರಿಗೆ ಮತ್ತೆ ನಿರಾಕಾರ ಆಗ್ಬಿಡುತ್ತೆ. ಇದು ಆದ್ದರಿಂದ ದೇವರಿಗೆ ರೂಪ ಇಲ್ಲ, ದೇವರ ಲೀಲೆ ಚಟುವಟಿಕೆಗಳೆಲ್ಲ ಮಾಯೆ ಅಂತ ಹೇಳ್ತಾರೆ. ದೇವರು ಇಲ್ಲಿ ಬಂದಾಗ ಅವರ ರೂಪ ಮಾಯೆ. ಹಾಗೆ ನಾವು ಕೂಡ ಅಂದ್ರೆ ಅವರ ಲೆಕ್ಕದ ಪ್ರಕಾರ ಅವರು ಏನು ಹೇಳ್ತಾರೆ, ಎಲ್ಲ ಜೀವಾತ್ಮರು ಕೂಡ ದೇಹಧಾರಿಯಾಗಿದ್ದಾರೆ. ಯಾವಾಗ ನಾನು ದೇಹ ಅಲ್ಲ ನಾನು ಆತ್ಮ ಅಂತ ತಿಳ್ಕೊಂಡೆ, ಆವಾಗ ನಾನು ಕೂಡ ದೇವರಲ್ಲಿ ಹೋಗ್ತೇನೆ, ಒಂದಾಗ್ಬಿಡ್ತೇನೆ ಬ್ರಹ್ಮಜ್ಯೋತಿಯಲ್ಲಿ. ಈಗ ನಾನೇ ದೇವರು ಅಂತ ಹೇಳ್ಕೊಳ್ತಾರೆ ಅವರು. ಯಾಕೆಂತಂದ್ರೆ ನಾನು ದೇವರಲ್ಲಿ ಒಂದಾದವನು. ಇಲ್ಲಿ ಈಗ ಭೌತಿಕ ಪ್ರಪಂಚದಲ್ಲಿ ಬಂದು ನಾನು ಕೂಡ ನನಗೆ ದೇಹ ಅಲ್ಲ ಆತ್ಮ ಅಂತ ಗೊತ್ತಿದೆ. ಆದ್ದರಿಂದ ಬೇರೆ ದೇವರನ್ನ ಅವರು ಆರಾಧನೆ ಮಾಡೋದಿಲ್ಲ. ಅವರು ಏನ್ ಮಾಡ್ತಾರೆ, ನಾನೇ ದೇವರು, ಅಹಂಗ್ರೋಪಾಸನ ಅಂತ ಹೇಳ್ತಾರೆ. ನಾನೇ ದೇವರು ಅಂತ ಆರಾಧನೆ ಅಂದ್ರೆ ನಾನೇ ದೇವರು ಅಂತ ಹೇಳ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲರೂ ದೇವರೇ, ನೀನು ನಾರಾಯಣ, ನಾನು ನಾರಾಯಣ, ಎಲ್ಲರೂ ನಾರಾಯಣ. ಇದು ಅವರ ತಪ್ಪು. ಅವರು ತಪ್ಪು ಮಾಡ್ತಾ ಇದ್ದಾರೆ. ಭಗವಂತನನ್ನು ಅವರು ಏನ್ ಮಾಡ್ತಾ ಇದ್ದಾರೆ, ಅಪರಾಧ, ಭಗವಂತನಿಗೆ ಅಪರಾಧ, ಕೃಷ್ಣ ಅಪರಾಧ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದೇವೋತ್ತಮ ಪರಮ ಪುರುಷನ ಆರಾಧಿಸೋದಿಲ್ಲ. ಅದು ಬಿಟ್ಟು ತಾನೇ ದೇವರು ಅಂತ ಹೇಳ್ಕೊಳ್ತಾರೆ. ಸೊ ಹಾಗಾಗಿ ಮತ್ತೆ ಅವರು ಸಾಧಾರಣ ವ್ಯಕ್ತಿಗಳನ್ನು ಕೂಡ ಪೂಜೆ ಮಾಡ್ಲಿಕ್ಕೆ ಒಪ್ತಾರೆ, ಯಾಕಂದ್ರೆ ಎಲ್ಲರೂ ದೇವರು ಅಂತ. ಸೊ ಹಾಗಾಗಿ ಮಾಯೆ ಅವರು ಹೇಳೋ ಪ್ರಕಾರ ಭಗವಂತನು ಮಾಯಾಪಾಶಕ್ಕೆ ಒಳಗಾಗಿದ್ದಾನೆ ಅಂತ ಹೇಳ್ತಾರೆ. ಯಾಕೆ? ಭಗವಂತ ಭೌತಿಕದಲ್ಲಿ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವನು 3 ಗುಣಗಳಿಗೆ ಒಳಗಾಗ್ತಾನೆ ಅಂತ ಹೇಳ್ತಾರೆ. ಇದು ತಪ್ಪು, ತುಂಬಾ ತಪ್ಪು. ಸೊ ಮಾಯಾವಾದ ಯಾಕೆ ತಪ್ಪು? ಮಾಯಾವಾದಿ ಯಾಕೆ ಕೃಷ್ಣನಿಗೆ ಅಪರಾಧಿ ಅಂದ್ರೆ ಅವರು ಈ ರೀತಿಯೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅವರು ಭಗವಂತ ಮಾಯಾಪಾಶಕ್ಕೆ ಹೇಗೆ ಒಳಗಾಗ್ತಾನೆ? ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾ ಮೇತಾಂತರಂತಿತೆ. ಅದನ್ನು ಭಗವಂತ ಹೇಳಿದ್ದಾನೆ. ಈ ದೇವಿ ಮಹಾಮಾಯೆ ಅದು ನನ್ನ ಹತೋಟಿಯಲ್ಲಿದೆ ಅಂತ. ಭಗವಂತ ಯಾವಾಗಲೂ ಅವನು ಮಾಯೆಯಲ್ಲಿ ಇಲ್ಲ, ಯಾಕೆಂದ್ರೆ ಅವನು 3 ಗುಣಗಳಲ್ಲಿ ಇಲ್ಲ. ಅವನು ನಿರ್ಗುಣ.
ಅಂದರೆ ಅವನು 3 ಭೌತಿಕ ಗುಣಗಳಲ್ಲಿ ಇಲ್ಲ. ಭಗವಂತ ಶುದ್ಧ ಸತ್ವದಲ್ಲಿ ಇದ್ದಾನೆ. ಸೊ ಹಾಗಾಗಿ ಅವನು ಮಾಯೆಯನ್ನು ಕಂಟ್ರೋಲ್ ಮಾಡ್ತಾನೆ ಭಗವಂತ. ಅಂದವನು ಮಾಯೆಯ ಕಂಟ್ರೋಲ್ ಹೇಗೆ ಬರ್ತಾನೆ? ಸೊ ಅದರಿಂದ ಇದೆಲ್ಲ ಅವರು ತಪ್ಪರ್ಥ ಮಾಡ್ತಾ ಇದ್ದಾರೆ ಮಾಯಾವಾದಿಗಳು. ಸೊ ಹಾಗಾಗಿ ಅವರು ಭಗವಂತ ಸರ್ವಶಕ್ತ ಹೇಳ್ತಾರೆ, ಆದರೆ ಭಗವಂತ ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತಾನೆ ಅಂತ ಹೇಳ್ತಾರೆ. ಭಗವಂತ ಸರ್ವಶಕ್ತ ಆದರೆ ಮಾಯೆಯನ್ನು ಕೂಡ ಕಂಟ್ರೋಲ್ ಮಾಡ್ತಾನೆ. ಸೊ ಅದನ್ನ ಇದೇ ಭಗವದ್ಗೀತೆಯ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಅದನ್ನ ಆ ಶ್ಲೋಕದಲ್ಲಿ ಭಗವಂತನೇ ಹೇಳಿದ್ದಾನೆ. ಮಾಮೇವಯ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ, ಮಾಯೆ ನನ್ನ ಕಂಟ್ರೋಲಲ್ಲಿ ಇದ್ದಾಳೆ. ಸೊ ಹಾಗಾಗಿ ಈ ಮಾಯೆ ನನ್ನ ಒಂದು ಆದೇಶದಂತೆ ಅವಳು ಇದ್ದಾಳೆ. ಮಾಯೆ ಯಾವಾಗಲೂ ಭಗವಂತನ ಸೇವಕಿ, ಅದು ಉತ್ತಮ ಸೇವಕಿ. ಆದರೆ ಅವಳಿಗೆ ಈ ಥರ ಒಂದು ಜೀವಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದು ಅವಳಿಗೂ ಇಷ್ಟ ಇಲ್ಲ ಜೀವಿಗಳನ್ನು ದೇವರಿಂದ ದೂರ ಇಡೋದು, ಆದರೆ ಭಗವಂತನ ಒಂದು ಆದೇಶದಂತೆ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ಈ ಮಾಯಾವಾದಿಗಳು ತಪ್ಪರ್ಥ ಮಾಡ್ಕೊಳ್ತಾರೆ. ಸೊ ಆದ್ದರಿಂದ ಸ್ವಯಂ ಘೋಷಿತ ದೇವರುಗಳು ಈ ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ವಿವರಿಸಲಾರರು. ಯಾಕಂದ್ರೆ ಅವರು ತಮ್ಮನ್ನೇ ತಾವು ದೇವರು ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಇಂಥದೆಲ್ಲ ಹೇಗೆ ಹೇಳ್ತಾರೆ ಅಂದ್ರೆ, ಭಗವಂತ ಹೇಗೆ ಅವನು ಮಾಯೆಯ ಕೆಳಗೆ ಬರ್ತಾನೆ, ಭಗವದ್ಗೀತೆಯಲ್ಲಿ ಶ್ಲೋಕ ಭಗವಂತನೇ ಹೇಳಿದ್ದಾನೆ, ಇದಕ್ಕೆಲ್ಲ ಅವರಿಗೆ ಉತ್ತರ ಇಲ್ಲ. ಅವರಿಗೇನು ತಾವೇ ದೇವರಾದರೆ ಸಾಕು. ಸೊ ಹಾಗಾಗಿ ಇಲ್ಲಿ ತಪ್ಪರ್ಥವನ್ನ ಅವರು ಮಾಡಿದ್ದಾರೆ. ಸೊ ಆದ್ದರಿಂದ ಈ ಮಾಯಾ ಅಪಹೃತ ಜ್ಞಾನ, ವೇದವಾದ ರಥ, ಮತ್ತೆ ಈ 3ನೆಯ ಜೀತಿ ಅಂದ್ರೆ ನರಾಧಮರು, ಇವರೆಲ್ಲರೂ ಕೂಡ ಅವರು ಸೋಕಾಲ್ಡ್ ಜ್ಞಾನಿಗಳ ತರ ಇರ್ತಾರೆ, ಆದರೆ ಅವರಲ್ಲಿ ನಿಜವಾದ ಜ್ಞಾನ ಇಲ್ಲ. ಸೊ ಇವತ್ತಿನ ಶ್ಲೋಕದಲ್ಲಿ 9 ಮಂತ್ರದಲ್ಲಿ ನಾವೇನು ಕಲಿತಿದ್ದೇವೆ? ಅಂಧಂ ತಮಃ ಪ್ರವಿಶಂತಿ ಯೋ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋ ಯಾವೋ ವಿದ್ಯಾಯ ಅಮೃತಾಹ. ಅಂದರೆ ಅವಿದ್ಯೆಯ ಕಾರ್ಯದಲ್ಲಿ ಯಾರು ತೊಡಗಿರ್ತಾರೆ ಅವರು ಅಜ್ಞಾನ ಅಂಧಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಅಂದ್ರೆ ಅವಿದ್ಯೆಯ ಕಾರ್ಯ ಅಂದ್ರೆ ಇಲ್ಲಿ ಅವಿದ್ಯೆಯ ಕಾರ್ಯ ಅಂತಂದ್ರೆ ಅವರಿಗೆ ಅಜ್ಞಾನದಲ್ಲಿ ಇರ್ತಾರೆ. ಸೊ ಅವರು ಮಾಡಿದ್ದ ಎಲ್ಲ ಕೆಲಸಗಳು ಕೂಡ ಆ ರೀತಿಯಾದ ಒಂದು ಪರಿಣಾಮ ಉಂಟಾಗಿ ಅವರಿಗೆ ಅಜ್ಞಾನದ ಅಂಧಕಾರಕ್ಕೆ ಹೋಗ್ತಾರೆ. ಜ್ಞಾನವೆನಿಸಿಕೊಂಡಿರುವವರು ಅಂದ್ರೆ ಸೋಕಾಲ್ಡ್ ಜ್ಞಾನಿಗಳು, ಇಲ್ಲ ವೇದವಾದ ರಥರು, ಆಮೇಲೆ ಮಾಯಾ ಅಪಹೃತ ಜ್ಞಾನಿಗಳು, ನರಾಧಮರು, ಇವರೆಲ್ಲರೂ ಕೂಡ ಅವರು ಅಜ್ಞಾನಿಗಳು ಹೋಗಕ್ಕಿಂತ ಕೆಳಗಿನ ಪ್ರದೇಶಕ್ಕೆ ಅವರು ಹೋಗ್ತಾರೆ. ಅಂದ್ರೆ ಈ ಮಂತ್ರದ ಪ್ರಕಾರ ಎರಡೂ ಕೂಡ ಒಳ್ಳೆಯದಲ್ಲ. ಅಂದ್ರೆ ಅಜ್ಞಾನಿಗಳದ್ದು ಒಳ್ಳೆಯದಿಲ್ಲ, ಅಥವಾ ಅವಿದ್ಯೆಯಲ್ಲಿರುವವರು ಒಳ್ಳೆಯದಿಲ್ಲ, ಅಥವಾ ಸೋಕಾಲ್ಡ್ ವಿದ್ಯೆ ಜ್ಞಾನದಲ್ಲಿರೋರು ಕೂಡ ಅವರು ಅಂಧತಮ ಪ್ರದೇಶದಲ್ಲಿ ಕೀಳು ಅಂಧತಮ ಪ್ರದೇಶಕ್ಕೆ ಅವರು ಹೋಗ್ತಾರೆ. ಸೊ ಹಾಗಾಗಿ ಈ ಈಶೋಪನಿಷತ್ತಿನ ಮಂತ್ರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೀಲ ಪ್ರಭುಪಾದರ ಪ್ರಕಾರ ಸಂಪ್ರದಾಯದ ಒಂದು ಗುರುಗಳ ಹತ್ರ ಹೋಗಿ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ನಮ್ಮಷ್ಟಕ್ಕೆ ನಾವು ಡಿಕ್ಷನರಿಯಿಂದ ವಿದ್ಯೆ ಎಂದರೇನು, ಅವಿದ್ಯೆ ಎಂದರೇನು ತಿಳ್ಕೊಳ್ತೇನೆ, ಅದು ನಾವು ಸರಿಯಾದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತಿನ ತನಕ ನೀವು ಹೇಳಿದ್ದೀರಿ ಆಸಕ್ತಿಯಿಂದ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ.